ಸಮಿತಿಯ ಅಧ್ಯಕ್ಷರು ಎಂಆರ್ಪಿಎಲ್ನ ಶ್ರೀ ಸೀತಾರಾಮ್ ರೈ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ದೇವತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ತೊಡಗೋಣ. ಕಾಂಚನ ಈಶ್ವರ ಭಟ್ ಸಂಗೀತದ ವಿದ್ವಾಂಸರು, ಇವರ ಶಿಷ್ಯೆ ಕುಮಾರಿ ಧಾರಾ ಅವರು ಪ್ರಾರ್ಥನಾ ಗೀತೆಯನ್ನು ಹಾಡ್ತಾ ಇದ್ದಾರೆ. ವಂದೇ ನಿಶಮಹಂ ವಾರಣವದನಂ ವಂದೇ ನಿಶಮಹಂ ವಾರಣವದನಂ ನಂದೀಶವಾಹನ ವರನಂದನಂ ವಂದೇ ನಿಶಮಹಂ ವಾರಣವದನಂ ನಂದೀಶವಾಹನ ವರನಂದನಂ ವಂದೇ ನಿಶಮಹಂ. ಭಾಸಮಾನಪಾಶಾಂಕುಶಧರಂ ಭೂಸು ರಾಳಿ ಪರಿಪಾಲನ ಪರಂ ಭಾಸಮಾನ ಪಾಶಾಂಕುಶಧರಂ ಭೂಸುರಾಳಿ ಪರಿಪಾಲನ ಪರಂ ಭಾಸುರಮಣಿ ಭಾಸುರಮಣಿ ಭೂಷಿತಾಕಂದರಂ ಭಾಸುರಮಣಿ ಭೂಷಿತಾಕಂದರಂ ವಾಸುದೇವ ಚರಣಾರ್ಚನ ತತ್ಪರ ವಂದೇ ನಿಶಮಹಂ ವಾರಣವದನಂ ನಂದೀಶವಾಹನ ವರನಂದನಂ ವಂದೇ ನಿಶಮಹಂ. ಧನ್ಯವಾದಗಳು ಕುಮಾರಿ ಧಾರಾ ಅವರಿಗೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ನಮಸ್ಕಾರ. ಇಂದು ದೀಪೋಜ್ವಲನವನ್ನು ಮಾಡಲಿಕ್ಕಿರುವ ಖ್ಯಾತ ಸಿನಿಮಾ ನಟರು ಮತ್ತು ನಿರ್ದೇಶಕರಾಗಿರುವ ಶ್ರೀ ಶಿವಧ್ವಜ್ ಅವರು ಆಗಮಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು, ಭಕ್ತ ಮಹಾಜನತೆಯನ್ನು ಆದರಪೂರ್ವಕವಾಗಿ ಸ್ವಾಗತದ ನುಡಿಗಳನ್ನಾಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾರೆ. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಹೇಮಂತ್ ರೈ ಇವರಲ್ಲಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶರವೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನ ಸಮಗ್ರ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶದ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಶ್ರೀ ಜಿ ಭೀಮೇಶ್ವರ ಜೋಶಿಯವರು, ಧರ್ಮಕರ್ತರು, ಆದಿಶಕ್ತಿಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು. ಕೋಟ್ಯಂತರ ಭಕ್ತರಿಗೆ ಅನ್ನದಾನ, ಲಕ್ಷಾಂತರ ಭಕ್ತರು ನಿರಂತರವಾಗಿ ಅನ್ನದಾನ ನಡೀತಾ ಇರತಕ್ಕಂಥ ಪುಣ್ಯ ಕ್ಷೇತ್ರದ ಧರ್ಮಕರ್ತರು ತಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೋಸ್ಕರ ಬಂದು ನಮ್ಮೊಂದಿಗೆ ಸೇರಿಕೊಂಡಿರುವವರು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದು ನಮ್ಮೊಂದಿಗಿರುವಂಥ
ಖ್ಯಾತ ಚಲನಚಿತ್ರ ನಟರು ಹಾಗೂ ನಿರ್ಮಾಪಕರಾಗಿರುವಂಥ ಶ್ರೀಯುತ ಶಿವಧ್ವಜ್ ಅವರು ಆತ್ಮೀಯರು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ದೇವಸ್ಥಾನ ಮತ್ತು ಸಮಾಜವನ್ನು ಬಿಟ್ಟು ದೇವಸ್ಥಾನ ಇಲ್ಲ. ಈ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ದೇವಸ್ಥಾನ ಯಾವ ರೀತಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕೆ ಇರುವವರು ಡಾಕ್ಟರ್ ಶ್ರೀಶಕುಮಾರ್ MK ಅವರು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಮ್ಮೊಂದಿಗಿರುವಂಥ ಉದ್ಯಮಿಗಳು ಶ್ರೀ ಅಭಿಲಾಷ್ PK ಕಡಬದವರು, ನಿರಂತರವಾಗಿ ನಮಗೆ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸಹಕಾರವನ್ನು ನೀಡಿದವರು. ಶ್ರೀ ಅಭಿಲಾಷ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ಉಮಾನಾಥ್ ರೈ ಪೆರ್ನೆ, ಅಧ್ಯಕ್ಷರು ಪಂಚ ಗ್ಯಾರಂಟಿ ಸಮಿತಿ ಪುತ್ತೂರು ತಾಲೂಕು. ನಮಗೆ ಅನೇಕ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದಾದ್ರು ಕೆಲಸಗಳಾಗಬೇಕಾದ್ರೂ ಕೂಡ ಅವರು ಸಹಕಾರವನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾಮಧೇನು ಮಹಿಳಾ ಸಹಕಾರಿ ಸಂಘ, ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಉಷಾ ಅಂಚನ್ ಇವರು ನಮ್ಮೊಂದಿಗಿದ್ದಾರೆ, ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕೆಯೂರು, ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀ ಸಂತೋಷ್ ರೈ ಇಳಂತಾಜೆ, ಪ್ರಗತಿಪರ ಕೃಷಿಕರು, ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನ ದೇವಸ್ಥಾನದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೇವಸ್ಥಾನದ ಈ ಸೀಮೆಯಲ್ಲಿರ್ತಕ್ಕಂಥ 4 ಗ್ರಾಮಗಳಲ್ಲಿ, ಅದರಲ್ಲಿ 2 ಗ್ರಾಮಗಳು, ಒಂದು ಪೆರಾಬೆ ಮತ್ತೊಂದು ಕುಂತೂರು, ಈ 2 ಗ್ರಾಮಗಳಲ್ಲಿ 2 ದೇವಸ್ಥಾನಗಳಿವೆ. ಒಂದು ಸುರುಳಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮತ್ತೊಂದು ಅರ್ಬಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಈ 2 ದೇವಸ್ಥಾನಗಳ ಕೂಡ ಅಧ್ಯಕ್ಷರಾಗಿರುವವರು ಶ್ರೀಯುತ ಕೃಷ್ಣಕುಮಾರ್ ಅತ್ರಿಜಾಲು ನಮ್ಮೊಂದಿಗೆ ನಿರಂತರವಾಗಿ ಸಹಕಾರವನ್ನು ನೀಡ್ತಾರೋ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ರಾಜಾರಾಮ್ ಕೆಬಿ ಖ್ಯಾತ ದಂತ ವೈದ್ಯರು ಉಪ್ಪಿನಂಗಡಿ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಿತಿಯವರಾಗಿರ್ತಕ್ಕಂಥ ಶ್ರೀ ಅಜಿತ್ ರೈ ಕುಂತೂರು ಗುತ್ತು, ಬೆಂಗಳೂರಲ್ಲಿ ಇರುವವರು, ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ರಾವ್ ನಗ್ರಿ, ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು, ಈ ದೇವಸ್ಥಾನದ ಜೀರ್ಣೋದ್ಧಾರದ ಕನಸುಗೊಂಡವರು ಶ್ರೀಯುತ ಗೋಪಾಲಕೃಷ್ಣ ಪಡೀಲ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನೋಣೆಯ ಮೂಲ್ಯಕ್ಕೆದೆಲ್ಲ ನಮ್ಮೊಂದಿಗಿದ್ದಾರೆ, ಅಧ್ಯಕ್ಷರು ಶ್ರೀ ಆದಿಶಕ್ತಿ ಭಜನಾ ಮಂಡಳಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಹಳನೇರಂಕಿ, ಇದರ ಅಧ್ಯಕ್ಷರು ಶ್ರೀ ಹರಿನಾರಾಯಣಾಚಾರ್ಯರು, ನನ್ನ ಗುರುಗಳು ಕೂಡ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ಸೀತಾರಾಮ ರೈ ಕೈಕಾರ MRPL, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಈ ಕಾರ್ಯಕ್ರಮವನ್ನು ಲೈವ್ ಇರ್ತಕ್ಕಂಥ ಪತ್ರಕರ್ತರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳನ್ನ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಗಣ್ಯರನ್ನು ಶಾಲು ಹೊದಿಸಿ ಸತ್ಕರಿಸಬೇಕಾಗಿ ನಮ್ಮ ಸಮಿತಿಗಳ ಅಧ್ಯಕ್ಷರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ರಾಯರು, ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಪಡ್ಡಿಲಾಯರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಹೇಮಂತ್ ರೈ ಅವರು, ಎಲ್ಲ ಗಣ್ಯರಿಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಇಂದಿನ ಈ ಧಾರ್ಮಿಕ ಸಭೆಯಲ್ಲಿ ದೇವಸ್ಥಾನ ಮತ್ತು ಸಮಾಜ ಎಂಬ ವಿಷಯದ ಬಗ್ಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕಾಗಿ ಡಾಕ್ಟರ್ ಶ್ರೀಶಕುಮಾರ್ MK ಇವರಲ್ಲಿ ಕ್ಷಮಿಸಿ ಒಂದು ನಿಮಿಷ. ದೀಪ ಪ್ರಜ್ವಲನದ ಕಾರ್ಯಕ್ರಮ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಖ್ಯಾತ ಸಿನಿಮಾ ನಟ ಮತ್ತು ನಿರ್ದೇಶಕರಾಗಿರುವ ಶ್ರೀ ಶಿವಧ್ವಜ ಅವರು ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಗಣ್ಯರೆಲ್ಲರೂ ಕೂಡ ಜೊತೆಗೂಡಬೇಕಾಗಿ ಕೇಳಿಕೊಳ್ತೇವೆ. आरोग्यं सुखसम्पदम् शुभं करोतु कल्याणम् आरोग्यं सुखसम्पदम् शत्रुबुद्धिविनाशाय दीपज्योति नमोऽस्तु ते शत्रुबुद्धिविनाशाय दीपज्योति नमोऽस्तु ते या देवी सर्वभूतेषु मातृरूपेण संस्थिता या देवी सर्वभूतेषु मातृरूपेण संस्थिता नमस्तस्यै 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 नमो नमः ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಕೂಡ. ಇನ್ನು ಮುಂದಕ್ಕೆ ಧಾರ್ಮಿಕ ಉಪನ್ಯಾಸದ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀಶಕುಮಾರ್ MK ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ತಮ್ಮ ಬಹುವಚನಂ ಸಂಸ್ಥೆಯ ಮೂಲಕವಾಗಿ ತುಂಬ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ ಕಲಾತ್ಮಕವಾಗಿ ನಡೆಸಿಕೊಡ್ತಾ ಇರುವಂತಹ ಒಬ್ಬ ಮಹನೀಯರು. ಪುತ್ತೂರು ನಗರದಲ್ಲಿದ್ದು ಸಾಕಷ್ಟು ಇಂತಹ ಕಾರ್ಯಗಳನ್ನು ಅವರು ನಡೆಸ್ತಾ ಇದ್ದಾರೆ. ದೇವಸ್ಥಾನ ಮತ್ತು ಸಮಾಜ ಎಂಬ ವಿಷಯದ ಬಗ್ಗೆ ಅವರು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಒಂದು 25 ನಿಮಿಷದ ವ್ಯಾಪ್ತಿ ಅಂತ ನಾವು ಇಟ್ಟುಕೊಂಡಿದ್ದೇವೆ. ಯೋ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಃ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶರಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಸ್ತಸ್ಯೈ 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 ನಮೋ ನಮಃ. ಪ್ರೀತಿಯ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಒಂದು ದೇವಸ್ಥಾನ ಹೇಗಿರಬೇಕು ಅಂತ ನಾವು ದೇವಸ್ಥಾನ ಕಟ್ಟುವ ಮೊದಲು ಎಲ್ಲಾದರೂ ಹೋಗಬೇಕು ಅಂತಿದ್ರೆ ಅದು ಹೊರನಾಡಿಗೆ ಹೋಗಬೇಕು. ಹೊರನಾಡಿನ ಒಂದು ವ್ಯವಸ್ಥೆ ಅದು ನಮ್ಮೆಲ್ಲ ದೇವಸ್ಥಾನಗಳಿಗೆ ಒಂದು ಮಹಾದ್ವಾರ ಅಂತ ಜವಾಬ್ದಾರಿ ತಗೊಂಡ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಪ್ರೀತಿಯ ಬಂಧುಗಳೇ, ಒಂದು ದೊಡ್ಡ ವಿಷಯವನ್ನು ತಗೊಂಡು ಆನೆಯನ್ನು ಹುಡಿಬುರುಡೆಯೊಳಗೆ ತುರುಕಿಸಿದ ಹಾಗೆ ಒಂದು ತುರುಕಿಸುವ ಪ್ರಯತ್ನ. ನನಗೆ ಗೊತ್ತಿದೆ, ಆನೆ ಹೋಗದಿದ್ದರೂ ತೊಂದರೆ ಇಲ್ಲ, ಆನೆಯ ಬಾಲದ ರೋಮ ಅದರೊಳಗೆ ತುರುಕಿದರೆ ನನ್ನ ಕೆಲಸ ಸಾರ್ಥಕ ಆಗ್ತದೆ ಅಂತ ಅರ್ಥ. ಬಂಧುಗಳೇ, ಯಾವುದೇ ಒಂದು ಊರಿನ ಜನರ ಗುಣ ನೋಡಬೇಕು ಅಂತಾದರೆ 2 ವಿಚಾರಗಳನ್ನು ನಾವು ಗಮನಿಸ್ಕೊಳ್ಬೇಕು. ಒಂದು ಆ ಊರಿನ ವಿದ್ಯಾಲಯ, ಇನ್ನೊಂದು ಆ ಊರಿನ ದೇವಾಲಯ. ದೇವಾಲಯ ಅವರು ಸಾಂಸ್ಕೃತಿಕವಾಗಿ ಎಷ್ಟು ಆಧ್ಯಾತ್ಮಿಕವಾಗಿ ಎಷ್ಟು ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ ಅಂತ ಹೇಳೋದಕ್ಕೊಂದು ಮಾಡೆಲ್. ಆದರೆ ಆ ಊರಿನ ಶಾಲೆ ಅವರೆಷ್ಟು ಸುಸಂಸ್ಕೃತರು ಮತ್ತು ವಿದ್ಯಾವಂತರು ಅಂತ
ತಿಳಿಸಿಕೊಡುವುದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಊರಿನ ಎರಡು ಕಣ್ಣು ಅಂದರೆ ಒಂದು ದೇವಸ್ಥಾನ, ಇನ್ನೊಂದು ವಿದ್ಯಾಸ್ಥಾನ. ಇದು ಎರಡು ಜಾಗಗಳು ಮುರಿದು ಬಿದ್ದರೆ ಅಥವಾ ಅದು ಜೀರ್ಣೋದ್ಧಾರ ಆಗಲಿಕ್ಕೆ ಕೇಳದೆ ಹೋದರೆ ಆ ಊರಿನ ಜನ ಯಾವತ್ತೂ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಈ ದೃಷ್ಟಿಯಿಂದ ನಾವು ಶಿಕ್ಷಣ ವ್ಯವಸ್ಥೆ ಮತ್ತು ಧಾರ್ಮಿಕವಾದಂಥ ಅಧ್ಯಾತ್ಮದ ದಾರಿಗಳನ್ನು ನೇರ ಮಾಡಿಕೊಳ್ಳುವುದಕ್ಕೆ ಸದಾಕಾಲ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ನಮ್ಮಲ್ಲಿ ಸಹಜವಾದ ಪ್ರಶ್ನೆ, ದೇವಾಲಯ ಅಂದರೆ ಭಟ್ರು ಪೂಜೆ ಮಾಡುವ ಜಾಗವ, ಅಲ್ಲ ಒಂದು ಕಲ್ಲನ್ನು ಭಗವಂತನನ್ನಾಗಿ ಕಾಣುವ ಜಾಗವ, ಅಥವಾ ನಮ್ಮ ಊರಲ್ಲಿದ್ದ ಮರ ಎಲ್ಲ ಕಡಿದು ಒಂದು ಗೋಡೌನ್ ಮಾಡಿ ದೊಡ್ಡದು ಒಂದು ಕಟ್ಟಡ ಕಟ್ಟುವ ಜಾಗವ? ಹೀಗೆಲ್ಲ ಪ್ರಶ್ನೆಗಳು ಸಹಜವಾಗಿ ನಮ್ಮೊಳಗೆ ಉದ್ಭವ ಆಗ್ತಾ ಹೋಗ್ತದೆ. ಎಷ್ಟೋ ಸಲ ಕಾಂಕ್ರೀಟ್ ದೇವಾಲಯಗಳನ್ನು ನೋಡುವಾಗ ನಮಗೆ ಹಾಗೆ ಅನಿಸ್ತದೆ, ಅದು ACC ಬ್ರ್ಯಾಂಡಿಗೋ ಇನ್ನೊಂದು ಬ್ರ್ಯಾಂಡಿಗೋ ಆ್ಯಡ್ ಆಗಿಬಿಡ್ತದೋ ಅಂತ ಹೇಳುವ ಭಯ ಕೂಡ ನಮಗೆ ಕಾಡ್ತದೆ. ಈ ಎಲ್ಲದರ ಮಧ್ಯದಲ್ಲಿ ನಾವು ಒಂದು ದೇವಸ್ಥಾನ ಅಂದರೆ ಒಂದು ಗೆರೆಯಲ್ಲಿ ಆಲೋಚನೆ ಮಾಡಬೇಕಾದ ಇಷ್ಟೇ, ಸೃಷ್ಟಿ ಶಕ್ತಿಯನ್ನು ಕೇಂದ್ರೀಕರಿಸಲಿಕ್ಕಿರುವ ಒಂದು ಜಾಗ ಅಂದರೆ ಅದು ದೇವಾಲಯ ಅಷ್ಟೇ. ಹೇಗೆ ನಮ್ಮಲ್ಲಿ ಹಿಂದೆ ಆಂಟೆನಾ ಇತ್ತು ಅಥವಾ ಆಕಾಶವಾಣಿ ಮಂಗಳೂರು ಅಂತ ಒಂದು ರೇಡಿಯೋ ಇಡೀ ಮಂಗಳೂರಿನ ಪ್ರಸಾರ ಜಾಗದಲ್ಲಿದ್ದದ್ದನ್ನು ಶರವೂರಿಗೆ ತಂದು ಕೊಡ್ತದೋ, ಹಾಗೆ ಭಗವಂತನ ಎಲ್ಲ ಸಾನ್ನಿಧ್ಯಗಳನ್ನು ಸಾಕ್ಷಾತ್ಗೊಳಿಸುವ ಜಾಗ ಅಂದರೆ ಅದು ದೇವಾಲಯ. ಹಾಗಾಗಿ ಊರಿನ ಇಡೀ ಶಕ್ತಿ ಕೇಂದ್ರ ಅದು ಯಾವತ್ತೂ ಕೂಡ ದೇವಾಲಯ. ಪ್ರಾಚೀನ ಭಾರತದ ಮತ್ತು ಇವತ್ತಿನವರೆಗೂ ಕೂಡ ಭಾರತೀಯರು ಪ್ರಕೃತಿ ಪೂಜಕರು. ನಾವಿದನ್ನು ಯಾವತ್ತೂ ಗಮನಿಸಿಕೊಳ್ತಾ ಹೋಗಬೇಕು. ಶರವೂರು ಸರೋವರಗಳ ಊರು. ಇದು ಒಂದು ಕಾಲಕ್ಕೆ ಇಡೀ ಜಾಗಗಳೆಲ್ಲ ಸರೋವರವಾಗಿದ್ದಂತಹ ಜಾಗ, ಅಲ್ಲಿ ಜಲದೇವತೆಯಾಗಿ ದುರ್ಗಾ ಪರಮೇಶ್ವರಿ ನಮಗೆ ಸಿಕ್ಕಿರುವುದರಿಂದ ಇದು ಪ್ರಕೃತಿ ಪೂಜೆಯ ಒಂದು ಭಾಗವೇ. ಹಾಗಾಗಿ ಮತ್ತೆ ಒಂದು ಕೆರೆ ಸೃಷ್ಟಿಯಾಗ್ತದೆ, ಇಲ್ಲಿ ಮತ್ತೆ ಗಂಗೆ ಮೇಲೆದ್ದು ಬರುತ್ತಾಳೆ. ಇದೆಲ್ಲ ನಾವು ಗಮನಿಸ್ಕೊಳ್ತಾ ಹೋಗಬೇಕು. ನಿಮಗೆ ನಂಬಿಕೆ ಬರಲಿ ಅಂತ ಹೇಳುವ ಕಾರಣಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಚಾರ್ಮಾಡಿ ಘಾಟಿನ 12ನೇ ಕ್ರಾಸ್ನಲ್ಲಿ ಇರುವ ಬಾಂಜಾರು ಮಲೆಗೆ ಹೋಗುವ ದಾರಿ. ನೀವು ನಾಳೆಯೋ ನಾಳದೋ ಅಥವಾ ಇನ್ನೊಂದಿನ ಚಾರ್ಮಾಡಿ ಘಾಟಲ್ಲಿ ಹೋಗ್ತಿದ್ರೆ 12ನೇ ಕ್ರಾಸ್ ಅಲ್ಲಿ ಒಮ್ಮೆ ಗಮನಿಸಬೇಕು. ಅಲ್ಲಿಂದ ಬಲಭಾಗಕ್ಕೆ 13 ಕಿಲೋಮೀಟರ್ ದೂರ ಹೋದರೆ ಬಾಂಜಾರು ಮಲೆ ಸಿಗ್ತದೆ. ಬಾಂಜಾರು ಮಲೆ 40,000 ಎಕರೆ ಜಾಗ ಉಳ್ಳ ಏನಪ್ಪೋಯವರ ಎಸ್ಟೇಟ್. ಅದು ಕಲ್ಪನೆ ಮಾಡ್ಕೊಳ್ಳಿ, ಏನಪ್ಪೋಯವರ ಎಸ್ಟೇಟ್ ಅದು. ಆ ಎಸ್ಟೇಟಿನ ಒಳಗೆ ಒಂದು ಕಾಲಕ್ಕೆ ಒಂದಷ್ಟು ಜನ ಮಲೆ ಕುಡಿಯರು ವಾಸ ಮಾಡ್ತಾ ಇದ್ರು. ಅವರು ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ರು. 1974ರ ಕಾಲ ನಿಮಗೆ ಕೆಲವರಿಗೆ ನೆನಪಿರಬಹುದು. ಉಳುವವನೇ ಹೊಲದೊಡೆಯನಾಗ್ತಾನೆ, ಭೂಮಸೂದೆ ಆಕ್ಟ್ ಬರ್ತದೆ. ಆಕ್ಟ್ ಬರುವ ಕಾಲಕ್ಕೆ ಸಹಜವಾಗಿ ಈ ಮಲೆ ಕುಡಿಯರು ಏನಪ್ಪೋಯವ್ರ ಹತ್ರ ಕೇಳ್ತಾರೆ, ಸ್ವಾಮಿ ನಮಗೂ ಕೂಡ ಸ್ವಲ್ಪ ಜಾಗ ಕೊಡಿ ಅಂತ. ಏನಪ್ಪೋಯವರು ಆಲೋಚನೆ ಮಾಡ್ತಾರೆ, ಇವ್ರಿಗೆ ಎಲ್ಲಿ ಜಾಗ ಕೊಡುದು ಅಂದರೆ ಯಾವುದಕ್ಕೂ ಬೇಡದ ಒಂದು ಕಲ್ಲು ಬಂಡೆಗಳ ರಾಶಿ ಇರೋ ಒಂದು ಜಾಗವನ್ನು ಅವ್ರಿಗೆ ಕೊಡ್ತಾರೆ. ಕೃಷಿ ಮಾಡಿ ಹೇಳ್ತಾರೆ, ಒಬ್ಬೊಬ್ಬರಿಗೆ 2 ಎಕರೆ ಜಾಗ ಕೊಡ್ತಾರೆ. ಕಲ್ಪನೆ ಮಾಡಿ, ಕಕ್ಕಿಂಜೆಯಿಂದ 4 ವೀಲ್ ಜೀಪಲ್ಲಿ ಬೋನೆಟ್ಟಲ್ಲಿ ಗರ್ನಲ್ಲಿ ಹಿಡ್ಕೊಂಡು ಬಡ ಬಡ ಅಂತ ಬಿಸಾಡ್ತಾ ಆನೆಗಳ ಗುಂಪನ್ನು ಓಡಿಸ್ತಾ ಹೋಗಬೇಕಾದ ಜಾಗ. ಅಲ್ಲಿರೋದು ಒಂದು 30ರಿಂದ 40 ಮಲೆ ಕುಡಿಯರ ಮನೆ. ಇಡೀ ಇವರೆಲ್ಲ ಏನು ಗಿಡ ನೆಟ್ಟರು, ಅಡಿಕೆ ನೆಟ್ಟರು, ಬಾಳೆ ನೆಟ್ಟರು, ತೆಂಗು ನೆಟ್ಟರು, ಎಲ್ಲ ನೆಟ್ಟರು. ಆದರೆ ಆನೆಗಳು ಬಂದು ಇಡೀ ಪುಡಿ ಮಾಡ್ತಾ ಹೋದ್ರು. ಎಷ್ಟು ಪ್ರಯತ್ನ ಮಾಡಿದ್ರು ಸೋತೋದ್ರು. ಕೊನೆಗೆ ಅವರು ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ನಿಮಗೆಲ್ರಿಗೂ ಗೊತ್ತಿದೆ ಕೊನೆಯ ದಾರಿ ಯಾವುದು ಅಂದರೆ ನಾವು ಜ್ಯೋತಿಷಿಗಳ ಹತ್ರ ಹೋಗುದು. ಕಾಕತಾಳೀಯವಾಗಿ ನನ್ನ ಭಾವನ ಹತ್ರ ಬಂದು ಮಾತುಕತೆಗಳಾಯಿತು. ಮಾತುಕತೆಗಳಾದಾಗ ಅವ್ರು ಹೇಳಿದರು, ನಿಮಗೆ ಆನೆಯ ಉಪದ್ರ ಇದೆ, ಹಾಗಾಗಿ ನೀವು ಗಣಪತಿ ದೇವರ ಗುಡಿ ಮಾಡಬೇಕು. ಆಲೋಚನೆ ಮಾಡಿ ಸ್ನೇಹಿತರೆ, ಬಾಂಜಾರು ಮಲೆಯ ಒಳಗೆ ಗಣಪತಿ ಗುಡಿಯ ಪರಿಕಲ್ಪನೆ. ಇಡೀ 40 ಮನೆಯ ಹುಡುಗರು ದುಡಿದ್ರು, ಯಾರ ಹತ್ರವೂ ಬೇಡ್ಲಿಕ್ಕೆ ಹೋಗಲಿಲ್ಲ.
ಸ್ವತಃ ದುಡಿದ್ರು ಗಣಪತಿ ಗುಡಿ ಪ್ರತಿಷ್ಠೆ ಆಯಿತು. ಪ್ರತಿಷ್ಠೆ ಆದ ನಂತರ ಒಂದೇ ಒಂದು ದಿನ ಅವರ ತೋಟದೊಳಗೆ ಯಾವುದೇ ಆನೆಗಳು ಬರಲಿಲ್ಲ. ನಂಬ್ತಿರೋ ಬಿಡ್ತಿರೋ ಅಂತ ಹೇಳುವುದನ್ನು ಬಾಂಜಾರ್ ಮಲೆಗೆ ಹೋಗಿ ಯಾಕೆ ಸಾಧ್ಯ ಆಯಿತು? ಯಾಕೆ ಅಂದರೆ ಅದು ನಂಬಿಕೆ ಸಾಧ್ಯ ಆಯಿತು, ಅದು ಪ್ರಕೃತಿಯ ನಂಬಿಕೆ ಸಾಧ್ಯ ಆಯಿತು. ಹಾಗಾಗಿ ವೇದಗಳಲ್ಲಿ ನಾವು ಕಂಡದ್ದು ಇಂದ್ರ, ವರುಣ, ರುದ್ರ, ಸರಸ್ವತಿ, ಗಂಗಾ, ಸೂರ್ಯ, ಚಂದ್ರ ಇವರೆಲ್ಲ ಪ್ರಕೃತಿ ದೇವತೆಗಳು. ಇವತ್ತಿನ ಹಾಗೆ ನಮಗೆ ಕಾಣುವ ದೇವತೆಗಳ ಪರಿಕಲ್ಪನೆಗಳು ಇಲ್ವೇ ಇಲ್ಲ. ನೀವು ಆಲೋಚನೆ ಮಾಡಿ, ವೇದಗಳಲ್ಲಿ ಋಗ್ವೇದದಲ್ಲಿ ಗಣಪತಿ ಅಂತ ಹೇಳುವ ಪರಿಕಲ್ಪನೆ ಇಲ್ಲ. ಎಲ್ಲೂ ಪರಿಕಲ್ಪನೆಗಳಿಲ್ಲ. ಅಲ್ಲಿ ಎರಡು ಮಂತ್ರ ಇದೆ, ಗಣಾನಾಂತ್ವಾ ಗಣಪತಿಂ ನಿಶುಸೀದ ಗಣಪತಯೇ. ಎರಡೂ ಕೂಡ ನೀವು ಇವತ್ತಿಂದ ತಿಳ್ಕೊಳ್ಬೇಕು. ಗಣಪತಿ ಅಂದರೆ ಯೂನಿಟ್ ಲೀಡರ್ ಅಂತ ಅರ್ಥ. ಗಣ ಅಂದ್ರೆ ಒಂದು ಗುಂಪು, ಗುಂಪಿನ ಅಧಿಪತಿ ಅಂತ ಅರ್ಥ. ಅಲ್ಲಿ ಯಾರು ಅಂದರೆ ಇಂದ್ರ. ಅಲ್ಲಿ ನಮ್ಮ ಆನೆ ಮೌನದ ಸ್ವಾಮಿ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಪ್ರಕೃತಿ ಪೂಜೆ ಇದ್ದದ್ದು. ನೀವು ಕಲ್ಪನೆ ಮಾಡ್ಕೊಳ್ತಾ ಹೋಗಿ, ಒಂದು ನದಿ ಕುಮಾರಧಾರ ಲೆಕ್ಕಕ್ಕಿಂತ ಹೆಚ್ಚು ರಭಸವಾಗಿ ಹರಿಯಿತು. ನಾವು ಕೂಡಲೇ ಗಂಗಾ ಪೂಜೆ ಮಾಡಿ ಏನ್ ಮಾಡೋದು ಅಂದರೆ ಸಮುದ್ರಂ ಗಚ್ಚಂತ ಅಷ್ಟೇ. ತಾಯೇ ನೀನು ಸಮುದ್ರಕ್ಕೆ ಹೋಗಿ ಸೇರು ಅಂತ ಬೇಡಿಕೊಳ್ಳುವುದೇ ಹೊರತು ನನ್ನ ತೋಟದೊಳಗೆ ಬಾ ಅಂತ ನಾವು ಬೇಡಿಕೊಳ್ಳುವುದೇ ಇಲ್ಲ. ಯಾಕೆಂದ್ರೆ ಅದು ಪ್ರಕೃತಿಯ ಆರಾಧನೆ. ಹಾಗಾಗಿ ನಮ್ಮಲ್ಲಿ ಪಿಲಿ, ಪಂಜಿ ಎಲ್ಲವೂ ಬಂತು. ಪಿಲಿಭೂತ ಬಂತು, ಪಂಜುರ್ಲಿ ಬಂತು, ಅಥವಾ ಬೇರೆ ಬೇರೆ ಭೂತಗಳು ಬಂತು. ಅದೆಲ್ಲದಕ್ಕೂ ಕಾರಣೆಯಾಗಿರುವುದು ಅಂದರೆ ಅದು ಪ್ರಕೃತಿ ಪೂಜೆಯ ಭಾಗ. ಯಾವಾಗ ನಾವು ಪ್ರಕೃತಿ ಪೂಜೆಯ ನಂತರದ ಭಾಗಗಳಲ್ಲಿ ಮುಂದುವರಿತಾ ಹೋದ್ವು, ಮಳೆ ಬಂದಾಗ ಖುಷಿ ಪಡ್ತೇವೆ, ಮಳೆ ಇಲ್ಲದೆ ಇದ್ದಾಗ ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಅಂತ ಪದ್ಯ ಕೇಳ್ತೇವೆ. ಇದನ್ನೆಲ್ಲ ಪ್ರಾಚೀನವರು ಗಮನಿಸ್ತಾ ಬಂದು ಅನಂತರದಲ್ಲಿ ಆತ ಸುಖ ದುಃಖಗಳಿಗೆ ಕಾರಣ ಹುಡುಕುವ ಕೆಲಸವನ್ನು ಮಾಡಿದ. ಹಾಗೆ ಮಾಡ್ಲಿಕ್ಕೆ ಹೋದಾಗ ಯಜ್ಞ ಪರಿಕಲ್ಪನೆಗಳು ನಮಗೆ ಬಂದದ್ದು. 2500 ವರ್ಷಗಳ ಹಿಂದೆ ಭಾರತದಲ್ಲಿ ಎಲ್ಲೂ ನಿಮಗೆ ದೇವಸ್ಥಾನದ ಉಲ್ಲೇಖಗಳು ಸಿಗುವುದೇ ಇಲ್ಲ. ನಾನು ಉಲ್ಲೇಖಗಳನ್ನು ನಿಮಗೆ ಹೇಳ್ತೇನೆ, ಯಾವಾಗ ನಮಗೆ ದೇವಸ್ಥಾನಗಳು ಅಂತ. ದೇವಸ್ಥಾನಗಳ ಪರಿಕಲ್ಪನೆ ಬರುವುದು ಯಜ್ಞಗಳ ಪರಿಕಲ್ಪನೆಯ ಮೂಲಕ. ನೀವು ಯಾವುದೇ ಒಂದು ಯಜ್ಞವನ್ನು ಪೂರ್ಣವಾಗಿ ನೋಡಿದರೆ ನಿಮಗೆ ಒಂದು ದೇವಸ್ಥಾನದ ಬ್ಲೂ ಪ್ರಿಂಟ್ ಸಿಗಲಿಕ್ಕೆ ಶುರು ಆಗ್ತದೆ. ಒಂದು ಅಂದತ್ತ ನೆಟ್ಟಿಂಚ ಉಂಡತ್ತ, ಐಟೊಂಜಿ ಕಂಬ ಉಂಡತ್ತ, ಐಟೊಂಜಿ ಮೋನೆ ಉಂಡತ್ತ ಅಂತ ಹೇಳುವ ಪರಿಕಲ್ಪನೆಗಳು ಶುರುವಾಗುವುದು ಅದು ಯಜ್ಞದ ಪರಿಕಲ್ಪನೆಗಳ ಮೂಲಕ. ಯಾಕೆಂದರೆ ಒಂದು ಯಾಜ್ಞಿಕವಾದಂತಹ ಪರಿಕಲ್ಪನೆಗಳಿಂದಲೇ ಪ್ರಾಚೀನ ದೇವಸ್ಥಾನಗಳು ಮುಂದುವರೆದದ್ದು. ಹಾಗಾಗಿ ವೇದಗಳಲ್ಲಿರುವ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಆಧ್ಯಾತ್ಮಿಕವಾದ ಅಂಶಗಳೇನಿವೆ ಅವುಗಳೇ ಮುಂದೆ ದೇವಸ್ಥಾನಗಳಾಗಿ ಪರಿವರ್ತನೆ ಆಗುವುದನ್ನು ಕಾಣ್ತೇವೆ. ನಿಮಗೊಂದು ಯಜ್ಞದ ಪರಿಕಲ್ಪನೆ ಇಷ್ಟು ಇರಲಿ. ಒಂದು ಯಜ್ಞ ಅಂದರೆ ಅಲ್ಲೊಂದು ಯೂಪಸ್ತಂಭ ಇರ್ತದೆ. ಯೂಪಸ್ತಂಭ ಅಂದರೆ ಒಂದು ಕಂಬ. ಏನು ನೀವು ದೇವಸ್ಥಾನದ ಕೊಡಿಮರ ಮಾಡಿದಿರಿ ಅದು ಯಜ್ಞದಲ್ಲಿ ಯೂಪಸ್ತಂಭ. ಬಲಿಯನ್ನು ಕೊಡುವುದಕ್ಕೆ ಇರುವಂತಕ್ಕ ಪೀಠದ ಹತ್ರ ಇರುವ ಕಂಬ, ಆಡನ್ನು ಯಾವುದನ್ನಾರು ಕಟ್ಲಿಕ್ಕಿರುವ ಕಂಬ ಅದು ಯೂಪಸ್ತಂಭ. ಯೂಪದಾರು ಅಂತ ವ್ಯಾಕರಣದಲ್ಲಿ ನಾವು ಪಾಠ ಮಾಡೋದು. ಅದು ಯೂಪಸ್ತಂಭದ ಪರಿಕಲ್ಪನೆಗಳಾದರೆ ಸ್ವಲ್ಪ ಆಚೆ ಹೋಗಿ ಒಂದು ವೇದಿ ಇರ್ತದೆ, ಒಂದು ಸ್ಟೇಜ್ ಇರ್ತದೆ, ಅದಾದ್ಮೇಲೆ ಒಂದು ಉತ್ತರ ವೇದಿ ಇರ್ತದೆ, ಒಂದು ಸಣ್ಣ ಗುಡ್ಡ, ಕಲ್ಲು, ವೇದಿಕೆ, ಮಂಟಪ, ಇದೆಲ್ಲ ಯಜ್ಞದ ಭಾಗಗಳು. ಆ ಯಜ್ಞದ ಭಾಗಗಳೇನಾಗ್ತವೆ ಅಂದರೆ ದೇವಾಲಯಗಳಾಗಿ ಕನ್ವರ್ಟ್ ಆಗ್ತಾ ಬರ್ತವೆ. ಈಗ ಕಲ್ಪನೆ ಮಾಡಿ, ಒಂದು ಆಧ್ಯಾತ್ಮಿಕವಾದಂತಹ ಪರಿಕಲ್ಪನೆಯಲ್ಲಿ ಶಿಖರ ಮತ್ತು ಸ್ತಂಭ ಅದು ಬ್ರಹ್ಮರಂಧ್ರದ ಪರಿಕಲ್ಪನೆ. ನಮ್ಮಲ್ಲಿ ಸಣ್ಣ ಮಗು ಹುಟ್ಟಿದಾಗ ಈ ಜಾಗಕ್ಕೆ ತಿರ್ಪಲೆ ಬಾಡ್ನೆ ಅಂತ ತುಳುವಿನಲ್ಲಿ ಒಂದು ಪದ ಇದೆ. ಯಾಕೆಂದ್ರೆ ನಮ್ಮ ಪ್ರಾಣೋತ್ಕ್ರಮಣ ಆಗಬೇಕಾದ ಜಾಗ ಇದು. ಬಿದ್ಯತೆ ಹೃದಯ ಗ್ರಂಥಿ ಚಿತ್ಯಂತೆ ಸರ್ವ ಸಂಶಯಾಹ ಅಂತ. ಹಾಗಾಗಿ ನಮ್ಮಲ್ಲಿ ಇವತ್ತಿಗೂ ಕೂಡ ಮೃತ ಆದಾಗ ತೆಂಗಿನಕಾಯಿ ಒಡೆದು ಅದನ್ನು ಆಚೆ ಈಚೆ ಇಡುವುದು. ಯಾಕೆ ಅಂದರೆ ಆತನ ಶಿರಚ್ಛೇದವಾಗಿ ಅಲ್ಲಿಂದ ಬ್ರಹ್ಮಜ್ಯೋತಿ ಹೋಗಿದೆ ಅಂತ ಅರ್ಥ. ಸನ್ಯಾಸಿಗಳಾದರೆ ಅವರನ್ನು ಕೂತ್ಕೊಳಿಸಿ ಅವರ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯುವುದು. ಯಾಕೆ ಅಂದರೆ ಬಿದ್ಯತೆ, ಈ ಭಾಗದಿಂದ ಪ್ರಾಣೋತ್ಕ್ರಮಣ ಆಗಬೇಕು ಅಂತ ಅರ್ಥ. ನಾವು ಇವತ್ತು ಹೇಳ್ತೇವೆ ಆಯನ ಮೂಂಕುಡು ಪೊಂಡಿಗೆ, ಕೆಬಿಟ್ಟು ಪೊಂಡಿಗೆ, ಬಾಯಿಡು ಪೊಂಡಿಗೆ ಅಥವಾ ಓಲೋಲು ಪೊಂಡಿಗೆ.
ಇದು ವಾಸ್ತವದ ಸ್ಥಿತಿ. ಆದರೆ ಹೋಗಬೇಕಾದ ಜಾಗ ಅದು. ಆ ಪರಿಕಲ್ಪನೆಯಲ್ಲಿ ಬ್ರಹ್ಮರಂಧ್ರ ಅದು ಮೇರುದಂಡ ಅಂತ ಕರೆಯಲ್ಪಡ್ತದೆ. ಆದಿ ಭೌತಿಕವಾಗಿ ಸೂರ್ಯ ಆಕಾಶ ಕಿರಣಗಳಾಗ್ತವೆ. ಆದಿ ಯಜ್ಞಿಕವಾಗಿ ಅಗ್ನಿಧ್ರಿಯ ಇದು ಯಜ್ಞಕ್ಕೆ ಯೂಪಸ್ತಂಭ ಆಗ್ತದೆ. ಆದಿ ದೈವಿಕವಾಗಿ ವ್ಯೋಮಕೇಶ ಮತ್ತು ಲಿಂಗೋದ್ಭವ ಇದು ನಿಮಗೆ ಕಲಿತ ಪದಗಳಾಗಬಹುದು, ಆದರೆ ಕನಿಷ್ಠ ಅದು ಕೇಳಬೇಕು ಅಂತ ಹೇಳುವ ಕಾರಣಕ್ಕೆ ಆ ಪದಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಂದು ಕಲ್ಪನೆ ಮಾಡಿಕೊಳ್ಳಿ, ಪ್ರಾಚೀನವಾದ ಎಲ್ಲ ಯಜ್ಞಗಳ ಎಲ್ಲವೂ ಕೂಡ ಅದಕ್ಕೆ ಮೂಲ ಮಾಡೆಲ್ ಯಾವುದು ಅಂದರೆ ಯಜ್ಞಕ್ಕೂ ಮೂಲ ಮಾಡೆಲ್ ಮನುಷ್ಯ. ಯಾವಾಗ ಮನುಷ್ಯ ಸಾಂಸ್ಕೃತಿಕವಾಗಿ ಬೆಳಗ್ತಾ ಹೋದ್ನೋ ಆಗ ಅವನು ಎಲ್ಲವನ್ನೂ ಹುಡುಕ್ತಾ ಹೋದ. ನೀವು ಋಗ್ವೇದದಲ್ಲಿ ಇವತ್ತು ಕೂಡ ರಿಸರ್ಚ್ ಮಾಡ್ತಾ ಹೋದರೆ ಇಡೀ ಶರೀರದ ಭಾಗಗಳನ್ನು ಎನಲೈಸ್ ಅಥವಾ ಡಿಟೆಕ್ಟ್ ಮಾಡ್ತಾ ಹೋಗುವಂತ, ಅಥವಾ ಏನು ಇವತ್ತು ಶರೀರ ಶಾಸ್ತ್ರದ ಪರಿಕಲ್ಪನೆ ಇದೆ, ಅದು ದೇವಸ್ಥಾನದ ಪರಿಕಲ್ಪನೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಯಾವಾಗ ನಮ್ಮ ಶರೀರಕ್ಕೆ ಆರೋಗ್ಯ ಕೆಡ್ತದೋ ಆಗ ಆಸ್ಪತ್ರೆಗೆ ಹೋಗ್ತೇವಲ್ವ, ಹಾಗೆ ದೇವಸ್ಥಾನದ ಹಂಚು ಜಾರಿದಾಗ ಅದನ್ನು ಜೀರ್ಣೋದ್ಧಾರ ಮಾಡೋದು ಅಂದರೆ ಅದಕ್ಕೆ ಒಂದು ರೀತಿಯ ಆರೋಗ್ಯವನ್ನು ಕೊಡುವಂತಹ ಪರಿಕಲ್ಪನೆಗಳು ಅಂತ ಅರ್ಥ. ಈಗ ನೀವೊಂದು ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ ಹೀಗೆ ಕಾಲು ಹಾಕಿ ನೇರವಾಗಿ ಕೂತಿದ್ದಾನೆ ಅಂತ ಆಲೋಚನೆ ಮಾಡಿ. ಅದನ್ನೇ ಒಟ್ಟೊಟ್ಟಿಗೆ ಶರೌರಿನ ದುರ್ಗೆಯನ್ನು ಕಲ್ಪನೆ ಮಾಡಿಕೊಳ್ಳಿ. ಹೀಗೆ ಕಾಲಿದೆ ಕಲ್ಪನೆ ಮಾಡ್ಕೊಳ್ಳಿ, ಹೀಗೆ ಕೂತಿದ್ದೀರಿ, ನೇರವಾಗಿದೆ ಅಂದರೆ ಈಗ ಅದೇ ನಿಮ್ಮ ದೇವಸ್ಥಾನದ ಮಿನಿಯೇಚರ್. ಹೇಗೆ ಅಂದರೆ ಈಗ ಪಾದ ಏನಿದೆ ಇದು ದೇವಸ್ಥಾನದ ರಾಜದ್ವಾರ. ಕಲ್ಪನೆ ಮಾಡಿ, ಹೀಗೆ ಕಾಲಿಡ್ತೀರಿ, ಇದು ದ್ವಾರವಾಗಿ ಇರ್ತದೆ. ಅದರ ಪಾದಗಳು ಮುಖದ್ವಾರ ಆದರೆ ಜನನೇಂದ್ರಿಯ ಏನಿದೆ ಅದು ದೇವಸ್ಥಾನದ ಧ್ವಜಸ್ತಂಭ, ಹೊಟ್ಟೆ ಅದು ಬಲಿಪೀಠ, ಹೃದಯ ನವರಂಗ ಅಥವಾ ಶುಕನಾಸಿ, ಶಿರಸ್ಸು ಕಲ್ಪನೆ ಮಾಡಿ, ಇಡೀ ದೇವಸ್ಥಾನದ ಗರ್ಭಗುಡಿ ಕಲ್ಪನೆ ಮಾಡಿ, ಹೀಗೆ 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 ಹೀಗೆ. ಇದು ನಥಿಂಗ್ ಬಟ್ ಅವರ್ ಹೆಡ್ ಅಂತ ಅರ್ಥ. ಅಂದರೆ ಇಡೀ ಒಂದು ಶರೀರದ ಪರಿಕಲ್ಪನೆಗಳನ್ನು ಇಟ್ಟುಕೊಂಡೇ ಆಗುವಂತಹದ್ದು. ಶಿರಸ್ಸು ಅದು ಗರ್ಭಗೃಹದ ತುದಿಯ ಭಾಗ. ಈ ಭ್ರೂಮಧ್ಯದ ಆಜ್ಞಾಚಕ್ರ ಏನಿದೆ, ಎಡ ಪಿಂಗಳ ಮತ್ತು ಸುಷುಮ್ನ ಸೇರುವ ಜಾಗ ಏನಿದೆ, ಇದು ನಮ್ಮಲ್ಲಿ ನೀವೆಲ್ಲರೂ ಕೂಡ ಪ್ರತಿಷ್ಠೆ ಮಾಡುವ ದಿನ ಕಾಯುವಂತಹ ಬಹಳ ಅದ್ಭುತವಾದಂತಹ ದೇವಸ್ಥಾನದ ಮೂಲಬೇರ ಪೀಠ ಅಥವಾ ಮುಗುಳಿ ಅಂತ ನಾವೇನು ಕರಿತೇವೆ ಅದು. ಇಲ್ಲ, ಮನುಷ್ಯನನ್ನು ನೇರವಾಗಿ ನಿಲ್ಲಿಸಿ ಆಗಲೂ ದೇವಸ್ಥಾನವೇ ಕಾಣೋದು. ಪಾದಗಳು ಏನಿದ್ದಾವೆ ಅದು ನಿಧಿ ಕಲಶ. ಕಲ್ಪನೆ ಮಾಡಿ, ಅದು ನಿಧಿ ಕಲಶ. ಮೊಳಕಾಲು ಅದು ನಿಧಿ ನಾಳ. ನೆನಪಾಗ್ತದೆ ಏನು? ಆ ಕಲಶದಿಂದ ದೇವರ ಪಾಣಿಪೀಠದವರೆಗೆ ಒಂದು ಸರಿಗೆ ನೇರವಾಗಿ ತಂದಿದ್ದಾರೆ ಒಳಗಿನ ವಿಚಾರಗಳನ್ನು ನೋಡಿದವನಿಗೆ. ತೊಡೆ ಬುನಾದಿ, ಕಟಿ ಉದರ, ಕಟಿ ಅಥವಾ ಗೋಡೆ, ಭುಜ ಅದು ವಲಭಿ, ಹೃದಯ ದೇವಮೂರ್ತಿ, ಕೊರಳು ವಿಮಾನ, ಶಿರಸ್ಸು ಶಿಖರ, ಬ್ರಹ್ಮರಂಧ್ರ ಕಲಶ. ಈಗ ಮನುಷ್ಯ ಅದು ಏನು ಅಂದರೆ ಅವನ ರಿಪ್ಲಿಕಾ ಆಗಿ ದೇವಸ್ಥಾನ ಇರುವಂತಹದ್ದು. ಸೊ ದೇವಸ್ಥಾನದ ಮೊದಲ ಪರಿಕಲ್ಪನೆ ಬರುವುದೇ ಅದು ಮನುಷ್ಯರಿಂದ. ಹಾಗಾಗಿ ಯಾರು ಮುಖ್ಯದ್ವಾರದಿಂದ ಗರ್ಭಗೃಹಕ್ಕೆ ಸುತ್ತಾಕಿ ಬರ್ತಾನೆ ಅಂದರೆ ಅದು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಅಂತಾರೆ. ಒಂದೊಂದು ಸಲ ದೇವಸ್ಥಾನದೊಳಗೆ ಹೋಗಿ ಬಂದಾಗಲೂ ಕೂಡ ನನ್ನ ಅಪಮೃತ್ಯು ಕೊನೆಗೊಳಿಸು ಅಂತ ನಾವು ಭಗವಂತನಲ್ಲಿ ಬೇಡಿಕೊಳ್ಳೋದು. ಹಾಗಾಗಿ ನಾವು ದೇವಸ್ಥಾನಕ್ಕೆ ನಿತ್ಯ ಹೋಗಬೇಕು ಅನ್ನುವಂತಹ ಪರಿಕಲ್ಪನೆಗಳು. ಇದನ್ನೇ ಬಸವಣ್ಣ ಹೇಳೋದು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡೇನಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ. ಇದಕ್ಕಿಂತ ಸುಲಭದ ದೇವಸ್ಥಾನದ ಪರಿಕಲ್ಪನೆಗಳಿಲ್ಲ. ಹಾಗಾಗಿ ಇಡೀ ದೇವಸ್ಥಾನದ ಬ್ರಹ್ಮರಥ ಅನ್ನುವಂಥದ್ದು ಅದು ಛಲ ಪ್ರತೀಕವಾದರೆ, ಅದು ತೇರನೆಳೆಯುತ್ತಾರೆ ತಂಗಿ ತೇರನೆಳೆಯುತ್ತಾರೆ ಆದರೆ ಅಲ್ಲಿರುವುದು ಸ್ಥಿರ ಪ್ರತೀಕವಾಗಿ ದೇವರ ಆರಾಧನೆಯಾಗಿ ಇರುವಂತಹದ್ದು. ಇಡೀ ದೇವಾಲಯಗಳು ಅಂದರೆ ಅದೊಂದು ಸಂಕೇತ ಸ್ಥಾನಗಳು ಅಂತ ನಿಮ್ಗೆ ಗೊತ್ತಿರಬೇಕು. ನಾವು ಇವತ್ತು ಸಮಸ್ಯೆ ಅದೇನು ಅಂದರೆ ನಮಗೆ ಯಾವುದರದ್ದು ಕೂಡ ಅದರ ಸಂಕೇತಗಳು ಅರ್ಥ ಆಗಲಿಲ್ಲ. ನಾವು ಬರೀ ಹೀಗೆ ನೋಡಿದ್ದೇವೆ. ಯಕ್ಷಗಾನದಲ್ಲಿ ದಶಕಂಠ ರಾವಣ ಬದುಕಲಿಕ್ಕೆ ಸಾಧ್ಯವಾ ಅಂತ ಆಲೋಚನೆ ಮಾಡಿ. ಅವ 10 ಬ್ರಷ್ ಮಾಡ್ಲಿಕ್ಕಾಗ್ತದ, ಬಾಯಿ ತೊಳಿಲಿಕ್ಕಾಗ್ತದ, ಊಟ ಮಾಡ್ಲಿಕ್ಕಾಗ್ತದ ಅಂತ ನಮ್ಮ ಮಗು ಪ್ರಶ್ನೆ ಕೇಳ್ತದೆ. ಅಲ್ಲ ಸ್ನೇಹಿತರೆ, 10 to the power ಅಂತ ಅರ್ಥ. ರಾವಣನ ತಲೆ ಅಂದರೆ ಮಾಮೂಲಿ ತಲೆಗಿಂತ 10 ತಲೆಗಳಷ್ಟು ಅದ್ಭುತವಾದ ಶಕ್ತಿ ಇರುವುದರಿಂದ ಅವನಿಗೆ ದಶಕಂಠ ರಾವಣ. ನಾವೇನು ಮಾಡಿದ್ವಿ, ಇಷ್ಟು ದೊಡ್ಡದು ಮಾಡಿ ಯಕ್ಷಗಾನದಲ್ಲಿ ಪಾಪ ಕಲಾವಿದರು ಕಷ್ಟಪಡುವ ಹಾಗೆ ಮಾಡಿದ್ವಿ.
ಐಗಿರಿ ನಂದಿನಿ ಅಂತ ಎಲ್ಲ ಆಯುಧಗಳನ್ನು ಹಿಡ್ಕೊಂಡದ್ದು ಯಾರಿಗೆ ಆಯುಧ? ದುರ್ಗೆ ಆಯುಧ ಹಿಡ್ಕೊಂಡದ್ದು ಅಂದರೆ ದುಷ್ಟರಿಗೆ ಆಯುಧ. ಸತಾಂ ಅಭಯ ಭೂಮಿತ್ವಾತ್, ಯಾವಾಗಲೂ ಅಭಯವೇ ಕೊಡುವಂಥ ಅವಳ ಯಾಕೆ ಆಯುಧ ಹಿಡಿಬೇಕು? ದುಷ್ಟರಿಗೆ ಅಂತ ಹೇಳುವ ಪರಿಕಲ್ಪನೆ. ಹಾಗಾಗಿ ಇಡೀ ಬ್ರಹ್ಮರಥದ ಪರಿಕಲ್ಪನೆಗಳನ್ನು ಇಟ್ಕೊಂಡು ದೇವಾಲಯದ ಸಂಕೇತ ಆಲೋಚನೆ ಮಾಡಿ. ಈಗ ಯತ್ಪುಂಡರೀಕಂ ಪುರಮಧ್ಯ ಸಂಸ್ಥಂ ತತ್ರಾಪಿ ದಕ್ರಂ ಗಗನಂ ವಿಶೋಕಂ ಯದಂತಸ್ತಸ್ಮಿನ್ ತದುಪಾಸಿತವ್ಯಂ. ದೇಹ ದೇವಾಲಯವನ್ನು ಮೊದಲು ಪೂಜಿಸು, ನಿನ್ನೊಳಗಿರುವ ಭಗವಂತನನ್ನು ಮೊದಲು ಪೂಜಿಸು. ಅದಕ್ಕೆ ನಾನು ನಿಮಗೆ ನಮಸ್ಕಾರ ಮಾಡೋದು, ನೀವು ನನಗೆ ನಮಸ್ಕಾರ ಮಾಡೋದು. ನನಗಲ್ಲ, ಶ್ರೀಶನಿಗಲ್ಲ, ಶ್ರೀಶನ ಒಳಗಿರುವ ಅಂತಃಪ್ರವಿಶ. ಯಾರು ನನ್ನೊಳಗಿರುವಂತಹ ಭಗವಂತ ಇದ್ದಾನೆ ಅವನಿಗೆ ನೀವು ನಾನು ನಿಮಗೆ ನಮಸ್ಕಾರ ಮಾಡೋದೇ ಹೊರತು ಬೇರೆ ಅಲ್ಲ. ಹಾಗಾಗಿ ಆ ಪರಿಕಲ್ಪನೆಗಳಿರಬೇಕು. ಒಂದು ದೇವಾಲಯ ಅಂದರೆ ಮೇರು ಪರ್ವತ, ಮೇರು ಪರ್ವತಕ್ಕೆ ಸೂರ್ಯ ಪ್ರದಕ್ಷಿಣೆ ಆಗ್ತಾನೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತೇವೆ. ನಾವು ದೇವಾಲಯ ಅನ್ನುವಂಥದ್ದು ಇಡೀ ಸೃಷ್ಟಿಯ ಸಂಕೇತ. ನಿನ್ನೆ ಸಂತೋಷ್ ಗುರೂಜಿ ಹೇಳಿದರು ಅಂತ ನಿನ್ನೆ ಮೊನ್ನೆಗಳಲ್ಲಿ ಇಲ್ಲಿ ಹೇಳಿರಬೇಕು. ಪಾಣಿಪೀಠ, ಲಿಂಗ ಇತ್ಯಾದಿಗಳೆಲ್ಲ ಸೃಷ್ಟಿಯ ಸಂಕೇತ ಅಂತ ಅವರು ಇಲ್ಲೇ ಹೇಳಿರಬೇಕು ಅಂತ ಅನಿಸ್ತದೆ. ನಾನೊಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ, ಅದು ಆಲೋಚನೆ ಬರ್ತದೆ. ಇಡೀ ದೇವಸ್ಥಾನ ಅನ್ನುವಂಥದ್ದು ಕಲ್ಪನೆ ಮಾಡಿ 14 ಲೋಕಗಳ ಸಂಕೇತ. ಕಲ್ಪನೆ ಮಾಡಿ, ದೇವಸ್ಥಾನದ ಯಾವ ಪಾಣಿಪೀಠ ಇದೆ ಅಲ್ಲಿಂದ 7 ಲೋಕಗಳು ಕೆಳಗೆ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಗಳಾದರೆ ಭೂಹು ಭುವಃ ಸ್ವಹ ಮಹಾ ಜನ ತಪ ಸತ್ಯಂ ತದ್ವಿಷ್ಣು ಪರಮಂ ಪದಂ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ನಮಗೂ ಗೊತ್ತಿರಬೇಕು. ದೇವಸ್ಥಾನ ಇರುವುದು ದೇವರನ್ನು ಹುಡುಕುವುದಕ್ಕೆ ಹೊರತು ಇಲ್ಲಿಯೇ ಇರುವುದಕ್ಕೆ ಅಲ್ಲವೇ ಅಲ್ಲ. ಹಾಗಾಗಿ ಹುಡುಕಾಟಕ್ಕೋಸ್ಕರ ದೇವಸ್ಥಾನಗಳು. ದೇವಸ್ಥಾನದ ಷಡಾಧಾರಗಳು ನಿಮ್ಗೆ ಗೊತ್ತಿವೆ. ಆಧಾರ ಶಿಲೆ, ನಿಧಿಕುಂಭ, ಕೂರ್ಮ, ಪದ್ಮ, ಯೋಗನಾಳ, ಬ್ರಹ್ಮಶಿಲೆ, ವಿಗ್ರಹಗಳೆಲ್ಲವೂ ಕೂಡ ದೇವಸ್ಥಾನ ಗಟ್ಟಿಯಾಗುವುದಕ್ಕೆ ಇರುತ್ತೆ. ನೀವು ಕಲ್ಪನೆ ಮಾಡಿ, ಒಂದು ಮಧೂರಿನ ದೇವಸ್ಥಾನ ಆಗಲಿ, ಮಾಲಿಂಗೇಶ್ವರ ಅಡೂರಾಗಲಿ, ಮಾಲಿಂಗೇಶ್ವರ ಪುತ್ತೂರಾಗಲಿ, ಸುನಾಮಿ ಬಂದರೂ ಕೂಡ ಅದು ಅಲ್ಗಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ಅರ್ಧಪೃಷ್ಠಾಕಾರದ ಅತ್ಯಂತ ವೈಜ್ಞಾನಿಕವಾದಂತಹ ದೇವಸ್ಥಾನಗಳು. ಆಲೋಚನೆ ಮಾಡ್ತಾ ಹೋಗಿ. ದೇವಸ್ಥಾನದ ಬ್ರಹ್ಮಕಲಶ ಕಾಲಕ್ಕೆ ನೀವು ಗಮನಿಸಿರ್ಬೋದು, ದೇವಸ್ಥಾನದ ತುದಿಯಲ್ಲಿ ಹೀಗೊಂದು ಕಲಶ ಅಥವಾ ಏನು ಹೇಳಬಹುದು ಕೈ ಇರುವ ಜಾಗದಲ್ಲಿ ಒಂದಿಷ್ಟು ಅತಿಕರೆಯ ಭತ್ತವನ್ನು ತಗೊಂಡೋಗಿ ಅದರ ಮೇಲೆ ಇಡ್ಲಿಕ್ಕುಂಟು. ಯಾಕೆ ಗೊತ್ತಾ? ಇಡೀ ದೇವಸ್ಥಾನದಲ್ಲಿ ಹೊರಗಿನ ಊರು ಮುಳುಗಿ ಹೋದರೂ ಕೂಡ ಅಲ್ಲಿರುವ ಅತಿಕರೆ ಏನು ಭತ್ತ ಇದೆ, ಸತ್ಯದ ಭಿತ್ತಿ ಹಂಚಿನುಂಡು, ಅದರ ಮೂಲಕ ಮುಂದಿನ ಕೃಷಿ ಮಾಡಲಿಕ್ಕೆ ಬೀಜ ಅಂತ ಹೇಳುವ ಪರಿಕಲ್ಪನೆಯಲ್ಲಿಟ್ಟದ್ದು, ಮೆಟ್ಲಿನ ಅಡಿಯಲ್ಲಿ ಚಿನ್ನ ಇಟ್ಟದ್ದು ಮುಂದಿನ ಆಲೋಚನೆಗಳಿಗೋಸ್ಕರ ಹೊರತು ಅದು FD ಅಲ್ಲ. ಅಂದರೆ ಇವತ್ತಿನ ಪರಿಕಲ್ಪನೆಗಳಲ್ವೇ ಅಲ್ಲ. ದೇಹ ಚಕ್ರದ ಆಲೋಚನೆಗಳಲ್ಲೂ ಕೂಡ ದೇವಸ್ಥಾನಗಳ ಪರಿಕಲ್ಪನೆಗಳು ಆಗ್ತಾ ಹೋಗಿ ಸುಮಾರಾಗಿ ನೀವು ಆಲೋಚನೆ ಮಾಡಿದರೆ ಗುಪ್ತರ ಕಾಲ ಕ್ರಿಸ್ತಪೂರ್ವ 650ರಿಂದ 320 ಕಾಲದಲ್ಲಿ ದೇವಸ್ಥಾನಗಳು ಸೃಷ್ಟಿಯಾದಂತಹ ಪರಿಕಲ್ಪನೆಗಳು ನಮಗೆ ಕಾಣುತ್ತದೆ. ಅದಾದಮೇಲೆ ನಿಮಗೆ ಗಮನಿಸಿದರೆ ದಕ್ಷಿಣ ಕನ್ನಡದಲ್ಲಿರುವ ಬಳ್ಪದ ತ್ರಿಶೂಲಿನಿ ದೇವಸ್ಥಾನ ಏನಿದೆ, ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನ. ಹಾಗಾಗಿ ನಾವು ಖುಷಿ ಪಡಬೇಕು, ನಮ್ಮ ಹತ್ರವೇ ಒಂದು ಸಾಂಸ್ಕೃತಿಕವಾಗಿ ಬೆಳೆದ ಊರಿದೆ ಅಂತ ಹೇಳುವ ಆಲೋಚನೆಗಳು. ಇದೆಲ್ಲ ದೇವಸ್ಥಾನದ ಒಂದು ಮೇಲ್ನೋಟದ ಪರಿಕಲ್ಪನೆಗಳಾದರೆ, ನಮಗೆ ದೇವಸ್ಥಾನದ ಒಳಗೆ ಬಂದ ಗೊಂದಲಗಳು ಇಷ್ಟವರೆಗೆ ಕೇಳಲಿಕ್ಕೆ ಖುಷಿಯಾಗಿರ್ಬೋದು, ಅಥವಾ ದಾಲ ಅರ್ಥಾತಿಜಿ ಅಂತ ಹೇಳಿರ್ಬೋದು. ಇನ್ನು ಬೇಗ ಅರ್ಥ ಆಗ್ತದೆ. ಯಾಕೆ ಅಂತ ಕೇಳಿದರೆ, ನಾವು ನಿತ್ಯ ಮಾಡುವ ತಪ್ಪುಗಳನ್ನೇ ಉಲ್ಲೇಖ ಮಾಡ್ತಾ ಹೋದರೆ ಇದೊಂದು ದೊಡ್ಡ, ನನಗೆ ಗೊತ್ತಿಲ್ಲ, ಆದರೆ ಎಷ್ಟೋ ಸಲ ನಾವು ಎಡ್ಡಾತಂಡು ಅಂತ ಹೇಳೋದಕ್ಕಿಂತ ಇಂಪ್ರೂವ್ಮೆಂಟಿಗೆ ಎಲ್ಲಿ ದಾರಿ ಇದೆ ಅದರ ಹುಡುಕಾಟದ ಕಡೆಗೆ ನಾವು ಸ್ವಲ್ಪ ಗಮನಿಸಬೇಕು. ಇತ್ತೀಚಿನ ದೇವಸ್ಥಾನಗಳ ದೊಡ್ಡ ದುರಂತ ಅಂದರೆ ಇಲ್ಲಿ ಆಗಲಿಲ್ಲ, ಅಥವಾ ಅದು ಭೀಮೇಶ್ವರ ಜೋಯಿಸರ ದೇವಸ್ಥಾನದಲ್ಲಿ ಆಗಲಿಲ್ಲ. ಹಾಗಾಗಿ ನಾನು ಧೈರ್ಯದಿಂದ ಹೇಳ್ತೇನೆ, ನಮ್ಮ ದೇವಸ್ಥಾನಗಳು ಇತ್ತೀಚೆಗೆ ಅದು ಕಾಂಕ್ರೀಟ್ ಕಾಡುಗಳು ಆಗುವ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಯಾಕೆ ಹೀಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಒಂದು ಸಣ್ಣ ವೈಬ್ರೇಷನ್ಸ್ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ನಿಸ್ತದೆ. ಈ ಮಾತು ಬಹಿರಂಗ ಆಗಬಾರದು, ಆದರೆ ನಿಮ್ಗೆ ಗೊತ್ತಿರಿ. ಕೊಲ್ಲೂರಿನಲ್ಲಿ ಎದುರಿನ ರಾಜಗೋಪುರ ತೆಗೆದರು. ಬಹಳ ಪ್ರಾಚೀನವಾದ ಪರಂಪರೆ ಒಂದು ರಾಜಗೋಪುರವನ್ನು ತೆಗೆದು ಆದ ಮೇಲೆ
ಅಲ್ಲಾದ ಸಣ್ಣ ಬದಲಾವಣೆಗಳು ಎಲ್ರಿಗೂ ಅರ್ಥ ಆಯಿತು. ಅದರ ಒಟ್ಟು ವೈಬ್ರೇಷನ್ ಶಕ್ತಿಗಳ ಪ್ರಮಾಣ ಅದು ಕಡಿಮೆ ಆಯಿತು ಅಂತ ಅಷ್ಟಮಂಗಲದಲ್ಲೆಲ್ಲ ಚರ್ಚೆಗಳಾಗ್ತಾ ಹೋಯಿತು. ಯಾಕಾಯಿತು? ಅದರಲ್ಲಿದ್ದ ಪರಿಕಲ್ಪನೆಗಳು, ಇದರೊಳಗಿದ್ದ ಕಬ್ಬಿಣ ಗೊಂದಲಗಳನ್ನು, ನಮ್ಮಲ್ಲಿ ಇಡೀ ಶಾಸ್ತ್ರಗಳಲ್ಲಿ ಕಬ್ಬಿಣವನ್ನು ರಾಕ್ಷಸ ಲೋಹ ಅಂತ ಕರೆಯುವುದು. ದಾನ ಕೊಡುವಾಗ ತ್ರಿಶೂಲ ಕೊಡುವುದು ಯಾರಿಗೆ? ನೀವು ಆಲೋಚನೆ ಮಾಡ್ತಾ ಹೋಗಿ. ಅದೆಲ್ಲ ಮಂತ್ರವಾದದಲ್ಲಿ ಬರೋ ಪ್ರಯೋಗ, ಅದು ದೇವಸ್ಥಾನಗಳಲ್ಲಾಗುವ ಪ್ರಯೋಗ ಅಲ್ಲ. ಹಾಗಾಗಿ ಅಂಥದ್ದಕ್ಕೋಸ್ಕರ ಒಂದು ಮೊಳೆ ಬಡಿಯುವಾಗಲೂ ನಾವು ತಾಮ್ರವನ್ನು ಹಿತ್ತಾಳಿಯನ್ನು ಬಡಿತೇವೆ. ಯಾಕೆಂದರೆ ಅದು ವೈಬ್ರೇಟಿವ್, ಅದು ವೈಬ್ರೆಂಟ್. ಹಾಗಾಗಿ ಭಕ್ತಿಯಿಂದ ಇತ್ತೀಚೆಗೆ ಭಯವೇ ಜಾಸ್ತಿ ಆಗ್ತಾ ಇರುವಂಥ ಉದಾಹರಣೆಗಳಿವೆ. ಈಗ ಕಡಿಮೆ ಆಯಿತು ಅಂತ ಅನಿಸ್ತದೆ. ಶಿರಾಡಿಯಲ್ಲಿ, ಚಾರ್ಮಾಡಿಯಲ್ಲಿ ಇರುವಾಗ, ಆ ಶಿರಾಡಿ ಘಾಟಲ್ಲಿ ಇಳಿಯುವಾಗ ಅಲ್ಲೊಂದು ದೊಡ್ಡ ಗುಡಿ ಇದೆ. ಆ ಗುಡಿಯಲ್ಲಿ ದೊಡ್ಡ ಕೆಂಪು ಬೊಟ್ಟು ಹಾಕಿದವ ಡಾಯ್ 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 ಅಂತ ಗಂಟೆ ಬಿಡ್ತಾನೆ. ಬಸ್ಸಲ್ಲಿ ಇಳಿದ ನಮಗೆಲ್ಲ ಹೊರ ಚಾರ್ಮಾಡಿ ಜತ್ತೊಂಡೆ ಯಾವು, ಹೊರ ಶಿರಾಡಿ ಜತ್ತೊಂಡೆ ಯಾವು? ಸತ್ಯ ಹೇಳಿ, ನಿಮಗೆ ಭಯ ಇದ್ದದ್ದ, ಭಕ್ತಿ ಇದ್ದದ್ದು? ಹೊರ ಜತ್ತೊಂಡ ಯಾವು? ಯಾಕೆಂತ ಕೇಳಿದರೆ ಇವತ್ತು ಬಿಡಿ, ನಮಗೆ ರಸ್ತೆ ಅಗಲಾಗಿದೆ, ಯಾವುದೂ ಕ್ಯಾರೆ ಇಲ್ಲ, ನಾವಲ್ಲಿ ನಿಲ್ಲಿಸೋದೇ ಇಲ್ಲ. ಆದರೆ ಭಯಕೃತ್ ಭಯನಾಶನಕ ನಮಗೆ ಗೊತ್ತಿರಬೇಕು. ದೇವರ ಬಗ್ಗೆ ಎಲಿಮೆಂಟ್ರಿ ಶಾಲೆಗಳ ಬೋರ್ಡ್ ತೆಗೆದು ಹಾಕಬೇಕು. ದೇವರ ಭಯವೇ ಜ್ಞಾನದ ಆರಂಭ ಅಲ್ಲ, ದೇವರ ಭಕ್ತಿಯೇ ಜ್ಞಾನದ ಆರಂಭ ಆಗಬೇಕು. ಅದನ್ನು ನಾವು ಹುಡುಕಬೇಕು. ನನ್ನ ಹತ್ರ ಉದಾಹರಣೆ ಇದೆ, ಸಮಯ ಇಲ್ಲ. ಪರಿವಾರ ದೇವತೆಗಳ ಕಾಂಪ್ಲೆಕ್ಸ್ಗಳಾಗ್ತಾ ಇವೆ ದೇವಸ್ಥಾನಗಳು. ದಯವಿಟ್ಟು ಯಾರು ಆ್ಯಡ್ ಮಾಡಿದ್ರು ಗೊತ್ತಿಲ್ಲ, ಆದರೆ ಸತ್ಯ. ಆಲೋಚನೆ ಮಾಡಿ.
ರಾಮನ ಹತ್ರ ಬಂದು ಕೇಳುತ್ತಾನೆ, ನಾಯಿ ನ್ಯಾಯ ಕೇಳುತ್ತಾನೆ. ರಾಮ ಕೇಳುತ್ತಾನೆ, ಅಯ್ಯ ಪುಣ್ಯಾತ್ಮ, ಏನು ಶಿಕ್ಷೆ ಕೊಡಬೇಕು? ಅವನಿಗೆ ಮುಂದಿನ ಜನ್ಮದಲ್ಲಿ ದೇವಸ್ಥಾನದ ಮುಕ್ತೇಶ್ವರಾಗುವಂತಹ ಶಿಕ್ಷೆ ಕೊಡು ಅಂತ. ನೀನು ದೇವಸ್ಥಾನದ ಮುಕ್ತೇಶ್ವರಾಗಬೇಕು ಅಂತ ಹೇಳ್ತೀಯ? ಇವತ್ತು ಅಷ್ಟು ಫೈಟ್ ಇದೆ, ಸುಬ್ರಹ್ಮಣ್ಯದ ದೇವಸ್ಥಾನಕ್ಕೆ 1000 ಜನ ಕ್ಯೂ ನಿಲ್ತಾರೆ. ಸರೋವರ ದೇವಸ್ಥಾನಕ್ಕೆ ನಮ್ಗೆ ಗೊತ್ತಿಲ್ಲ, ಅಥವಾ ಬೀಳ್ಲಿಕ್ಕೆ ಬಿದ್ದ ದೇವಸ್ಥಾನದಲ್ಲಿ ಯಾರಿಲ್ಲ ಮುಕ್ತೇಶ್ವರರು, ಅದಕ್ಕೆ ಜನವೇ ಇಲ್ಲ. ನೇರವಾಗಿ ಕೇಳ್ತಾನೆ. ಆಗ ನಾಯಿ ಹೇಳ್ತದೆ, ನಾನು ಹಿಂದಿನ ಜನ್ಮದಲ್ಲಿ ಮುಕ್ತೇಶ್ವರಾಗಿದ್ದೆ, ಆಗ ಹೊಡೆದಿದ್ದೆ, ಅದಕ್ಕೆ ನಾನು ಈ ಜನ್ಮದಲ್ಲಿ ನಾಯಿ ಆಯ್ತು. ಈ ಪದ ಇಲ್ಲಿ ಅರ್ಹ ಅಲ್ಲ, ಆದರೆ ಭಯಕೃತ್ ಭಯನಾಶ. ನಮಗೆಲ್ಲೋ ಒಂದು ಕಲಿ ಚೌಕಟ್ಟು ಬೇಕು. ಜಾಗ್ರತೆ ಮಾಡ್ಕೊಳ್ಳಿ, ನನಗೆ ಹೊಡೆಯಲಿಕ್ಕೆ ಬರಬೇಡಿ, ಆದರೆ ಇದು ಜಾಗ್ರತೆ ಮಾಡ್ಕೊಳ್ಳಿ. ನಾನು ಅದು ಕೇಳಿದ್ದು ಪೂರ್ವಶಿಷ್ಟ ಸಂಪ್ರದಾಯಗಳು ಇತ್ಯಾದಿಗಳು ಸರಿ ಗೊತ್ತಿದೆ. ಅವರ ಮನೆತನದ ದೇವರನ್ನು ಆರಾಧನೆ ಮಾಡುವ ಇಂಚಿಂಚು ವಿಧಾನಗಳನ್ನು ಅರ್ಥ ಮಾಡಿಕೊಂಡಿದ್ರಿಂದ ಅಲ್ವ ಸರ್ ಇವತ್ತು ಅಷ್ಟು ಜನ ಬರು. ಇಲ್ಲ ಆ ಕಾಡಿನೊಳಗೆ ಯಾರು ಬರ್ತಾರೆ? ಈ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಳ್ಳಿ. ಅಭಿವೃದ್ಧಿ ಹೆಸರಲ್ಲಿ ಹೇಳಿದೆ, ಗೊಂದಲ ಬೇಡ. ದೇವಸ್ಥಾನದೊಳಗೆ ಸೂರ್ಯಕಿರಣ ನಿರಂತರವಾಗಿ ಬರಬೇಕು. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವಂತಿ ಶಂಕರ. ಅರ್ಚಕರು ಎಷ್ಟು ಪರಿಶುದ್ಧರಾಗಿರ್ತಾರೋ ಅವರು ಒಳ್ಳೆಯ ಕೌನ್ಸಿಲರ್ಸ್. ಎಲ್ಲ ಸಮಸ್ಯೆಗಳನ್ನು ನೀ ಕೆಡ್ಡೆ ಹಾಕೊಳ್ಳುವಂಥ ಪ್ರಸಾದ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸುಖ ಯಾವುದಿಲ್ಲ. ಹಾಗಾಗಿ ಅವರನ್ನೂ ಕೂಡ ಅಷ್ಟೇ ಗೌರವದಿಂದ ನೋಡಿಕೊಳ್ಳುವ. ಭಕ್ತರು ತಮ್ಮ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಇತ್ತೀಚೆಗೆ ಎಲ್ಲೋ ಹೋದವ ದೇವಸ್ಥಾನಕ್ಕೆ ಬರೋದು ಅಂತ ಆಗಿದೆ. ಅಲ್ಲ, ದೇವಸ್ಥಾನಕ್ಕೆ ಬಂದವ ಎಲ್ಲಿ ಬೇಕಾದ್ರೂ ಹೋಗು ಅಂತ ಹೇಳುವ ಸ್ಥಿತಿ ಆದರೆ ಒಳ್ಳೆಯದು ಅಂತ ಅನಿಸ್ತದೆ. ಮಕ್ಕಳ ಸಂಸ್ಕಾರ ಕೇಂದ್ರಗಳಾಗಿ ದೇವಸ್ಥಾನ ಬರಬೇಕು. ಚರ್ಚ್ ಮಸೀದಿಗಳು ನಿಮ್ಗೆ ಗೊತ್ತಿದೆ, ಪ್ರತಿದಿನ ನೀವು ಗಮನಿಸ್ತಾ ಹೋಗಿ. ಬೆಳಗ್ಗೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಬಿಳಿ ಟೊಪ್ಪಿ, ಬಿಳಿ ಪಂಚ, ಬಿಳಿ ಶುದ್ಧ ಮನಸ್ಸಿನಲ್ಲಿ ನಾನು ಹೇಳಿ, ಭೌತಿಕವಾಗಿ ಪರಿಶುದ್ಧವಾದ ಆಲೋಚನೆಗಳಲ್ಲಿ ಮಸೀದಿಗೆ ಹೋಗ್ತಾರೆ, ಕುರಾನ್ ಓದ್ತಾರೆ, ತುಂಬ ಚಂದ ಕುರಾನ್ ಅಧ್ಯಯನ ಮಾಡ್ತಾರೆ. ಉಳಿದದ್ದು ನಾನು ಪ್ರಶ್ನೆ ಮಾಡಿದೆ. ಆ ರೀತಿ ಅವರ ಚರ್ಚ್ಗೆ ಹೋಗುವ ಮಕ್ಕಳು ತುಂಬ ಚಂದ ಬೈಬಲ್ ಅಧ್ಯಯನ ಮಾಡ್ತಾರೆ. ನಮ್ಮ ಮಕ್ಕಳು ಬೆಳಗ್ಗೆ ಎದ್ದ ಕೂಡಲೇ ರಿಮೋಟ್ ಹಿಡ್ಕೊಂಡು, ಮೊಬೈಲ್ ಹಿಡ್ಕೊಂಡು ಟಕ 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 ಅಂತ ತಿರುಗಿಸ್ತಾ ಇರ್ತಾರೆ. ಧೈರ್ಯ ಹೇಳಿ ಸ್ನೇಹಿತರೆ, ಎಷ್ಟು ಜನರ ಮನೆಯಲ್ಲಿ ಇವತ್ತು ಭಗವದ್ಗೀತೆ ಪುಸ್ತಕ ಇದೆ ಹೇಳಬಹುದಾ ಸ್ನೇಹಿತರೆ? ನಾವು ಸೋ ಕಾಲ್ಡ್ ಹಿಂದೂಸ್ ಅಂತ ಕೈ ಎತ್ತಿದವರು, ನಾವು ಬುಡಯ್ಯ ಅಂತ ಹೇಳಿದವರು, ನಮ್ಮ ಮನೆಯಲ್ಲಿ ಭಗವದ್ಗೀತೆ ಇಲ್ಲ. ನನ್ನ ಕಾರ್ ನಡೆಸೋದು ಶಿಶುಕುಮಾರ ಅಲ್ಲ, ಪಾರ್ಥಸಾರಥಿ ಕೃಷ್ಣ. ನನಗೂ ಕಾರಲ್ಲಿ ಭಗವದ್ಗೀತೆ ಇದೆ, ಅದು ನನ್ನನ್ನು ನಡೆಸ್ಕೊಂಡು ಹೋಗುದು. ನಾನು ಮನೆ ಎತ್ತಿದ್ರೆ ಕೃಷ್ಣನನ್ನು ಮನೆ ಎತ್ತಿಸು. ಯಾಕೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ? ಬರುವ ವರ್ಷದ ಅಥವಾ ನಾಳಿದ್ದು 48 ದಿನಗಳ ಒಳಗೆ ಈ ಶರವೂರು ಗ್ರಾಮದ ಎಲ್ಲರ ಮನೆಯಲ್ಲೂ ಭಗವದ್ಗೀತೆ ಕೂತಿದೆ ಅಂತ ಆದರೆ ನೀವು ಮಾಡಿದ ಬ್ರಹ್ಮಕಲಶ ಸಾರ್ಥಕ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ನಿರಂತರ ಭಜನೆ, ಪ್ರವಚನ, ಪುರಾಣ ವಾಚನಗಳ ಕೇಂದ್ರಗಳು ದೇವಸ್ಥಾನಗಳಾಗಬೇಕು. ಮಕ್ಕಳ ಸಂಸ್ಕಾರ ಕೇಂದ್ರಗಳಾಗಿ ದೇವಸ್ಥಾನ ಆಗಬೇಕು. ಕಳೆದ 35 ವರ್ಷಗಳಿಂದ ನಾನು ಬ್ರಹ್ಮಕಲಶ ಭಾಷಣ ಕೊಡ್ತಾ ಇದ್ದೇನೆ. ಎಲ್ಲ ಕಡೆಯಲ್ಲೂ ಇದನ್ನು ಹೇಳ್ತಾ ಬಂದಿದ್ದೇನೆ. ದೇವರ ದೇಹಕ್ಕೆ ಇತ್ತೀಚೆಗೆ ಅದರ ಪ್ರವಾಹವೇ ಆಗ್ತಾ ಇದೆ. ಶೃಂಗೇರಿ ಸ್ವಾಮಿಗಳ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ, ಈ ಕಡೆಯಿಂದ ಮುಳಿಯ ಕೇಶವ ಭಟ್ರ ಟೀಮ್ ಕೆಲಸ ಮಾಡ್ತಾ ಇದೆ, ನಿಮ್ಮೂರಿನ ಗಂಡರಾಜರು ಉಪ್ಪಿನಗಡಿಯಲ್ಲಿ ಒಂದಷ್ಟು ಕೆಲಸ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಹ್ಯಾಟ್ಸ್. ನಮ್ಮ ಮಕ್ಕಳು ಇವತ್ತು ಕನಿಷ್ಠ ಪಂಚೆ ಹೇಗೆ ಉಡುದು, ನಮಸ್ಕಾರ ಮಾಡೋದು ಹೇಗೆ, ಪ್ರದಕ್ಷಿಣೆ ಅಂತ ಹೇಳಿದ್ರೆ ಅಪ್ರದಕ್ಷಿಣೆ ಆಗ್ತಾರೆ, ಬಬಲ್ ಗಮ್ ಜಗಿತ ಹೂ ಅಂತ ಮಾಡಿ ತೂಲ ಅಂತ ದೇವರಿಗೆ ತೋರಿಸ್ತಾರೆ. ಈ ಸ್ಥಿತಿಗಳ ಬಗ್ಗೆ ಆಲೋಚನೆ ಬರಲಿ. ಧಾರ್ಮಿಕ ಗ್ರಂಥಗಳ ಪ್ರಕಟಣೆ, ಅಧ್ಯಾತ್ಮ ಕೇಂದ್ರಗಳ ತರಬೇತಿಗಳಾಗಬೇಕು. ನಿರಂತರ ಅನ್ನದಾನ, ವಿದ್ಯಾದಾನ, ಆರೋಗ್ಯ ದಾನಗಳು, ಅಭಯ ದಾನಗಳು ನಡಿಬೇಕು. ನನಗನ್ನಿಸ್ತದೆ ತಿಂಗಳು ಈ ದೇವಸ್ಥಾನದಲ್ಲಿ ಆರೋಗ್ಯ ಪರಿಕಲ್ಪನೆಗಳನ್ನು ಇಟ್ಕೊಂಡು ಫ್ರೀ ಕ್ಯಾಂಪ್ ಮಾಡುವ ಡಾಕ್ಟರ್ ರಾಜಾರಾವ್ ಅಂತ ಬೇಕಾದಷ್ಟು ಜನ ಇದ್ದಾರೆ. ಖಂಡಿತ ಬಳಕೆ ಮಾಡ್ಕೊಳ್ಳಿ ಅವರನ್ನೆಲ್ಲ. ಒಂದು ನಿಟ್ಟೆಯವರು ಬರ್ತಾರೆ, KMC ಬರ್ತಾರೆ, ಏನೋಪೈ ಬರ್ತಾರೆ, ಯಾರೇ ಆಗಲಿ ತಿಂಗಳಿಗೊಂದು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡುವುದರ ಮೂಲಕ ದೇವಸ್ಥಾನ ಜವಾಬ್ದಾರಿ ಮಾಡಿ ಅರ್ಚಕರ ಸೇವೆಗೆ ಯೋಗ್ಯವಾದ ಗೌರವಗಳು ಸಲ್ಲಿ ಶ್ರೀಮಂತ ದೇವಾಲಯಗಳು ಗ್ರಾಮಾಭಿವೃದ್ಧಿಯಂತಹ ಕೆಲಸಗಳನ್ನು ಮಾಡಲಿ. ಬ್ರಹ್ಮ ಕಲಶಕ್ಕೆ ದೇವಸ್ಥಾನಕ್ಕೆ ಎಷ್ಟು ಮರ ಕಡ್ದಿದ್ದೀರಿ ಅದನ್ನು ಅಲಂಗಾರಿನಿಂದ ಅಲ್ಲಿಯವರೆಗೆ ರಸ್ತೆ ಬದಿಯಲ್ಲಿ ನೆಡುವುದರ ಮೂಲಕ ಇನ್ನೊಮ್ಮೆ ಬ್ರಹ್ಮ ಕಲಶಕ್ಕೆ ಬೇಕಾದಷ್ಟು ಆ ಒಳ್ಳೆಯ ಮರಗಳನ್ನು ಬೆಳೆಸುವ ಯೋಜನೆ ನಿಮ್ಮದಾಗಲಿ ಅಂತ ಹೇಳ್ತಾ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಕಡೆಗಳಲ್ಲಿ ನಾವು ಮಾಡಿದ ಪಾಪ ಎಲ್ಲ ದೇವರ ಹತ್ರ ಬೇಡಿಕೊಂಡ ಕೂಡಲೇ
ಸ್ವಾಮಿ ದೇವರೇ ತಪ್ಪಾಂಡಂತ ಹೇಳಿದ ಕೂಡಲೇ ಕನ್ಫೆಷನ್ ಮಾಡಿಕೊಂಡ ಕೂಡಲೇ ದೇವರು ಪರಿಹಾರ ಮಾಡ್ತಾರೆ. ದೇವರು ಇರುವುದೇ ನಮಗೆ ಪರಿಹಾರ ಮಾಡೋದು. ಆದರೆ ದೇವಸ್ಥಾನದೊಳಗೆ ಮಾಡಿದಂತಹ ಪಾಪ ಏನಿದೆ ಅದು ಸಾಯುವವರೆಗೆಲ್ಲ ಸತ್ರೂ ಬಿಡುವುದಿಲ್ಲ. ದೇವರ ಡಬ್ಬಿಗೆ ಫೆವಿಕಾಲ್ ಕಡ್ಡಿ ಹಾಕಿ 1 2 3 ಅಂತ ನೋಟೆತ್ತಿದ ಜನಗಳಿಂದ ಹಿಡಿದು ಇರುವ ವ್ಯವಸ್ಥೆವರೆಗೆ ಇರುವಾಗ ಬೇಡ ಸ್ನೇಹಿತರೆ, ನಾವು ದೇವರಿಗೆ ಡಬ್ಬಿಗೆ ದುಡ್ಡು ಹಾಕದಿದ್ದರೆ ತೊಂದರೆ ಇಲ್ಲ. ಹಾಗಾದರೆ ದೇವರ ಡಬ್ಬಿಯಿಂದ ತೆಗೆಯುವ ಶಕ್ತಿ ಅಥವಾ ಕಷ್ಟ ನಮಗೆ ಬಾರದೇ ಇರಲಿ ಅಂತ ಕೇಳ್ತಾ ಇವತ್ತಿನಿಂದ ನಾವು ದೇವರ ಹತ್ರ ಆನೆ ಕೇಳುವ ಸ್ನೇಹಿತರೆ. ನಿಮ್ಮೆಲ್ಲ ತಲೆ ಬಿಸಿ ಆಗ್ತದೆ. ಮೊನ್ನೆ ನೇತ್ರಾವತಿಯಲ್ಲಿ ಬಂದಿದೆ, ಕುಮಾರಧಾರದಲ್ಲಿ ಬಂದಿದೆ, ಕಡವಕ್ಕೆ ಬಂದಿದೆ, ಇಲ್ಲಿಗೆ ಬಂದಿದೆ, ಉಪ್ಪಿನಂಗಡಿಗೆ ಬಂದಿದೆ. ನಾನು ಆ ಆನೆ ಹೇಳ್ತಾ ಇಲ್ಲ. ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ದೇವರ ಹತ್ರ ಆನೆ ಕೇಳುವುದು ಅಂದ್ರೆ ಆರೋಗ್ಯ ಮತ್ತು ನೆಮ್ಮದಿ ಕೇಳುವುದು ಅಂತ. ಇವತ್ತು ರಾತ್ರಿ ನನ್ನ ಮನೆಗೆ ನಾನು ತಲುಪಿದ ಮೇಲೆ ನಾನು ಚಾಪೆಯಲ್ಲಿ ಮಲಗಿದ ಕೂಡಲೇ ನನಗೆ ಸುಖವಾದ ನಿದ್ರೆ ಬಂದು ನಾಳೆ ಬೆಳಗ್ಗೆ ಎಚ್ಚರ ಆಗ್ತದಲ್ವ, ಅದಕ್ಕಿಂತ ದೊಡ್ಡ ಸುಖ ಈ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಶ್ರೀಮಂತರು ಎಲ್ಲರೂ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು. ಬೇರೆಯವರ ದುಡ್ಡನ್ನು ಕದ್ದು ಕಲ್ಪನೆ ಮಾಡಿಕೊಳ್ಳಿ, ಬೇರೆಯವರ ದುಡ್ಡಿಗೆ ಸದಾ ಕಣ್ಣು ಇಡುವವ ಹಿರಣ್ಯ ಅಕ್ಷ. ಯಾರು ಬೇರೆಯವರ ದುಡ್ಡನ್ನು ಕದ್ದು ತಲ್ಲಿಮಿನ ಅಡಿಯಲ್ಲಿಟ್ಟು ರಾತ್ರಿ ನಿದ್ದೆ ಬಾರದೆ ರಾತ್ರಿ ಕಳೀತಾನೆ ಅವ ಹಿರಣ್ಯ ಕಶಿಪು. ಸಂಸ್ಕೃತದಲ್ಲಿ ಕಶಿಪು ಅಂದ್ರೆ ತಲೆದಿಂಬು ಅಂತ. ಸೊ ಹಿರಣ್ಯಾಕ್ಷ ಹಿರಣ್ಯ ಕಶಿಪುರಾಗದೆ ದುಡ್ದು ತಿನ್ನುವ, ಬೆವರಿಳಿಸಿ ತಿನ್ನುವ ಶಕ್ತಿ ಆ ತಾಯಿ ನಮಗೆ ಕೊಟ್ಟರೆ ಅದಕ್ಕಿಂತ ದೊಡ್ಡ ಬ್ರಹ್ಮಕಲಶ ಬೇರೆ ಯಾವುದಿಲ್ಲ. ಸುರುವಿಗೆ ನಮಗೆ ಬ್ರಹ್ಮಕಲಶ ಆಗಲಿ, ಆಮೇಲೆ ತಾಯಿಗೆ ಸಹಜವಾಗಿ ಬ್ರಹ್ಮಕಲಶ ಆಗಲಿ ಅಂತ ಆಶಿಸ್ತಾ ಶರವೂರು ನಾನು ಆಗಾಗ ಬಂದು ಭಾಷಣ ಮಾಡುವ ಊರಿದು. ಪಡ್ಡಿಲಾಯರು ಇರುವ ಕಾಲ ಕೆಲವೊಂದು 2-3 ಬಾರಿ ಬಂದು ನನ್ನದೇ ಆದ ಆಲೋಚನೆಗಳನ್ನು ಹಂಚಿಕೊಂಡಿದ್ದೇನೆ. ಮತ್ತೂ ಕರೆದಿದ್ದಾರೆ ಅಂತೇಳಿ. ಆದರೆ ಅವರಿಗೆ ಕೃತಜ್ಞತೆಗಳು. ನಾನು ಯಾವತ್ತೂ ಹೇಳಿ ಬರ್ಲಿಕ್ಕುಂಟು, ನನ್ನನ್ನು ಇನ್ನೊಮ್ಮೆ ಕರಿಬೇಕು ಅಂತ ನಾನು ಭಾಷಣ ಮಾಡುವುದಲ್ಲ, ಇನ್ನೊಮ್ಮೆ ಕರೆಯದಿದ್ರೆ ಅದು ಹೆಚ್ಚು ಸುಖ. ಆದರೆ ಶರವರಿಗೆ ಮಾತ್ರ ಬರ್ತೇನೆ ಅಂತ ಹೇಳ್ತಾ ಪ್ರೀತಿಯ ಕೃತಜ್ಞತೆಗಳು. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಭಗವದ್ಗೀತೆಯನ್ನು ಹಂಚುವಂತಹ ಕೆಲಸವನ್ನು 4-5 ವರ್ಷಗಳ ಹಿಂದೆ ಆಲಂಕಾರು, ಪೆರಾಬೆ, ಕುಂತೂರು, ಹಳದೇರಿಂಕಿ 4 ಗ್ರಾಮಗಳಲ್ಲಿ ಒಂದು ಹಿಂದೂ ಮನೆಯನ್ನು ಬಿಡದೆ ಹಂಚಿದ್ದೇವೆ. ಭಗವದ್ಗೀತೆ ಹೊಸ ಮನೆಯಲ್ಲಿ ಅದರಿದ್ದರೆ ಅಲ್ವಾ, ಬಾಲಾಗಿದ್ದರೆ ಇರಲಿಕ್ಕಿಲ್ಲ. ಧನ್ಯವಾದಗಳು, ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನೀಡಲಿಕ್ಕಾಗಿ ಆಗಮಿಸಿರುವಂತಹ ಯಕ್ಷಗಾನ ಕಲಾವಿದರಾದ ಕಡಬ ದಿನೇಶ್ ರೈ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಿರಂಜನ್ ರೈ ಅವರು ಮಠಂತಬೆಟ್ಟು ವೈಷ್ಣವರ್ಧಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಅಧ್ಯಕ್ಷರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇವತ್ತು ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಭಕ್ತಿ ಗೀತ ತರಂಗ ಎನ್ನುವ ಪುಸ್ತಕ ಬಿಡುಗಡೆ. ಅದರ ರಚಯಿತರು ನಮ್ಮ ದೇವಸ್ಥಾನದ ದೋಲುಗಂಟೆ ಚಾಕರಿ ಅಥವಾ ಸೇವೆ ಇದನ್ನು ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ. ಅವರ ಪುಸ್ತಕವನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಧರ್ಮಕರ್ತರಾದ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಆಗಿರುವ ಶ್ರೀ ಭೀಮೇಶ್ವರ ಜೋಶಿ ಅವರು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಂಜುನಾಥ ದೇವಾಡಿಗ ನಗ್ರಿ ಬೆರ್ಗ ಇವರು ರಚಿಸಿದ ಭಕ್ತಿ ಗೀತೆಗಳನ್ನು ಇವತ್ತು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಈ ಪುಸ್ತಕದ ಪ್ರಕಟಣೆಗಾಗಿ ಅವರಲ್ಲಿ ಪ್ರಕಟ ಮಾಡಬೇಕೆನ್ನುವ ಆಸೆ ಇದ್ರೂ ಕೂಡ ಪ್ರಕಟ ಮಾಡಲಿಕ್ಕೆ ಬೇಕಾದ ಆರ್ಥಿಕ ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ. ಆದರೆ ಗೋಪಾಲಕೃಷ್ಣ ಪಡ್ಡಿಲಾಯರು ವೇದಿಕೆ ಮೇಲೆ ಇದ್ದಾರೆ. ಅವರು ಆರ್ಥಿಕವಾದ ಬಲವನ್ನು ತಾನು ನೀಡ್ತೇನೆ ಅಂತ ಹೇಳಿದರು. ಹಾಗೆ ಮನೋಹರ್, ಶ್ರೀ ಮಂಜುನಾಥರ ವೇದಿಕೆ ಬರಬೇಕು. ಮೊದಲ ಪುಸ್ತಕವನ್ನು ಶ್ರೀ ಧರ್ಮಕರ್ತರಿಂದ ಸ್ವೀಕರಿಸಬೇಕು.
ಮನೋಹರ VNS, ಕುಮಾರಸ್ವಾಮಿ ಅವರು, ರವಿರಾಜ್ ಅವರು, ರಮೇಶ್ ಭಟ್ಟುಪ್ಪಂಗಳ ಅವರು ಈ ಪುಸ್ತಕದ ಪ್ರಕಟಣೆಗೆ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಇನ್ನು ಅನೇಕ ಮಂದಿ ಹೆಸರನ್ನು ಹೇಳಲು ಇಚ್ಛಿಸದ ದಾನಿಗಳು ಈ ಪುಸ್ತಕದ ಪ್ರಕಟಣೆಗಾಗಿ ಅವರಿಗೆ ನೆರವನ್ನು ನೀಡಿದ್ದಾರೆ. ಅವರ ಪದ್ಯಗಳನ್ನು ಯಕ್ಷಗಾನದ ಮತ್ತು ಗಾಯನಲೋದ ಪ್ರಸಿದ್ಧರು ಹಾಡಿ ಜನಮೆಚ್ಚುಗೆಯನ್ನು ಕೂಡ ಗಳಿಸಿದ್ದಾರೆ. ಹಾಗಾಗಿ ಹಾಡುವಿಕೆಯ ಪ್ರಯೋಗಕ್ಕೆ ಒಳಗಾದ ಗೀತೆಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಇನ್ನೂ ಅನೇಕ ಗೀತೆಗಳಿವೆ. ಯಕ್ಷಗಾನದ ತಾಳದಲ್ಲಿಯೂ ರಾಗದಲ್ಲಿಯೂ ಹಾಡಬಹುದು. ಅದೇ ರೀತಿಯಲ್ಲಿ ಕೀರ್ತನೆಗಳ ರೂಪದಲ್ಲಿ ಕೂಡ ಹಾಡಬಹುದು ಅಂತ ಒಂದು ಪುಸ್ತಕವನ್ನು, ಭಕ್ತಿ ಗೀತ ತರಂಗ ಎನ್ನುವ ಪುಸ್ತಕವನ್ನು ಮಂಜುನಾಥ ದೇವಾಡಿಗರು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇವತ್ತಿನ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಶ್ರೀ ಉಮಾನಾಥ್ ಶೆಟ್ಟಿ ಪೆನ್ನೆಯವರು, ಸರಿಯಲ್ಲ ನಮ್ಮ ಹೆಸರು, ಪಂಚ ಗ್ಯಾರಂಟಿ ಸಮಿತಿ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರು. ಅವರು ನಮ್ಮ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಸರ್ವ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ದಿನದ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರು ಆಗಿರುವಂಥ ಗೌರವಾನ್ವಿತ ಭೀಮೇಶ್ವರ ಜೋಶಿಯವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಎದುರಿಗೆ ಇರುವಂಥ ಎಲ್ಲ ಭಕ್ತರೇ, ನಾವೆಲ್ಲ ಶೇಷಕುಮಾರ್ ಅವರು ದೇವಸ್ಥಾನ ಮತ್ತು ನಮ್ಮ ಜವಾಬ್ದಾರಿಗಳ ಬಗ್ಗೆ ಬಹಳಷ್ಟು ಧಾರ್ಮಿಕ ಉಪನ್ಯಾಸಗಳನ್ನು ಕೊಟ್ಟರು. ನಾವು ಮತ್ತೆ ಅದನ್ನು ಮಾತಾಡ್ಲಿಕ್ಕೆ ಹೋದರೆ ಅದು ಆ ದಿಕ್ಕು, ಒಂದು ದಿಕ್ಕಿಗೆ ನಾವು ಬಂದಿದ್ದೇವೆ, ಮತ್ತು ಆ ದಿಕ್ಕಿನಿಂದ ಮತ್ತೆ ಹೋಗುವಂಥ ಸಂದರ್ಭ ಬರ್ಬೋದು. ಅದಕ್ಕೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಸರವರಿಗೆ ಮತ್ತು ನನ್ನ ಒಂದು ಸಂಬಂಧದ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಚ್ಛಪಡ್ತೀನಿ. ನಾನು ಸುಮಾರು 10-20 ವರ್ಷದ ಹಿಂದೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅದರ ನಂತರ ನಮ್ಮ ಕಮಲಾಕ್ಷರಯ್ಯವರು ಅಧ್ಯಕ್ಷರಾದಾಗ ಅವರು ಪ್ರತಿ ನಮ್ಮ ನವರಾತ್ರಿಯ ಕಾರ್ಯಕ್ರಮದಲ್ಲಿ ಒಂದು ಆಮಂತ್ರಣ ಪತ್ರವನ್ನು ತಂದುಕೊಂಡು ಇದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಒಂದು ಆಮಂತ್ರಣ ಕೊಡ್ತಾ ಇದ್ರು. ಸಾಕಷ್ಟು ವರ್ಷಗಳಲ್ಲಿ ನಾನು ಬಂದು ಈ ಕಾರ್ಯಕ್ರಮವನ್ನು ನೋಡಿದ್ದೀನಿ, ಈ ದೇವಸ್ಥಾನವನ್ನು ಗಮನಿಸಿದ್ದೇನೆ. ಕಳೆದ 1-2 ವರ್ಷದ ಹಿಂದೆ ಈ ದೇವಸ್ಥಾನದ ಏನು ಬ್ರಹ್ಮಕಲಶದ ಕೆಲಸ ಆರಂಭ ಆದಾಗ ಅವತ್ತು ನಮ್ಮ ಬ್ರಹ್ಮಕಲಶ ಮತ್ತು ಸಮಿತಿಯ ಅಧ್ಯಕ್ಷರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮತ್ತು ದೇವಸ್ಥಾನದ ಆಡಳಿತವರು ನನಗೆ ಈ ದೇವಸ್ಥಾನಕ್ಕೆ ಬರಬೇಕು, ಒಮ್ಮೆ ನೀವು ರಮನಾಥರಯ್ಯವರ ಹತ್ರ ಹೋಗ್ಲಿಕ್ಕಿದೆ, ನಾವು ಒಟ್ಟಿಗೆ ಬರಬೇಕು ಅಂತ ವಿನಂತಿ ಮಾಡಿದರು. ನಾನು ಹೋಗಿದ್ದೆ, ಆಯಿತು ಬರ್ತೇನೆ, ಈ ದೇವಸ್ಥಾನದ ಕೆಲಸ ಅಂತೇಳಿ. ಅದರ ನಂತರ ಕೆಲಸ ಸ್ಟಾರ್ಟ್ ಆದ ನಂತರ ಆಮಂತ್ರಣ ಮಾಡಿದ ನಂತರ ಮತ್ತೊಮ್ಮೆ ಹೇಳಿದರು, ನಾನು ನಿಮ್ಮ ಮನೆಗೆ ಬರ್ತೀನಿ, ಒಮ್ಮೆ ರಮನಾಥರಯ್ಯಗಳ ಹತ್ರ ಮಾತಾಡಬೇಕು, ನಮಗೆ ಈ ದೊಡ್ಡ ಬ್ರಹ್ಮಕಲಶ ಸುಬ್ರಹ್ಮಣ್ಯದಿಂದ ಏನಾದರೂ ನಮಗೆ ಸೇವೆ ರೂಪದಲ್ಲಿ ಇದು ಕೊಡಬೇಕು, ದೊಡ್ಡ ಜನಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಜನ ಸೇರ್ತಾರೆ. ಸರಿ, ನಾನು ಅವರೊಟ್ಟಿಗೆ ಸೇರಿದ್ದೆ, ಭಾಗವಹಿಸಿದ್ದೆ. ಮತ್ತೆ ನನಗೆ ನೀವು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಿಮ್ಮನ್ನು ಅತಿಥಿಯಾಗಿ ಕರೀತೀನಿ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದೆ, ನಾನು ಬರ್ತೇನೆ, ಇಲ್ಲೇನ ನಾನು ಅತಿ ಅಲ್ಲ, ನಾನು ಕೂಡ ಈ ದೇವಸ್ಥಾನಕ್ಕೆ ಒಬ್ಬ ಸಂಬಂಧಪಟ್ಟವನೇ, ನಾನು ಈ ಊರಿಗೆ ಬರ್ತಾನೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ. ನಾನು ಕೂಡ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಸಮಿತಿಯಲ್ಲಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ ಒಂದು ಭಕ್ತ. ನನಗೂ ಗೊತ್ತಿದೆ ಬ್ರಹ್ಮಕಲಶ ಅಥವಾ ಜೀರ್ಣೋದ್ಧಾರ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ, ಅದರ ಕಾರ್ಯಕ್ರಮ ಎಷ್ಟು ಜವಾಬ್ದಾರಿ ಇದೆ ಅಂತ ನನಗೆ ಗೊತ್ತಿದೆ. ಆದರೆ ನಮ್ಮ ಶೇಷಕುಮಾರ್ ಅವರು ಇಲ್ಲಿ ಇತಿಹಾಸವನ್ನು ಹೇಳ್ತಾ ಹೋದರು. ಸರೋವರು ಅಂತ ಹೇಳಿದ್ರೆ ಸರೋವರದಿಂದ ಇದ್ದಂಥ ದುರ್ಗೆಯನ್ನು ನಾವು ಪೂಜನೆ ಮಾಡ್ತೀವಿ, ಈ ಊರಿಗೆ ಅದು ಹೆಸರು ಬಂತು ಅಂತ. ಆದರೆ ಈ ವರ್ಷದ ಈ ಬ್ರಹ್ಮಕಲಶೋತ್ಸವವನ್ನು ನೋಡಿದರೆ ಆ ಬರೇ ಸರೋವರದಿಂದ ಎದ್ದ ದುರ್ಗೆ ಅಲ್ಲ, ಇದು ಸರ್ವ ಊರಿನ ದುರ್ಗೆ ಅಂತೇಳಿ ಗಮನಿಸ್ತಾ ಇದೆ. ಇಡೀ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ದುರ್ಗೆಯ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಪ್ಲಸ್ಗಳು ಮತ್ತು ಜನ ಒಂದು ರೀತಿಯಲ್ಲಿ ಎದ್ದು ನಿಂತಿದೆ.
ಇಲ್ಲಿಗೆ ಬೆಳಗಿನ ಒಂದು ಲೈವನ್ನು ನಾನು ಸ್ವಲ್ಪ ಗಮನಿಸಿದ್ದೇನೆ ನಮ್ಮ ಟಿವಿಯಲ್ಲಿ. ನಾನು ಒಂದು 25ನೇ ತಾರೀಕಲ್ಲಿ ಆರಂಭ ಆಯಿತು. ನಮ್ಮ ಒಂದು ಬ್ರಹ್ಮರಥ ಇಲ್ಲಿಗೆ ನಮ್ಮ ಸಮಾಜದವರು, ಯಾರು ದೇವಾಡಿಗ ಸಮಾಜದವರು, ಅವರನ್ನು ಸನ್ಮಾನ ಮಾಡಿದ್ದನ್ನು ಗಮನಿಸಿದೆ ನಾನು. ಆ ಬ್ರಹ್ಮರಥ ಬರುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸಮಾಜದ ಎಷ್ಟು ಮನೆಗಳಿದೆ ಅವರೆಲ್ಲ ಪೂರ್ತಿ ಭಕ್ತರಾಗಿ ಸೇರಿಕೊಂಡು ಅದನ್ನು ಸ್ವೀಕಾರ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ತರುವಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮವನ್ನು ನಾನು ತುಂಬ ಕಡೆ ನೋಡಿದ್ದೇನೆ. ಬೇರೆ ರಥಯಾತ್ರೆಗಳನ್ನು ಕೊಡುವಂಥ ಜವಾಬ್ದಾರಿಯಲ್ಲಿ ನಾನು ಕೂಡ ಸುಬ್ರಹ್ಮಣ್ಯದ ರಥ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆದರೆ ಒಂದು ಸಮಾಜ ಸುಮಾರು 35 ಲಕ್ಷ ರೂಪಾಯಿಯ ಖರ್ಚು ಮಾಡಿ ಒಂದು ಬ್ರಹ್ಮರಥವನ್ನು, ಒಂದು ರಥವನ್ನು ಸಮರ್ಪಣೆ ಮಾಡಿದಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಸರವೂರು. ಅದರಿಂದ ಆ ಸರವೂರಿನ ಆ ಒಂದು ಸಮಾಜ ಇಲ್ಲಿ ಬರೀ ಕಡಿಮೆ ಸಂಖ್ಯೆ ಅಂತ ಹೇಳಿದ್ರು. ಅದರ ವಿಶಾಲವಾದಂಥ ಒಂದು ಮನೋಭಾವನೆಯಿಂದ ಇಲ್ಲಿಂದ ಬೇರೆ ರಾಜ್ಯದ ಮಟ್ಟಕ್ಕೂ ಕೂಡ ಅದನ್ನ ವಿಸ್ತಾರ ಮಾಡಿಕೊಂಡು ಒಂದು ಸಮಾಜ ದೇವಿಗೆ ಅರ್ಪಣೆ ಮಾಡಿದೆ. ನಾವು ಹೇಳ್ಬೋದು, ಶ್ರೀ ಶಿವಕುಮಾರ್ ಅವರು ಮಾತಾಡಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು. ನಾವು ದೇವಸ್ಥಾನ ಮತ್ತೆ ನಾವು ಮುಂದೆ ದೇವಸ್ಥಾನ ಬ್ರಹ್ಮಕಲಶ ಆದ ನಂತರ ಮುಂದೆ ನಾವೇನು, ಮುಂದೆ ನಮ್ಮ ಜವಾಬ್ದಾರಿ ಜಾರಿಸ್ತದೆ, ಮುಂದೆ ನಾವು ದೇವಸ್ಥಾನವನ್ನು ಮುಂದೆ ಕೊಂಡೋಗ್ಬೇಕು. ಇವತ್ತು ಯಾರೋ ಕೊಡ್ತಾರೆ, ತಗೊಳ್ತೀವಿ, ಬೇಡ್ತೇವಿ, ದೇವಸ್ಥಾನ ಕಟ್ತೀವಿ, ಆ ದೇವಸ್ಥಾನವನ್ನ ಮುಂದೆ ಕೊಂಡ್ಬೇಕು. ಅದು ನಾವು ಪಟ್ಟಂತ ಕಷ್ಟ ಅದು ಮತ್ತೆ 1000 ವರ್ಷ ಇತಿಹಾಸದಲ್ಲಿ ಬೆಳಗಬೇಕಾದ್ರೆ ಆ ಮುಂದಿನ ನಾವೇನು ಜನಾಂಗ ಅಂತ ಹೇಳ್ತೀವಿ ಅಥವಾ ಮುಂದಿನ ಪೀಳಿಗೆ ಅಂತ ಹೇಳ್ತೀವಿ, ಅವರು ನಾವು ಪಟ್ಟಂತ ಕಷ್ಟವನ್ನ, ನಾವು ಕೊಟ್ಟಂತ ಆ ಒಂದು ಭಕ್ತಿಯ ಕ್ಷೇತ್ರವನ್ನ ಉಳಿಸಿಕೊಂಡು ಬೆಳೆಸಿಕೊಳ್ಳುವಂತ ಕೆಲಸಗಳನ್ನ ಮಾಡಬೇಕು ಅಂತ ಕೇಳಿಕೊಂಡು ಈ ಊರಿನ ಭಕ್ತರಿಗೆ ನಾನು ನೋಡಿದೆ ಆಮಂತ್ರಣ ಪತ್ರಿಕೆ. ನನಗೆ ತುಂಬಾ ಆಮಂತ್ರಣಗಳು ಬರ್ತದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ. ನಾವು ಕ್ಷೇತ್ರದಲ್ಲಿ ಪಬ್ಲಿಕ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ. ಆದರೆ ಈ ಬ್ರಹ್ಮಕಲಶದ ಇಲ್ಲಿ ಸೌರನ ಬ್ರಹ್ಮಕಲಶದಲ್ಲಿ ನಾವು ಪಾನೀಯ ಕೊಡುವ ಒಂದು ಕಮಿಟಿಯನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಸುಮಾರು 75 ಜನ ಇದ್ದಾರೆ. ಅಲ್ಲಿ ಒಂದು ಟೈಮಲ್ಲಿ 2 ಜನ ಸಾಕು ಪಾನೀಯ ಕೊಡ್ಲಿಕ್ಕೆ. 2 ಬಗೆಯ ಪಾನೀಯ ಇದೆ, ಒಂದು ಮೊಸಳೆ ಎಣ್ಣೆ ಇದೆ, ಇನ್ನೊಂದು ಪಾನಕ ಎಣ್ಣೆ ಇದೆ. ಆದ್ರೆ ಒಂದು ಸಬ್ ಕಮಿಟಿಯಲ್ಲಿ 75 ಜನ ಕಾರ್ಯಕರ್ತರು, ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರೆ ಈ ಸರವೂರಿನ ಒಂದು ಕ್ಷೇತ್ರ ಇದು ಬಹಳ ಒಂದು ಏನ್ ಹೇಳ್ತಾರೆ, ಒಂದು ಸೀಮೆಯ ದೇವಸ್ಥಾನ ಇದೆ, ಬರೀ ಒಂದು ಗ್ರಾಮದ ದೇವಸ್ಥಾನ ಅಲ್ಲ. ಸುಮಾರು ಗ್ರಾಮಗಳಿಗೆ ಒಂದು ವ್ಯಾಖ್ಯಾನಿರುವಂತ ಈ ಸೀಮೆಯ ದೇವಸ್ಥಾನದ ಎಲ್ಲ ಭಕ್ತರು, ಎಲ್ಲ ಮನೆಯ ಭಕ್ತರು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಒಂದು ಕ್ಷೇತ್ರ ಇನ್ನಷ್ಟು ಬೆಳಗುವ ಮೂಲಕ ನಮ್ಮ ಮಣ್ಣ ಮತ್ತು ಮನೆ ಬೆಳಗಲಿ ಅಂತೇಳಿ ನಿಮ್ಗೆಲ್ಲ ಶುಭ ಹಾರೈಕೆಗಳನ್ನು ಕೇಳಿಕೊಂಡು ಶ್ರೀ ದೇವಿಯ ಆಶೀರ್ವಾದ ನಮಗೆಲ್ಲ ಇರಲಿ. ನಾವೆಲ್ಲ ದಯಜೆ ನಮ್ಮ ಕಾರ್ಮಿಕದ ದುರ್ಗಾ ಪರಮೇಶ್ವರಿಯ ಭಕ್ತಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿಕೊಂಡು ನನಗೆ ಕೂಡ ನಿಮ್ಮೊಟ್ಟಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ವಂದನೆಗಳು. ಇನ್ನು ಮುಂದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ದೀಪಜ್ವಲನವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭದ ನಾಂದಿಯನ್ನು ಹಾಡಿದ ನಮ್ಮೆಲ್ಲರ ನೆಚ್ಚಿನ ಶ್ರೀ ಶಿವಧ್ವಜ್ ಅವರು ಒಂದೆರಡು ಮಾತುಗಳನ್ನು ನಮ್ಮ ಸಭಾಸದರ ಮುಂದೆ ಆಡಬೇಕು. ಅವರು ಸಿನಿಮಾ ಕ್ಷೇತ್ರದ ಸಾಧಕರು, ಸಿನಿಮಾ ನಟರು, ನಿರ್ದೇಶಕರು. ಶಿವಧ್ವಜ್ ಅವರು. ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ. ನನಗೆ ತುಳುವಲ್ಲಿ ಮಾತಾಡಬೇಕು ಅಂತ ಆಸಕ್ತಿ ಇತ್ತು, ಆದರೂ ನಾನು ಸ್ವಲ್ಪ ಕನ್ನಡ ಮತ್ತು ತುಳುವಲ್ಲಿ ಮಾತಾಡ್ತೀನಿ. ಇವತ್ತಿನ ಈ ಒಂದು ಭವ್ಯವಾದ ವೇದಿಕೆಯಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ನನ್ನ ಸ್ನೇಹಿತರಾದಂಥ ಹೇಮಂತ್ ರೈ ಅವರನ್ನು ನೋಡಿದಾಗ ಭಾಳಷ್ಟು ದಿನದಿಂದ ಕೆಲಸ ಮಾಡಿ ಈ ಅತಿಥಿಗಳು ಬರ್ತಾರೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ಇದ್ದ ಹಾಗೆ ಇದೆ ಅವರು. ಆದರೆ ಇದಕ್ಕೆ ಹಿಂದೆ ಭಾಳಷ್ಟು ಜನ ಕೆಲಸ ಮಾಡಿರ್ತಾರೆ. ಹಾಗೆ ಇವತ್ತು ಈ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಮಾಡೋ ನಮಸ್ಕಾರ. ಒಬ್ಬ ಸಿನಿಮಾದವನು ಏನು ಮಾತಾಡ್ಬೋದು ಅಂತ ನಿಮಗೆ ಭಾಳ ಜನಕ್ಕೆ ಅದು ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂತ ಹೇಳಿದ್ರೆ ಇವರಾದರೆ ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಆಗಲೇ ಒಂದು ಕ್ಷೇತ್ರದ ಬಗ್ಗೆ ಅವರು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನಮಗೆಲ್ರಿಗೂ ಬಹಳ ಅದ್ಭುತವಾದಂತಹ ಒಂದು ವಿಚಾರಧಾರೆಯನ್ನು ಶ್ರೀ ಶಾ ಕುಮಾರ್ ಅವರು ಹೇಳಿದರು. ಇನ್ನು ಮುಂದೆ ಭೀಮೇಶ್ವರ ಜೋಶಿ ಅವರು ಮಾತಾಡ್ತಾರೆ. ಇಂಥ ಹಿರಿಯರ ಮಧ್ಯ ಅದರೊಟ್ಟಿಗೆ ನನ್ನ ಊರು ಮಾಡವು, ನನ್ನ ತಾಯಿ ಊರು, ಅಲ್ಲಿ ಒಂದು ಕೆಯ್ಯೂರು ದುರ್ಗಾ ಪರಮೇಶ್ವರಿ ಅಂತ ಇದ್ದಾರೆ. ಅದರ ಜೀರ್ಣೋದ್ಧಾರ ಅಧ್ಯಕ್ಷರು ನಮ್ಮ ಸಂಬಂಧಿಕರಾದಂಥ ಸಂತೋಷಣ್ಣನೂ ಇದ್ದಾರೆ. ಆಮೇಲೆ ಮಠಂದ ಬಿಟ್ಟು ನಿರಂಜನಣ್ಣನೂ ಇದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ಈ ವೇದಿಕೆಯಲ್ಲಿ ಒಂದಿಷ್ಟು ಸಂಬಂಧಗಳನ್ನು ನಾವು ಕಲ್ಪಿಸ್ತಾ ಹೋಗ್ತೀವಿ. ಹಾಗೇನೆ ಒಂದು ಊರಲ್ಲಿ
ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಅಂದರೆ ಎಲ್ಲ ಸಂಬಂಧಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ಯಾರು ಅನ್ನೋದನ್ನು ತೋರಿಸುವಂಥ ಒಂದು ಶಕ್ತಿ ಪ್ರದರ್ಶನದ ಕೂಡ ಜೊತೆಯಲ್ಲಿ ಆ ಒಂದು ಧಾರ್ಮಿಕ ಭಾವನೆಯ ಜೊತೆಯಲ್ಲಿ ಇಂಥ ಅದ್ಭುತವಾದ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಸೇರಿಲ್ಲ ಅಂದರೆ ಖಂಡಿತವಾಗ್ಲೂ ಯಾವ ಕಾರ್ಯಕ್ರಮನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ಕೂಡ ಇದು ಈ ಥರದ ಅದ್ಭುತವಾದ ಕಾರ್ಯಕ್ರಮದ ಮತ್ತು ಬಹಳಷ್ಟು ಚೆನ್ನಾಗಿ ಮಾಡಿರುವಂತಹ ಈ ಒಂದು ದೇವಸ್ಥಾನದ ಪರಿಕಲ್ಪನೆ ಏನಿದೆ ಅದನ್ನು ಮಾಡಿದಂಥದ್ದನ್ನು ಅದು ಕಾಣಿಸ್ತಾ ಇದೆ. ಇದಕ್ಕೆಲ್ಲರೂ ಸಹಕಾರ ಬೇಕಾಗಿದೆ. ಸೊ ನಾನು ಭಾಳಷ್ಟು ಬೇರೆ ಬೇರೆ ಊರುಗಳಿಗೆ ಹೋದಾಗ ಆವಾಗಲೇ ಅವರು ಹೇಳಿದ ಹಾಗೆ ದೇವಸ್ಥಾನಗಳನ್ನು ನೋಡಿದಾಗ ಮತ್ತು ಅದರ ಒಳಗೆ ಹೋಗಿ ಕೈ ಮುಗಿದು ಬಂದಾಗ ನಮಗೆ ಸಿಗುವಂಥ ಆ ಪಾಸಿಟಿವ್ ಎನರ್ಜಿ ಅದು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಉತ್ತರ ಭಾರತಕ್ಕೆ ಹೋದರೆ ನಮಗೆ ಅದು ನೋಡೋದಕ್ಕೂ ಅಥವಾ ಅದನ್ನು ಅನುಭವಿಸೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅವರಾಗಲೇ ಹೇಳಿದಾಗೆ ಸಿರಾಮಿಕ್ ಟೈಲ್ಸ್ ಬಳಕೆ ಮಾಡ್ತಾರೆ, ಬಣ್ಣಗಳನ್ನ ಬಳಕೆ ಮಾಡ್ತಾರೆ ಅಂತ. ನನ್ನ ಕಲ್ಪನೆಯೂ ಇದೇ ಆಗಿತ್ತು. ಅದನ್ನು ಅವ್ರು ಹೇಳಿದ್ರ ಅಂತ ನನಗೆ ಅನಿಸ್ಬಿಡ್ತು. ಯಾಕಂತ ಹೇಳಿದ್ರೆ ನಿಜವಾದ ಒಂದು ದೇವಸ್ಥಾನದಂದರೆ ನಮ್ಮ ಈ ದಕ್ಷಿಣ ಭಾಗದಲ್ಲಿ ಇರುವಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡಿ ನಾವು ನಿಜವಾಗ್ಲೂ ಅದ್ರ ಒಳಗಡೆ ಹೋಗಿ ಬರುವಾಗ ನಮ್ಮ ಮನಸ್ಸಿನ ಒಳಗಡೆ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಅದೇ ಭಕ್ತಿ. ಬಣ್ಣ ಬಣ್ಣ ರೀತಿಯಲ್ಲಿ ಸಿರಾಮಿಕ್ ಟೈಲ್ಸು, ಆಮೇಲೆ ಬೇರೆ ಬೇರೆ ರೀತಿಯ ಆಡಂಬರಗಳು, ಮತ್ತು ಅಲ್ಲಿ ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಾಗ ವಿಚಾರಗಳು ಇದ್ದಾಗ ಅದು ಎಲ್ಲೋ ಒಂದು ಕಡೆಗೆ ಅದು ಎಷ್ಟು ನಮಗೆ ಅದನ್ನು ಭಕ್ತಿ ಕೊಡುತ್ತೆ ಅನ್ನೋದು ನನಗೂ ಕೆಲವು ಕಡೆಯಲ್ಲಿ ಅದನ್ನು ಸಂಕಟಗಳು ಆಗುವಂಥ ಪರಿಸ್ಥಿತಿ ಇರುತ್ತೆ. ಒಂದೊಂದು ಸರ್ತಿ ನಾವು ಅನ್ಕೋತೀವಿ, ಬೇರೆ ಬೇರೆ ಊರಿಗೆಲ್ಲ ಹೋಗ್ತೀವಿ. ಅಲ್ಲಿ ಹೋದಾಗ ನಮಗೆ ಅಯ್ಯೋ, ನಾನು ಈ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದ್ದೀನಿ, ನಾನು ಎಂಥ ಪುಣ್ಯವಂತ, ಎಂಥ ಅದ್ಭುತವಾದಂತಹ ನಮ್ಮ ಸಂಪ್ರದಾಯ ಇದೆ, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಭಾಷೆ ಇದೆ, ನಮ್ಮ ಜನ ಇದ್ದಾರೆ. ಇಂಥ ಊರಲ್ಲಿ ನಮ್ಮನ್ನು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಒಂದ್ಸರಿ ದೇವರಿಗೆ ನಮಸ್ಕಾರ ಮಾಡಲೇಬೇಕಾಗುತ್ತೆ. ಯಾಕಂದರೆ ಬಹಳ ಬಹಳ ವಿಭಿನ್ನ ರೀತಿಯ ಜೀವನ ಶೈಲಿ, ನಮ್ಮ ಒಳಗಡೆ ಇರುವಂತಹ ವಿಚಾರಗಳು, ನಮ್ಮಲ್ಲಿರುವಂತಹ ಇವತ್ತು ನಾನು ಬೆಂಗಳೂರಿಂದ ಬಂದು ಮಂಗಳೂರಿಗೆ ರೀಚ್ ಆಗೋ ದಾರಿ ಉದ್ದಕ್ಕೂ ಎಷ್ಟು ವೈಭವತವಾದಂಥ ಕಾರ್ಯಕ್ರಮಗಳು, ವಿಚಾರಧಾರೆಗಳು ನಡೀತಾ ಇದೆ ಅಂತ ಹೇಳಿದಾಗ ನಿಜವಾಗಲೂ ನಾವೇ ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ತುಳುವಲ್ಲಿ ಹೇಳ್ತೇನೆ. ಒಂಜಿ ಬಾರಿ ಮಲ್ಲ ಒಂಜಿ ಮಲ್ಲ ಬಂಗ್ಲ ಇತ್ತನಿಗೆ, ಆರೆಡ ಮಸ್ತ್ ಕಾಸು ಇತ್ತನಿಗೆ, ಆರು ಪನ್ನ ಲೆಕ್ಕ AC ಇತ್ತಂಡು, ಎಡ್ಡೆ ಬೆಡ್ ಇತ್ತನು, ಮಾತ ಇತ್ತನು. ಆರಿಗೆ ಮಾತ್ರ ನಿದ್ರೆ ಬರ್ಪುಜಿ ನಿದ್ರೆ ಬರ್ಪುಜಿಂದು ಪನ್ನಗ ಅರ್ಧಾದ ಮನ್ಪೇರು ಬಾಲ್ಕನಿ ಹಿಡ್ದು ಬತ್ತು ಬಿದೆ ತೂನಾಗ ಬಾರಿ ಶೆಕೆತ್ತ ಟೈಮ್ ಇಟ್ಲ ಒಂಜಿ ನಟ್ಟುನಾರು ಬಾರಿ ಶೋಕಡೆ ತರತಡಿக்கு ಒಂಜಿ ಗೋಣಿ ಚೀಲದ ಇದು ಜೆತ್ತದೇರಿಗೆ ಆ ಶೆಕೆಟ್ ಆ ಉಮಿಲಿ ತುಚ್ಚೋದು ಇಪ್ಪುನಗಲ ಬಾರಿ ಪೊರ್ಲುಡಿಕೆ ಇದರಿಗೆ ಇಂಬೇರಿಗೆ ಮಾತ್ರ ನಿದ್ರೆ ಬರೋಂದಿಚ್ಚಿ ನಿಮ್ಮ ತೂತು ಛೇ ಏತು ಸುಖಿ ಇಂಕ ಮಾತ ಇತ್ತದ್ಲ ಇಂಕ ನಿದ್ರೆ ಬರೋಂದಿಚ್ಚಿ ಇಂಚಿನ ಪರಿಸ್ಥಿತಿ ಉಂಡತ್ತ ನನಗೆ ಮನತಾನಿ ಪೋನಾಗ ಕಾರು ಅಂತದ ಲೆತ್ತರಿಗೆ ಲೆತ್ತದ ಒಂದು 50,000 ರೂಪಾಯಿ ಕೊರಿಯರಿಗೆ ಒಂದು ದಿಯೋನ ಮಾರೆ ಇನ್ನಾತು ಸುಖಿ ಆನತ್ತು ನೀಕೆ ಇದು ಶೋಕದೊಂಜಿ ನಿದ್ರೆ ಮಾಡ್ಪುಣಂಚಿನೊಂಜಿ ದೇವರ ಆಶೀರ್ವಾದ ಮಾಡ್ತಿರೋದು. ಆನಿ ರಾತ್ರಿ 6 ಬತ್ತೀರಿ ಅಪ್ಪ ಸಾರಿಗೆ ನಿದ್ರೆ ಬತ್ತಜಿ ಈ ನಟ್ಟುನಾಗಾರು ಎಂಚ ಜಪ್ಪಿರು ತೂಕ ನಡದು ಬಾಲ್ಕನಿ ಅಂತ ತೂನಾಗ ಆ ದುಡ್ಡು ನಾರು ತಡೆತಟ್ಟೆ ದಿಯರಿಗೆ 5 ಎತ್ತರಿಗೆ ಪಿರೌಡ್ ದಿಯರಿಗೆ ಆಗ್ಲ ಪುರೆಲ್ಲೊಂದುಲ್ಲರಿಗೆ ದುಡ್ಡು ಓದ್ ದೀಪ್ ನೇರು ಕಂಡೊಂದು ಬೊಪ್ಪೇರಿರುವುದು ಇಂಚ ಹೆಂಗೆ ಹಿಡ್ದಾರ ನೆಮ್ಮದಿನ ಅನ್ಕು ನಾವು ಇಚ್ಚಿ ಯಾರಿಗೆ ಸುಮಾರು ಕೊಡ್ತಿತ್ತು ಏರಿಗೆ ಹೊರದೆತ್ತರಿಗೆ ಚಿಲದೊಳಪಾಡಿಯರಿಗೆ ಪಿರೌಡ್ ದಿವಂಡರಿಗೆ ಐತು ಮಿತ್ತಿ ಜೆತ್ತೊಂಡರಿಗೆ ನಿದ್ರೆ ಬೈಜಿಗೆ ಬಾರಿ ಬಂಗಾಂಡಿಗೆ ಬೇರೆ ತೀರು ಬೇರೆ ದಾಯಿ ಇದು ನರಕ ಬರ್ಪೇರುದು ಮನತನಿ ಕಾರಡು ಪೊನ್ನಗಲ್ಲೆತ್ತರಿಗೆ ದಾದಂಕೇನಾರು ಬತ್ತು ಬೆಟ್ಟಿಗೆ ಏನ ದುಡ್ಡು ಇರೆಗೆ ಹಣ್ಣು ಸ್ವಾಮಿ ಏನೋ ನೆಮ್ಮದಿ ಜೆತ್ತೊಂದಿತ್ತೆ ಏನೋ ನೆಮ್ಮದಿ ನೀರು ದುಡ್ಡು ಕೊಡ್ತಾ ಹಾಳು ಮಾಡ್ಕೊಡ್ತೀನಿ ಅಂಚ ನೆಮ್ಮದಿನ ಅನ್ಪು ಬಜ್ಜಿ ದುಡ್ಡು ತಿಕ್ಕಣು ಅನ್ಪು ಪೊಕ್ಕಡೆ ಇಂಚಿನ ಮಾತ ಒಂಜಿ ಜೀರ್ಣೋದ್ಧಾರ ಅಂದ ನಮ್ಮ ಮಾತು ಏರ್ಲ ಶಾಶ್ವತ ಆಯ್ತು. ನಾನೊಂಜಿ ಜನ್ರೇಷನ್ ಬರ್ಕೊಂಡು ನಾನೊಂಜಿ ನಮ್ಮ ಜೋಕ್ಲು ಪುಟ್ಟುವೇರು ನಕ್ಲು ಮಲ್ಲ ಹಾಕ್ಯಾರ ಅಪಗ ಶಾಶ್ವತ ದೀಪನೇ ಈ ದೇವಸ್ಥಾನ ಮಾಂದಿನಂಚಿನ ಕೆಲಸ ಅಂಚಿನ ಕೆಲಸ ಬಾರಿ ಪೊಲ್ಲದ ಕೆಲಸ ಈ ಊರ್ದಗ್ಲು ಮಾತೆಲ್ಲ ಸೇರಿದು ಬೇರೆ ಮುತಾಲಿಗಟ್ಟು ನಡತದಲ್ಲಿ ಅಂಚನೆ ನಿನ್ನೆ ದುಂಬೂರಿ ಸಾವನಂಚಿನ ಆರು ಪಣ್ಣಂಚನೆ ಒಂಜಿ ಧಾರ್ಮಿಕವಾದ ನಮ್ಮ ಮಾತ ಒಗ್ಗಟ್ಟು ಡಿಪ್ಪೋಡು ನಂಡ ಐಕೊಂಜಿ ದೇವಸ್ಥಾನ ಬೋಡಾಕೊಂಡು ಆ ಊರುಡು ಅವು ಇನ್ನೀ ಶರವೂರುಡು ಈ ದುರ್ಗಾದೇವಿ ಪರಮೇಶ್ವರಿ ದೇವಸ್ಥಾನ ಆತನು ಆ ಮಾತೆಲ್ಲ ನಿಕ್ಲೆಗೆ ಸನ್ಮಂಗಲ ಉಂಟು ಮಂತ್ ಕೊರಡು
ಮಾತಿರೆಗ್ಲ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊರಡು ಅಂಚೆ ಪಂಡದಿನ ನೀಡಲು ಎಪ್ಪಡ ಇನ್ನೆಕ್ಲ ಈ ವೇದಿಕೆ ಇಲ್ಲ ಏನ ನಮಸ್ಕಾರ ಕೃತಜ್ಞತೆಗಳು ಚೂರು ಲೇಟ್ ಆದ ಬತ್ತೆ ಕ್ಷಮೆ ಏರ್ಪಾಡು ಮತ್ತು ಬೇಗ ಬೋಪೆ 5 ಲಕ್ಷ ಏರ್ಪಾಡು. ಥ್ಯಾಂಕ್ ಯು. ಧನ್ಯವಾದಗಳು. ಇನ್ನು ಮುಂದೆ ಅಭಿಲಾಷ್ PK ಉದ್ಯಮಿಗಳು ಕಡಬ ಇವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿ. ಸ್ಥಳ ಸಾನ್ನಿಧ್ಯ ದೇವರುಗಳಿಗೆ ವಂದಿಸ್ತಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಶರವೂರು ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವ ಸಮಾರಂಭದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರುಗಳೇ ಹಾಗೂ ವೇದಿಕೆಯಲ್ಲಿ ಆಸೀನರಿರ್ತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಭಕ್ತಾಭಿಮಾನಿಗಳೇ ಹಾಗೂ ಪತ್ರಕರ್ತ ಮಿತ್ರರೇ, ನನಗೆ ಈ ಒಂದು ವೇದಿಕೆಯಲ್ಲಿ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶರವೂರಿನ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ದೇವಸ್ಥಾನದ ಎಲ್ಲ ಸಮಿತಿಯ ಆಡಳಿತ ವರ್ಗದವರಿಗೂ ಕೂಡ ಮೊದಲಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ 5-6 ತಿಂಗಳ ಮುಂಚೆ ನಾನು ಇದೇ ದೇವಸ್ಥಾನದಲ್ಲಿ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಬಂದಿದ್ದೆ. ಆ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಮಾರ್ಚ್ ತಿಂಗಳಲ್ಲಿ ಇದೆ ಅಂತ ಹೇಳುವಾಗ ನನಗೂ ಸ್ವಲ್ಪ ಟೆನ್ಷನ್ ಆಯಿತು. ನಾನು ಜೊತೆಗಿದ್ದವರಲ್ಲಿ ಕೇಳಿದ್ದೆ, ಕೆಲಸ ಕಾರ್ಯಗಳು ಮುಗಿಬಹುದಾ ಅಂತ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಒಂದು 40% 50% ಕೆಲಸ ಕಾರ್ಯಗಳು ಮಾತ್ರ ಆಗಿದ್ದ ಆ ಸಂದರ್ಭದಲ್ಲಿ ಕಡಬದಿಂದ ಬಂದಂತಹ ನನಗೆ ಟೆನ್ಷನ್ ಇರಬೇಕಂದ್ರೆ ಇಲ್ಲಿಯವರಿಗೆ ಎಷ್ಟು ಟೆನ್ಷನ್ ಇದ್ದಿರಬೇಕು. 1 ತಿಂಗಳು ಮುಂಚೆ ನಾನು ನಮ್ಮ ರಾಧಾಕೃಷ್ಣ ರೈ ಮತ್ತೆ ಹೇಮಂತನಲ್ಲಿ ಕೇಳಿದೆ, ಕೆಲಸ ಕಾರ್ಯಗಳು ನಡೀತಾ ಇದ್ದಾವ ಅಂತ. ಜನ ಬಂದವರಿಗೆ ಯಾವ ರೀತಿಯಲ್ಲಿ ಯಾವ ಕೆಲಸಗಳನ್ನು ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಯಾಕೆಂದ್ರೆ ಆ ದೇವರು ಸಂಕಲ್ಪ ಮಾಡಿದ್ದಾರೆ, ಮಾರ್ಚ್ ತಿಂಗಳಲ್ಲಿ ನನ್ನ ಬ್ರಹ್ಮಕಲಶೋತ್ಸವ ಇದೆ. ಶರವೂರಿನ ಈ ಕಡಬ ತಾಲೂಕಿನ ಎಲ್ಲ ನನ್ನ ಭಕ್ತಾಭಿಮಾನಿಗಳಿಗೂ ಮನಸ್ಸನ್ನು ಕೊಟ್ಟು ಈ ದೇವಸ್ಥಾನದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅವಕಾಶ ನೀಡಬೇಕು ಅಂತ ಆ ಮನಸ್ಸನ್ನು ಕೊಟ್ಟದ್ರಿಂದ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಪ್ರತಿದಿನವೂ ಕೂಡ ಈ ದೇವಸ್ಥಾನದಲ್ಲಿ ಬಂದು ಈ ಒಂದು ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನ ನೀಡಿದ್ದೀರಿ. ಮತ್ತೊಂದು ವಿಚಾರವನ್ನು ನಾನು ಉಲ್ಲೇಖ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಕಡಬ ತಾಲೂಕಿನಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ದೇವಸ್ಥಾನ ಅಂದ್ರೆ ನಮ್ಮ ಕಡಬ ತಾಲೂಕಿನಲ್ಲಿ ಈ ನಮ್ಮ ಶರವೂರು ದೇವಸ್ಥಾನ ತಾಲೂಕಿನ 2ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ದೇವಸ್ಥಾನವನ್ನ ಈ ಒಂದು ಜೀರ್ಣೋದ್ಧಾರಗೊಳಿಸಲು ತಾವೆಲ್ಲರೂ ಹಗಲು ರಾತ್ರಿ ದುಡಿದಿದ್ದೀರಿ. ಇನ್ನೂ ಕೂಡ ಈ ದೇವಸ್ಥಾನದಲ್ಲಿ ಜನಸಾಗರ ಹರಿದು ಬರಬೇಕು. ನಮ್ಮ ಈ ಉತ್ಸಾಹ ಏನಿದೆ ಇನ್ನಷ್ಟು ಹಿಮ್ಮಡಿಗೊಂಡು ಈ ದೇವಸ್ಥಾನವನ್ನ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮಾದರಿ ದೇವಸ್ಥಾನವಾಗಿ ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಭಕ್ತಾಭಿಮಾನಿಗಳು ಹರಿದು ಬರುವಂತಾಗ್ಲಿ, ಈ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇನ್ನು ಮುಂದೆ MRPL ಸಂಸ್ಥೆಯ ಶ್ರೀ ಸೀತಾರಾಮ್ ಕೈಕಾರ ಇವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ದೀಪವನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಶುಭದ ನಾಂದಿಯನ್ನು ಹಾಡಿದ ನಮ್ಮೆಲ್ಲರ ನೆಚ್ಚಿನ ಸಿನಿಮಾ ನಟ ನಿರ್ದೇಶಕರಾಗಿರುವ ಶ್ರೀ ಶಿವಧ್ವಜ್ ಇವರಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಪ್ರೀತಿಯಿಂದ ಬೀಳ್ಕೊಡ್ಬೇಕಾಗಿ ಕೇಳಿಕೊಳ್ತಾರೆ ಅಧ್ಯಕ್ಷರುಗಳು. ಧನ್ಯವಾದಗಳು.
ಶಿವಧ್ವಜ್ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡುತ್ತಾ ಈ ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಗಣ್ಯರಾದಂತಹ ಶ್ರೀ ಭೀಮೇಶ್ವರ ಜೋಶಿಯವರೇ, ನನ್ನ ಗುರುಗಳು ಹಾಗೂ ಇವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ಶ್ರೀ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳೇ, ಭಕ್ತಾಭಿಮಾನಿಗಳೇ, ಶರವೂರು ದೇವಸ್ಥಾನಕ್ಕೆ ಶರವೂರಿಗೆ ನನ್ನದು ಪ್ರಥಮ ಭೇಟಿ. ದಯಾನಂದರಯ್ಯವರು ಹಾಗೂ ನಿತ್ಯಾನಂದ ಶೆಟ್ಟಿಯವರು 4 ತಿಂಗಳ ಹಿಂದೆ ನನಗೆ ವಿಷಯವನ್ನು ತಿಳಿಸಿದಾಗ ಪುತ್ತೂರಿನಲ್ಲಿ ಕಾರ್ಯಕ್ರಮದಲ್ಲಿ ನಾವು ದೇವಸ್ಥಾನಕ್ಕೆ ಬರುವ ಅಂತ ಹೇಳುವಂಥ ವಿಚಾರವನ್ನು ಬರಬೇಕಂತ ಹೇಳುವಂಥ ವಿಚಾರವನ್ನು ತಿಳಿಸಿದಾಗ ಬಹಳ ಸಂತೋಷದಿಂದ ಅವರ ಹತ್ರ ಒಪ್ಪಿಕೊಂಡು ನಿನ್ನೆ ದಿವಸ ಬರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಬೇಕು. ಬಹುಶಃ ನಾವು ದೇವಸ್ಥಾನಕ್ಕೆ ಭೇಟಿಯನ್ನು ಆಗಬೇಕಷ್ಟೇ, ದೇವಿಯ ದರ್ಶನ ಆಗಬೇಕಷ್ಟು ಬರುವಾಗಲೇ ಇಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಗಿದೆ. ಒಂದು ಮಾತು ಗುರುಗಳಾದ ಶ್ರೀ ಶಿವಕುಮಾರ್ ಅವರು ಹೇಳಿದರು, ದೇವಸ್ಥಾನದ ಬಗ್ಗೆ, ದೇವಸ್ಥಾನವನ್ನು ಅರಿತು ಮನಸ್ಸಲ್ಲಿ ಯಾವ ರೀತಿಯ ಭಕ್ತಿಯನ್ನು ನಾವು ಬೆಳೆಸಬೇಕು ಹೇಳುವಂತಹ ಮಾತನ್ನು ಅವರು ಹೇಳಿದರು. ಬಹುಶಃ ಇದು ನಮಗೆಲ್ಲರಿಗೂ ಅರ್ಥ ಆಗಿರಬೇಕು. ಶಿವಧ್ವಜ್ ಅವರು ಮತ್ತೊಂದು ಮಾತನ್ನು ಹೇಳಿದರು, ಹಣದಲ್ಲಿ, ಧನದಲ್ಲಿ, ಸಂಪತ್ತಲ್ಲಿ ನೆಮ್ಮದಿ ಸಿಗುವುದು ಇಲ್ಲ, ಅದರಲ್ಲಿಯೇ ಸಿಗುವುದಿಲ್ಲ ಅಂತ. ಆದರೆ ನೆಮ್ಮದಿ ಅಂದ್ರೆ ಏನು? ಬಹುಶಃ ಅತ್ಯಂತ ಸೂಕ್ತವಾಗಿ ನೆಮ್ಮದಿ ಅಂತ ಹೇಳಿದ್ರೆ ನಾವು ಈಗ ಏನಿದ್ದೇವೆ ಇದೇ ನಮಗೆ ನೆಮ್ಮದಿ. ನಾನು ನಾಳೆಯ ಬಗ್ಗೆ ಆಲೋಚನೆ ಮಾಡಬೇಕು, ನಿನ್ನೆಯ ಬಗ್ಗೆ ಸಿಂಹಾವಲೋಕನ ಮಾಡಬೇಕು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಗಟ್ಟಿಯಾಗಿದ್ರೆ ಅದುವೇ ನಮಗೆ ನೆಮ್ಮದಿ. ಹಾಗಾಗಿ ದೇವಸ್ಥಾನಗಳು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ನಮ್ಮ ಕಾಸರಗೋಡು ಈ ಭಾಗದಲ್ಲಿ 1992ರಿಂದ ಬಹುಶಃ ನಾನು SSLC ಮತ್ತು PUC ಯಲ್ಲಿ ಇದ್ದ ಸಂದರ್ಭದಿಂದ ನಾನು 1992 ಯಾಕೆ ಹೇಳ್ತೇನೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಅದರ ನಂತರ ಜೀರ್ಣೋದ್ಧಾರ ಆದಂತಹ ಅನೇಕ ತರವಾಡು ದೇವಸ್ಥಾನಗಳು, ಅನೇಕ ಊರಿನ ದೇವಸ್ಥಾನಗಳು, ಇದಕ್ಕೆ ಕೈ ಜೋಡಿಸಂತಹ ಊರಿನ ಕುಟುಂಬದ ಜನರು, ಇದು ಆ ಒಂದು ಕ್ರಾಂತಿಯನ್ನು ಅವತ್ತಿಂದ ಎಬ್ಬಿಸಿದೆ. ಬಹುಶಃ ನಮಗೆ 2500 ವರ್ಷಗಳ ಹಿಂದೆ ದೇವಸ್ಥಾನದ ಕಲ್ಪನೆ ಇರಲಿಲ್ಲ ಅಂತ ಶ್ರೀ ಶಿವಕುಮಾರ್ ಅವರು ಹೇಳಿದರು. ಆ ನಂತರ ಈ ಕಲ್ಪನೆ ಬಂತು ಅಂತ. ಅದಕ್ಕಿಂತ ಮೊದಲು ಯಾವ ರೀತಿಯಲ್ಲಿ ಪ್ರಕೃತಿ ಆರಾಧನೆ ಆಗ್ತಾ ಇತ್ತು, ಆ ರೀತಿಯ ಪ್ರಕೃತಿ ಆರಾಧನೆ ಆದ ರೀತಿಯಲ್ಲೇ ಹೇಗೆ ಅದು ಜನರ ಭಕ್ತಿ ಕೇಂದ್ರವಾಗಿ ರೂಪುಗೊಂಡಿತು, ದೈವಗಳು ಯಾವ ರೀತಿಯಲ್ಲಿ ಆರಾಧನೆ ಪಡೆದುಕೊಂಡು ಬಂದು ಆ ದೈವಗಳ ಕಾರ್ಣಿಕವನ್ನು ಯಾವ ರೀತಿಯಲ್ಲಿ ಕುಟುಂಬಗಳಿಗೆ ಮತ್ತು ಊರಿಗೆ ಸಮರ್ಪಣಾ ಭಾವ ಜನರು ನಂಬುವಂತೆ ಮಾಡಿತ್ತು, ಇದೆಲ್ಲ ನಾವು ವ್ಯವಸ್ಥೆಗಳು ನೋಡಿದಾಗ ಒಂದು ಸಣ್ಣ ವಿಚಾರ ಅಂತ ಹೇಳಿದ್ರೆ ನಮ್ಮ ಮುಂದಿನ ಜನಾಂಗ. ಬಹುಶಃ ನಾವೆಲ್ಲ ಒಂದು ಹಂತದ ಒಂದು ವಯಸ್ಸಿನಲ್ಲಿ ಇದ್ದೇವೆ. ಇನ್ನು ಮುಂದಿನ ಜನಾಂಗಕ್ಕೆ ಬಹುಶಃ ಯಾವ ರೀತಿಯಲ್ಲಿ ಇದನ್ನು ತಲುಪಿಸಬಹುದು ಅಂತ ಹೇಳೋದು. ಶಿಕ್ಷಣ ಬೇಕು, ನೀತಿಯನ್ನು ಕೊಡುವಂತ ಶಿಕ್ಷಣ ಬೇಕು, ರೀತಿಯಲ್ಲಿ ಶಿಕ್ಷಣವನ್ನು ಮಾಡಬೇಕು, ಹಣವನ್ನೇ ಮಾಡು ಮಗ ಅಂತ ಹೇಳುವಂತ ಶಿಕ್ಷಣವನ್ನು ನಾವು ಕಲಿಸಬೇಕಾ ಅಂತ ಹೇಳುವಂತ ಒಂದು ವಿಚಾರ. ಆದರೆ ಧಾರ್ಮಿಕತೆಯಲ್ಲಿ ನಾವು ಶಿಕ್ಷಣವನ್ನು ಧಾರ್ಮಿಕ ವಿಚಾರದಲ್ಲಿ ಕೂಡ ಕೊಟ್ಟಾಗ ಬಹುಶಃ ಒಂದು ಮಗು ತನ್ನ ಪ್ರಾಥಮಿಕ ಹಂತದಿಂದ ಆ ಶಿಕ್ಷಣವನ್ನು ಪಡೆದು ಮುಂದೆ ಸಮಾಜದಲ್ಲಿ ಒಂದು ಕಂಟಕ ಪ್ರಾಯವಾಗಿ ಬೆಳೆಯದೆ ಒಂದು ಆಶಾದಾಯಕವಾಗಿ ಬೆಳಗುವಂತ ಒಂದು ಮಗುವಾಗಿ, ಯುವಕನಾಗಿ, ಯುವತಿಯಾಗಿ ಸಮಾಜಕ್ಕೆ, ಲೋಕಕ್ಕೆ ಅರ್ಪಣೆಯಾಗುವಂತಹ ಕೆಲಸ ಆಗಬೇಕು. ಹಾಗಾಗಿ ಅಂತಹ ಕೆಲಸಗಳಾಗಬೇಕಾದ್ರೆ ನಮ್ಮ ದೇವಸ್ಥಾನಗಳಲ್ಲಿ ಆಗಬೇಕು, ಮಂದಿರಗಳಲ್ಲಿ ಆಗಬೇಕು, ಪ್ರತಿ ಮನೆಯ ಕುಟುಂಬದ ದೇವಸ್ಥಾನಗಳಲ್ಲಿ ಆಗಬೇಕು. ವರ್ಷಕ್ಕೆ ಒಮ್ಮೆ ದೇವಸ್ಥಾನಗಳು ಮನೆಯಲ್ಲಿ ಕುಟುಂಬದವರು ಪರ ಊರಿನಲ್ಲಿ ಸೇರುವಾಗ ಅಲ್ಲಿ ಧಾರ್ಮಿಕ ಸಭೆಗಳಾಗಬೇಕು. ದೇವಸ್ಥಾನಕ್ಕೆ ಪ್ರತಿನಿತ್ಯ ನಾವು ದೇವರಿಗೆ ಪೂಜಿಸುವಂತ ಕೈ ಮುಗಿಯುವಂತ ಕಾರ್ಯ ಆಗಬೇಕು. ಅದೇ ರೀತಿ ಮಂದಿರಗಳಲ್ಲಿ ಧಾರ್ಮಿಕ ವಿಚಾರಧಾರೆಗಳನ್ನು ತಿಳಿಯ ಹೇಳಬೇಕು. ಹೊರನಾಡಿಗೆ ನಾವೆಲ್ಲ ಹೆಚ್ಚಿನವರು ನಾವು ಹೋಗಿದ್ದೇವೆ, ದರ್ಶನವನ್ನು ಮಾಡಿದ್ದೇವೆ. ಅಚ್ಚುಕಟ್ಟಾದ ವ್ಯವಸ್ಥೆ ಶ್ರೀ ಶಿವಕುಮಾರ್ ಅವರು ಹೇಳಿದ ಹಾಗೆ ಅಧ್ಯಕ್ಷರು ಇಲ್ಲೇ ನಮ್ಮ ಹತ್ತಿರದಲ್ಲಿ ಇದ್ದಾರೆ. ಆದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಅಚ್ಚುಕಟ್ಟದೆ ನಾವು ಸರಿಪಡಿಸಿಕೊಳ್ಬಾರ್ದು. ನಮ್ಮಲ್ಲಿ ಗೊಂದಲಗಳಿಲ್ವಾ? ಇದಾವೆ. ಆ ಗೊಂದಲಗಳನ್ನು ನಾವು ಸರಿಪಡಿಸಿಕೊಂಡು ಮನೆಯಲ್ಲಿರುವಂತಹ ಗೊಂದಲಗಳನ್ನು ಪ್ರಥಮವಾಗಿ ಸರಿಪಡಿಸಿಕೊಂಡು, ನನ್ನಲ್ಲಿರುವಂತಹ ಗೊಂದಲ ಸರಿಪಡಿಸಿಕೊಂಡು ನಂತರ ಮನೆ, ನನ್ನ ಸಂಸಾರ, ಊರು, ಹಾಗೆ ಆ ರೀತಿಯಲ್ಲಿ ನಾವು ಮಾಡಿಕೊಂಡು ಬಂದ್ರೆ ಬಹುಶಃ 5 ಹಂತಗಳಲ್ಲಿ ನಾವು ಎಲ್ಲ ವ್ಯವಸ್ಥೆಗಳು ಸರಿ ಮಾಡಿಕೊಂಡು ಬರುವುದು. ಒಂದು ನಮ್ಮ ಮನೆ ದೇವರು, ಎರಡನೆಯದು ನಮ್ಮ ಕುಟುಂಬದ ದೇವರು, ಮೂರನೆಯದು ನಮ್ಮ ಗ್ರಾಮದ ದೈವ, ನಾಲ್ಕನೆಯದ್ದು ಸೀಮೆಯ ದೇವರು,
ಐದನೇದಾಗಿ ಸರ್ವದೇವರು ಅಂತ ಹೇಳ್ತೇವೆ. ನಾವು ಸುಬ್ರಹ್ಮಣ್ಯ ದೇವರಿಗೆ ಕೈ ಮುಗಿತೇವೆ, ಸ್ವಾಮಿ ಸುಬ್ರಹ್ಮಣ್ಯ ಕಾಪಾಡು, ಸ್ವಾಮಿ ಶ್ರೀ ಮಂಜುನಾಥ ಕಾಪಾಡು, ಸ್ವಾಮಿ ಕಟೀಲ್ ದುರ್ಗಾ ಪರಮೇಶ್ವರಿ ಕಾಪಾಡು. ನಮ್ಮ ಭಕ್ತಿ ಸರ್ವದೇವರಿಗೆ ನಾವು ಕೈ ಮುಗಿತೇವೆ. ಆ ದೇವಿಯ ಅವತಾರ ಎತ್ತಿ ಬಂದಂತಹ ಕಥೆಗಳನ್ನು ನಾವು ಯಕ್ಷಗಾನದಲ್ಲಿ ಕೇಳ್ತೇವೆ. ಇದು ನಮಗೆ ಅರ್ಥಪೂರ್ಣವಾಗಿ ಮುಂದಿನ ಜನಾಂಗಕ್ಕೆ ಹರಿದು ಬರಬೇಕು. ಹಾಗಾಗಿ ಆ ಧಾರ್ಮಿಕ ವಿಚಾರಗಳನ್ನು ಯಕ್ಷಗಾನಗಳ ಮುಖಾಂತರ ಕೂಡ ಈಗಿನ ಸಂದರ್ಭಗಳಲ್ಲಿ ಹರಿಯಬಿಡುವಂತಹ ವ್ಯವಸ್ಥೆಗಳಾಗಬೇಕು. ಧಾರ್ಮಿಕ ವಿಚಾರಗಳನ್ನು ಬೇರೆ ಬೇರೆ ಮಂದಿರಗಳಲ್ಲಿ ಹರಿಯಬಿಡುವಂತಹ ವಿಚಾರಗಳಾಗಬೇಕು. ನಮ್ಮ ಮುಂದಿನ ಜನಾಂಗ ಇದಕ್ಕೆ ತಗ್ಗಿ ಬಗ್ಗಿ ಒಗ್ಗುವಂತ ಕೆಲಸಗಳಾಗಬೇಕು. ಅದನ್ನು ನಾವು ಮಾಡಬೇಕಂತ ಹೇಳುವಂತ ವಿಚಾರವನ್ನು ನಮ್ಮ ಸಮಿತಿಯ ಅಧ್ಯಕ್ಷರು, ಬಹುಶಃ ಆ ಜೀರ್ಣೋದ್ಧಾರ ಸಮಿತಿಯ ಡಾಕ್ಟರ್ ಹೇಮಂತ್ ರೈ ಅವರು, ಅವರ ಮುಖದ ಭಾವವನ್ನು ನೋಡುವ ನಮಗೆ ಅರ್ಥ ಆಗ್ತದೆ. ಆ ಧನ್ಯತಾ ಭಾವ ಇವತ್ತು ಅವರ ಮನಸ್ಸಲ್ಲಿ ಉಂಟು. ಹಿರಿಯರಿದ್ದಾರೆ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳಿದ್ದಾರೆ, ಸಮಿತಿಯ ಸದಸ್ಯರುಗಳು, ಎಲ್ಲ ಹಿರಿಯರ ಮುಂದೆ ಇದ್ದೆ. ನಿಮ್ಮ ಮನಸ್ಸಿನ ಧನ್ಯತಾ ಭಾವ ನಮಗೆ ಇವತ್ತು ಅರ್ಥ ಆಗ್ತದೆ. ಅಂತಹ ಧನ್ಯತಾ ಭಾವ ನೂರಾರು ವರ್ಷ, ಸಾವಿರಾರು ವರ್ಷ ಈ ಸಮಾಜದಲ್ಲಿ, ಈ ಶರವೂರಿನಲ್ಲಿ ಉಳಿಯಲಿ. ಆ ದುರ್ಗಾ ಪರಮೇಶ್ವರಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಎಲ್ಲ ಇರಲಿ. ತಪ್ಪುಗಳನ್ನು ತಿದ್ದಿ ಸರಿದಾರಿ ನಡೆಯುವಂತಹ ಆ ಒಂದು ವಿಚಾರವನ್ನು ಆ ಭ್ರಮರಾಂಬಿಕೆಯು ದುರ್ಗಾ ಪರಮೇಶ್ವರಿ ನಮಗೆ ಕರುಣಿಸಲಿ ಅಂತ ಹೇಳುವಂತಹ ವಿಚಾರವನ್ನು ಇಲ್ಲಿ ಮಂಡಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸರ್. ಗೌರವ ಉಪಸ್ಥಿತಿಯನ್ನು ನೀಡಿದಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಹೊರನಾಡಿನ ಶ್ರೀ ಆದಿಶಕ್ತಿಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಿಯ ದೇವಸ್ಥಾನದ ಧರ್ಮಕರ್ತರಾದ ಶ್ರೀ ಭೀಮೇಶ್ವರ ಜೋಶಿಯವರು ತಮ್ಮ ಅಧ್ಯಕ್ಷೀಯ ನುಡಿಗಳೊಂದಿಗೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕಾಗಿ ಕೇಳಿಕೊಳ್ತಾರೆ. ಹೌದು, ಬ್ಯಾಸಬೇಕು ಎರಡು ಕಮ್ಮಿ ಮಾಡಿ, ವಾಲ್ಯೂಮ್ ತುಂಬ ಜಾಸ್ತಿ ಕಮ್ಮಿ ಮಾಡಿ. ಗುರುವೇ ಸರ್ವಲೋಕಾನಾಂ ವಿಶದೇ ಭವರೋಗಿನಾಂ ಹೃದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮೋ ನಮಃ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಜಗದ್ಗುರುವಿಗೆ, ಆರಾಧ್ಯ ದೇವತೆಗೆ, ಕ್ಷೇತ್ರಾದಿ ಸಪರಿವಾರ ದುರ್ಗಾ ಪರಮೇಶ್ವರಿಗೆ ಮನಸ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಇವತ್ತಿನ ಈ ಧಾರ್ಮಿಕ ಸಭೆಯನ್ನು ಜ್ಯೋತಿ ಬೆಳಗುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಸಿನಿಮಾ ನಟರು ಮತ್ತು ನಿರ್ದೇಶಕರು ಆದಂಥ ಗೌರವಾನ್ವಿತ ಶಿವಧ್ವಜ ಅವರೇ, ಧಾರ್ಮಿಕ ಉಪನ್ಯಾಸದ ಮುಖಾಂತರವಾಗಿ ದೇವಸ್ಥಾನ ಮತ್ತು ಸಮಾಜದ ಬಗ್ಗೆ ಇರತಕ್ಕಂಥ ಅವಿನಾಭಾವವಾದ ಸಂಬಂಧ, ಆ ಸಂಬಂಧವನ್ನು ಸಮಾಜ ಹೇಗೆ ಉತ್ತಮ ರೀತಿಯಲ್ಲಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಅನ್ನುವಂತಹ ದಿವ್ಯ ದರ್ಶನವನ್ನು ತಮ್ಮ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನಸುಧೆಯೊಂದಿಗೆ ಸಮಾಜಕ್ಕೆ ತಿಳಿಪಡಿಸಿದಂತಹ ಗೌರವಾನ್ವಿತ ಡಾಕ್ಟರ್ ಶ್ರೀಶಕುಮಾರ್ ಅವರೇ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರೇ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಹ್ವಾನಿತ ಎಲ್ಲ ಗಣ್ಯ ಮಹನೀಯರೇ, ಉಪಸ್ಥಿತಕ್ಕಂಥ ಎಲ್ಲ ಭಗವದ್ಭಕ್ತರೇ, ಬಹುಶಃ ಇವತ್ತಿನ ಧಾರ್ಮಿಕ ಸಭೆಯಲ್ಲಿ ಶ್ರೀಶಕುಮಾರ್ ಅವರು ಮಂಡಿಸಿದ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ಸಭೆಯನ್ನು ಅಲ್ಲಿಗೆ ಮುಕ್ತಾಯ ಮಾಡಬಹುದಾಗಿತ್ತು ವಂದನಾರ್ಪಣೆ ಮಾಡಿ. ಅಷ್ಟು ಅದ್ಭುತವಾಗಿ ದೇವಾಲಯಗಳ ವೈಶಿಷ್ಟ್ಯ ಏನು, ದೇವಸ್ಥಾನದ ವಿಶೇಷತೆ ಏನು, ಸಮಾಜದ ಜವಾಬ್ದಾರಿ ಏನು, ಕರ್ತವ್ಯವೇನು, ಸಮಾಜದಲ್ಲಿರ್ತಕ್ಕಂಥ ಜನರ ಉಜ್ವಲವಾದ
ಬದುಕು ಯಾವ ರೀತಿಯಾಗಿ ಉತ್ತಮಗೊಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ನಿತ್ಯ ದರ್ಶನದ ಸ್ವರೂಪವನ್ನು ಬಹಳ ಅರ್ಥಪೂರ್ಣವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೌರವಾನ್ವಿತ ಶ್ರೀಶಕುಮಾರ್ ಅವರು. ಕೊನೆಯ ಭಾಷಣಕಾರನಾಗಬೇಡ, ಮನೆಯ ಬಾಗಿಲಾಗಬೇಡ ಅಂತ ಹೇಳ್ತಾರೆ ಹಿರಿಯರು. ಇವತ್ತು ಎಲ್ಲರ ಮಾತುಗಳು ಮುಗಿದ ಮೇಲೆ ಅಧ್ಯಕ್ಷರ ಭಾಷಣ ಮಾಡಬೇಕಾಗಿದೆ. ನಾವೇನು ಮಾತಾಡಬೇಕು ಅನ್ನುವಂಥದ್ದೇ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಆದರೆ ಒಂದು ಬಹಳ ಮುಖ್ಯವಾಗಿ ಗಮನಿಸಬಹುದಾಗಿರ್ತಕ್ಕಂಥದ್ದು, 2007ರಲ್ಲಿ ಬಂದಿತ್ತು ಈ ದೇವಸ್ಥಾನದ ಆಗಿನ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಬಂದಿದೆ, ಮಹಾದ್ವಾರದ ಉದ್ಘಾಟನೆಗೆ ಬಂದಿದೆ. ಇವತ್ತೂ ಕೂಡ ಈ ನಡೀತಾ ಇರತಕ್ಕಂಥ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಅತ್ತಿರಾಲ್ ಕೃಷ್ಣಕುಮಾರ್ ಮತ್ತು ಈ ದೇವಸ್ಥಾನದ ಈ ಒಂದು ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯವರ ಆಹ್ವಾನವನ್ನು ಮನ್ನಿಸಿ ಇವತ್ತು ಇಲ್ಲಿಗೆ ತಾಯಿ ನಮ್ಮನ್ನು ಕಳಿಸಿಕೊಟ್ಟಿದ್ದಾಳೆ. ಅದರ ಅರ್ಥ ಏನು ಅಂತ ನಾವು ಯೋಚನೆ ಮಾಡಿದರೆ ನಮಗನ್ಸೋದು, ಶ್ರೀ ಕ್ಷೇತ್ರದಲ್ಲಿ ನನ್ನ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರ ಇನ್ನೊಂದು ರೂಪವಾಗಿದ್ದಂಥ ದುರ್ಗಾಪರಮೇಶ್ವರಿಯ ದೇವಸ್ಥಾನಕ್ಕೆ ನೀನು ಹೋಗುವನ್ನಂತೇಳಿ ಅಪ್ಪಣೆ ಕೊಟ್ಟಲು. ಆ ಅಪ್ಪಣೆಯಂತೆ ನಾವು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಭಾಗವಹಿಸಿ ತಾಯಿಯ ದರ್ಶನವನ್ನು ಪಡೆತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. 2007ರಲ್ಲಿ ಇದ್ದಂಥ ದೇವಾಲಯದ ವಿನ್ಯಾಸಕ್ಕೂ 2026ರಲ್ಲಿ ಇರತಕ್ಕಂಥ ದೇವಸ್ಥಾನದ ವಿನ್ಯಾಸಕ್ಕೂ ಸೂರ್ಯಚಂದ್ರ ಇರುವಷ್ಟು ವ್ಯತ್ಯಾಸವನ್ನು ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದ್ಭುತವಾದ ಕಲಾಕೃತಿಯೊಂದಿಗೆ ಕೂಡಿರ್ತಕ್ಕಂಥ, ಶಾಸ್ತ್ರಬದ್ಧವಾಗಿ ನಿರ್ಮಾಣವಾಗಿರ್ತಕ್ಕಂಥ ಮತ್ತು ಧರ್ಮಶಾಸ್ತ್ರದಲ್ಲಿ ಯಾವ ಕ್ರಮದಲ್ಲಿ ದೇವಾಲಯಗಳು ಇರಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೋ ಅದಕ್ಕೆ ಪರಿಪೂರ್ಣವಾಗಿರುವಂಥ ರೀತಿಯಲ್ಲಿ ಈ ದೇವಾಲಯವನ್ನು ಎಲ್ಲರೂ ಸೇರಿ ಮಾಡಿದ್ದೀರಿ ಅನ್ನುವಂಥದ್ದು ಬಹಳ ಸಂತೋಷವನ್ನು ತಂದುಕೊಟ್ಟಿದೆ, ಸಮಾಧಾನವನ್ನು ಕೊಟ್ಟಿದೆ, ತೃಪ್ತಿಯನ್ನು ಕೊಟ್ಟಿದೆ. ಪ್ರತಿಯೊಂದು ಕಂಬವು, ಪ್ರತಿಯೊಂದು ಮರದ ಭಾಗವೂ ಕೂಡ ಅಲ್ಲಿ ಕಲೆಯನ್ನು, ಶಾಸ್ತ್ರವನ್ನು, ಸಂಸ್ಕೃತಿಯನ್ನು, ಪರಂಪರೆಯನ್ನು, ಶ್ರೇಷ್ಠತೆಯನ್ನು, ಧರ್ಮವನ್ನು, ಆಚರಣೆಯನ್ನು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ವ್ಯಕ್ತಪಡಿಸುವುದಕ್ಕೆ ಪೂರಕವಾಗಿರ್ತಕ್ಕಂಥ ವಿನ್ಯಾಸದ ಪರಿಪೂರ್ಣತೆಯನ್ನು ಶರವೂರು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬಹುಶಃ ಆತುರದಲ್ಲಿ ಬಂದು ದುರ್ಗಾಪರಮೇಶ್ವರಿಯನ್ನು ನೋಡ್ಕೊಂಡು ಹೋದರೆ ಬಹಳ ನಷ್ಟವನ್ನು ಕಾಣಬೇಕಾಗ್ತದಂತಕ್ಕಂಥ ಸ್ಥಿತಿ, ಕಾಣುವಂಥ ಸ್ಥಿತಿಯನ್ನು ಗಮನಿಸಬೇಕಾಗ್ತದೆ. ಒಳಗೆ ಪ್ರವೇಶ ಆಗುವ ಸಂದರ್ಭದಿಂದ ಧ್ವಜದ ಕಂಬದಿಂದ ಹಿಡಿದು ಒಳಗಿನ ಎಲ್ಲ ದೇವಸ್ಥಾನಗಳ ಒಳಗಿನ ಪರಿಕಲ್ಪನೆಗಳನ್ನೆಲ್ಲವನ್ನು ನೋಡುವಾಗ ನಮ್ಮನ್ನು ನಾವು ಮರೆಯಬಹುದಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಶರವೂರಿನ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಅಥವಾ ಜೀರ್ಣೋದ್ಧಾರ ಸಮಿತಿ ಮಂಡಳಿ ಇದನ್ನೆಲ್ಲವನ್ನು ಕೂಡ ಮಾಡಿಕೊಟ್ಟಿದೆ. ಇದಕ್ಕೆ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಮೊಟ್ಟ ಮೊದಲನೇದಾಗಿ ಹೃದಯ ತುಂಬಿ ಅಭಿನಂದಿಸ್ತೇವೆ ಮತ್ತು ಅವರೆಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಹಾರೈಸ್ತೇವೆ. ಇವತ್ತಿನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಒಂದು ಊರಿನ ಸರ್ವಾಂಗೀಣ ಬೆಳವಣಿಗೆಯ ವ್ಯವಸ್ಥೆಯಲ್ಲಿ ಪ್ರಧಾನವಾದಂಥ ಪಾತ್ರ ಈಗಾಗಲೇ ಶ್ರೀಶ್ ಅವರು ಹೇಳಿದರು, ದೇವಾಲಯ ಮತ್ತು ವಿದ್ಯಾಲಯ ಅಂತ. ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ಕೊಳ್ಳಿ, ಔಷಧಾಲಯವೂ ಕೂಡ ಅದಕ್ಕೆ ಸೇರ್ತದೆ. ಒಂದು ದೇವಸ್ಥಾನದ ವ್ಯವಸ್ಥೆಯ ಜೊತೆಯಲ್ಲಿ ವಿದ್ಯಾಲಯ ಮತ್ತು ಔಷಧಾಲಯವೂ ಕೂಡ ಸೇರಿದಾಗ, ತ್ರಿಕೋಣ ಸ್ವರೂಪದಲ್ಲಿ ಇದ್ದಾಗ, ಆ ಮಧ್ಯದಲ್ಲಿ ಬರ್ತಕ್ಕಂಥ ಬಿಂದುನಾದಾತ್ಮನಾಗಿರ್ತಕ್ಕಂಥ ಪರಮಾತ್ಮನ ದಿವ್ಯ ಸಾನ್ನಿಧ್ಯವೇ ನಮ್ಮ ಕೇಂದ್ರ ಬಿಂದುವಾಗಿ ನಮ್ಮ ಜೀವನದ ಭವ್ಯದ ಪರಂಪರೆಯ ವ್ಯವಸ್ಥೆಯ ಶ್ರೇಷ್ಠ ಶಕ್ತಿಯನ್ನು ತುಂಬತಕ್ಕಂಥ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಳ್ಳುತ್ತದೆ. ಒಂದು ಊರು ಬೆಳೀತಾ ಹೋಗ್ತದೆ, ಬೆಳೆಯೋದಕ್ಕೆ ಕಾರಣವಾಗ್ತದೆ, ಬೆಳವಣಿಗೆ ಅಂತ ಸಾಗ್ತದೆ ಅಂತ ಹೇಳುವಾಗ ಈ 3 ಆಲಯಗಳು ಬಹಳ ಸಮರ್ಪಕವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಗ್ತದೆ. ಎರಡನೇದು, ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ 3 ಜಾಗದಲ್ಲಿ ಎಲ್ಲೂ ಕೂಡ ಏರಿಳಿತವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ. ದೇವಾಲಯಕ್ಕೆ ಬಂದಾಗ, ದೇವರ ಮುಂದೆ ನಿಂತಾಗ ಪ್ರತಿಯೊಬ್ಬನೂ ಕೂಡ ಒಬ್ಬ ಭಕ್ತನಾಗಿ ಇರತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಂಡಾಗ ಮಾತ್ರ ನಿಜವಾದ ದೈವ ಸಾಕ್ಷಾತ್ಕಾರವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ವಿದ್ಯಾಲಯಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು
ತನ್ನ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆಗೆ ತಾನು ದೃಢವಾದ ಸಂಕಲ್ಪವನ್ನು ಹೆಜ್ಜೆಯನ್ನು ಇಟ್ಟಾಗ ಮಾತ್ರ ಅವನೊಬ್ಬ ಉತ್ತಮವಾಗಿರ್ತಕ್ಕಂಥ ನಾಗರಿಕನಾಗಿ ಸಂಪನ್ನಗೊಳಿಸ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥ ನಮ್ಮ ದೈಹಿಕ ಸ್ಥಿತಿಯನ್ನು ಪರಿವರ್ತನೆಗೊಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗತಕ್ಕಂಥ ಆರೋಗ್ಯಧಾಮದಲ್ಲಿ ಆರೋಗ್ಯಾಲಯಕ್ಕೆ ಹೋದಾಗ ಅಲ್ಲಿಯ ವೈದ್ಯರು ಕೊಡ್ತಕ್ಕಂಥ ಏನು ಔಷಧೋಪಚಾರಗಳನ್ನು ನಂಬಿಕೆ, ವಿಶ್ವಾಸ ಮತ್ತು ದೃಢವಾದಂಥ ಸಂಕಲ್ಪದಿಂದ ಸ್ವೀಕಾರ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅದರಿಂದ ಪ್ರಯೋಜನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ದೇವಾಲಯಕ್ಕೆ ಬಂದಾಗ ದೇವರೇ ನಮಗೆ ಗುರುವಾಗ್ತದೆ. ವಿದ್ಯಾಲಯಕ್ಕೆ ಬಂದಾಗ ಪಾಠ ಮಾಡತಕ್ಕಂಥ ಉಪಾಧ್ಯಾಯರೇ ನಮಗೆ ಗುರುವಾಗ್ತಾರೆ. ಔಷಧಾಲಯಕ್ಕೆ ಬಂದಾಗ ಔಷಧ ಕೊಡ್ತಕ್ಕಂಥ ವೈದ್ಯರೇ ನಮಗೆ ಧನವಂತರಿ ಆಗ್ತಾರೆ. ಗಮನಿಸಿ ನೋಡಿ, ಇಲ್ಲಿ ಎಲ್ಲೂ ವ್ಯತ್ಯಾಸವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ದೇವಸ್ಥಾನಕ್ಕೆ ಬಂದಾಗ ಅರ್ಚಕರ ಮುಂದೆ ನಿಂತಾಗ ಅಲ್ಲಿ ಬರ್ತಕ್ಕಂಥ ಎಲ್ಲರೂ ದೇವರ ಭಕ್ತರಾಗಿ ಬಂದಿರತಕ್ಕಂಥವರನ್ನೇ ಗಮನಿಸುವಂಥ ವ್ಯವಸ್ಥೆ ಆಗ್ತಿದೆ ಹೊರತು ಅಲ್ಲಿ ಎಲ್ಲೂ ಕೂಡ ಇವ ದೊಡ್ಡ ಕೋಟ್ಯಾಧಿಪತಿ ಇವ ಬಂದುಬಿಟ್ಟಿದ್ದಾನೆ, ಹಾಗೆ ಇವನಿಗೆ ಮೊದಲನೇ ಪೂಜೆ ಆಗಬೇಕು, ಯಾವ ದೇವಸ್ಥಾನವೂ ಮಾಡೋಲ್ಲ. ಆ ಥರ ಮಾಡಿದರೆ ಅದು ದೇವಸ್ಥಾನವಾಗುವುದಿಲ್ಲ, ಅದು ವ್ಯಾಪಾರ ಕೇಂದ್ರವಾಗತಕ್ಕಂಥ ಸ್ಥಿತಿಗೆ ಬಂದು ನಿಲ್ತದೆ. ವಿದ್ಯಾಲಯದಲ್ಲೂ ಕೂಡ ಅದೇ ರೀತಿಯಾಗಿ ಉಪಾಧ್ಯಾಯರ ಮುಂದೆ ನಾವು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಒಬ್ಬ ಶಿಷ್ಯನಾಗಿ ಹೇಗಿರಬೇಕೋ ಆ ರೀತಿಯಾಗಿ ಆ ಗುರುವಿನ ಮುಂದೆ ನಿಂತಾಗ, ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ನಮಗೆ ಜ್ಞಾನದ ಸುದೆಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಮತ್ತು ಗುರುವಿನ ಆದೇಶದಿಂದ ಪಡೆದಂಥ ಜ್ಞಾನ ನಮ್ಮನ್ನು ಉತ್ತಮನಾಗಿ ನಾಗರಿಕರನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಧನ್ವಂತರಿಯ ಸ್ವರೂಪದಲ್ಲಿ ವೈದ್ಯನಲ್ಲೂ ಕೂಡ ಯಾವುದೇ ರೀತಿಯಾಗಿ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಪ್ರಾಪ್ತವಾಗಬೇಕು, ಅವನವನ ಬಂದಿರೋ ತೊಂದರೆಗೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಔಷಧವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆದಾಗ ಮಾಡಬೇಕು ಅನ್ನುವಂಥದ್ದು ಉತ್ಕಟವಾದಂಥ ದೃಢ ಸಂಕಲ್ಪದಿಂದ ಆ ಕರ್ತವ್ಯವನ್ನು ಮಾಡ್ತಾರೋ ಹಾಗೆ ನಮ್ಮ ಬದುಕು ಅದರ ಜೊತೆಯಲ್ಲಿ ಸಾಗ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಗ್ತಕ್ಕಂಥದ್ದು. ಹಾಗಾಗಿ ನಮಗೆ ಹಿರಿಯರು ಬಹಳ ದೊಡ್ಡ ಸಂಪತ್ತನ್ನು ಬಿಟ್ಟುಕೊಟ್ಟು ಹೋಗಿದ್ದಾರೆ. ಅದು ಯಾವುದು ಅಂತ ಕೇಳಿದರೆ ದೇವಾಲಯಗಳು, ಗುರುಮಂದಿರಗಳು ದೇವರು ಕೊಟ್ಟಂಥ ಮಹಾಭಾಗ್ಯ. ಇಷ್ಟೆಲ್ಲ ನಾವು ಮಾಡ್ತೇವೆ. ದೇವಸ್ಥಾನಕ್ಕೆ ಕೊಟ್ಟಂಥ ರೂಪಾಯಿಗಳನ್ನು ಖರ್ಚು ಮಾಡಿ ಬಹಳ ವಿಜೃಂಭಣೆಯಿಂದ ದೇವಾಲಯದ ಜೀರ್ಣೋದ್ಧಾರ ಮಾಡಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಮಾತಾಡಿ. ಯಾಕೆಂದರೆ ದೇವಸ್ಥಾನದ ಯಾವ ರೀತಿ ಇರಬೇಕು ಅನ್ನುವಂಥ ಕಲ್ಪನೆ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಶ್ರೀಶವರು ಅದರ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ಶಿರೋಭಾಗದಿಂದ ಪಾದದವರೆಗೆ ಯಾವ ರೀತಿಯಾಗಿ ಸ್ವರೂಪ ಇದೆಯೋ ಅದಕ್ಕೆ ಅದೇ ಸ್ವರೂಪವನ್ನು ನೀವು ದೇವಾಲಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ಅಕ್ಷರ ಸತ್ಯವಾದ ವಿಷಯ. ಅದರ ಬಗ್ಗೆ ಮತ್ತೆ ಪುನಃ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾವು ಕಂಡಬೇಕಾಗಿರತಕ್ಕಂಥ, ನಾವು ಬದಲಾವಣೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ವಿಶೇಷತೆ ಏನು, ಯಾವ ಕಾರಣಕ್ಕಾಗಿ ನಾವು ದೇವಸ್ಥಾನಕ್ಕೆ ಬರಬೇಕು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮನೆಯಲ್ಲಿ ಪುರೋಹಿತರನ್ನ ಕರೆಸ್ಕೊಳ್ತೇವೆ. ನಮಗೆ ಬಂದಿರತಕ್ಕಂಥ ಸಂಕಟ ಇರ್ಬೋದು, ತೊಂದರೆ ಇರ್ಬೋದು, ತಾಪತ್ರಯಗಳಿರ್ಬೋದು, ಅದಕ್ಕೆ ಜ್ಯೋತಿಷ್ಯರ ಮುಖಾಂತರ ತಿಳ್ಕೊಂಡು ಅಥವಾ ಹಿರಿಯರ ಮಾರ್ಗದರ್ಶನದ ಮುಖಾಂತರವಾಗಿಯೋ ಏನೋ ಒಂದಷ್ಟು ಪರಿಹಾರಗಳನ್ನು ಮಾಡ್ತೇವೆ. ಆ ಪರಿಹಾರವನ್ನು ಮಾಡೋದಕ್ಕೆ ಪುರೋಹಿತರ ಮುಖಾಂತರವಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೇವೆ. ನೀವು ಗಮನಿಸಿ ನೋಡಿ, ಮನೆಯಲ್ಲಿ ನಡೆಯುವಂತಹ ಪೂಜೆ ಕಾರ್ಯಕ್ರಮಗಳು, ಅದು ಹೋಮ ಇರ್ಬೋದು, ಹವನ ಇರ್ಬೋದು, ಅಥವಾ ದೀರ್ಘಕಾಲದ ಜಪ ತಪಗಳ ವ್ಯವಸ್ಥೆಗಳು ಇರ್ಬೋದು, ಇದನ್ನೆಲ್ಲ ಮಾಡುವಾಗ ನಾವೇನು ಸಂಕಲ್ಪ ಮಾಡ್ತೇವೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಅಲ್ಲಿ ಮಾಡುವ ಎಲ್ಲ ಸಂಕಲ್ಪಗಳು ನನಗೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ, ನನ್ನ ಕುಟುಂಬಕ್ಕೆ ಬಂದಿರತಕ್ಕಂಥ ಸಮಸ್ಯೆಗಳು ಪರಿಹಾರವಾಗಲಿ, ನನ್ನ ಕುಟುಂಬ ನೆಮ್ಮದಿಯಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿಯಿಂದ, ಸಂತೋಷದಿಂದ, ಸಂಭ್ರಮದಿಂದ, ತೃಪ್ತಿಯಿಂದ ಇರತಕ್ಕಂಥ ವ್ಯವಸ್ಥೆಯನ್ನು ಪರಮಾತ್ಮ ನನಗೆ ಅನುಗ್ರಹಿಸು ಅನ್ನುವ ಸಂಕಲ್ಪವನ್ನು ಮಾತ್ರ ಮಾಡ್ತೇವೆ. ಯಾರ ಮನೆಯಲ್ಲೂ ಯಾವುದೇ ಕರ್ಮಾಂಗದಲ್ಲೂ ಕೂಡ ಸರ್ವಹಿತವನ್ನು ಬಯಸಿ, ಲೋಕದ ಹಿತವನ್ನು ಬಯಸಿ, ಸರ್ವ ಜನರೂ ಚೆನ್ನಾಗಿರಬೇಕು ಅನ್ನುವಂತಹ ಯಾವ ಸಂಕಲ್ಪವನ್ನು ನಮ್ಮ ಮನೆಗಳಲ್ಲಿ ಮಾಡೋದಿಲ್ಲ. ಇದನ್ನು ಕಂಡಂಥ ಹಿರಿಯರು ಗಮನಿಸಿ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ, ಸೌಹಾರ್ದವಾಗಿರ್ತಕ್ಕಂಥ ನೆಮ್ಮದಿಯ ಜೀವನ ಬದುಕು ಎಲ್ಲರಿಗೂ ಪ್ರಾಪ್ತವಾಗಬೇಕು ಅಂತಾದರೆ ಅದಕ್ಕೆ ಇರ್ತಕ್ಕಂಥ ಏಕೈಕ ಶ್ರದ್ಧಾ ಕೇಂದ್ರ ಅದು ದೇವಾಲಯಗಳು, ಗುರುಮಂದಿರಗಳು ಅಂತ ಹೇಳಿ ನಮಗೆ ಇದನ್ನು ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಶಾಸ್ತ್ರಬದ್ಧವಾಗಿ ಬಳಸಿಕೊಟ್ಟು ಹೋಗಿದ್ದಾರೆ. ಅದರ ಅರ್ಥ ಏನು ಅಂದರೆ ಸಮಾಜದ ಸರ್ವಾಂಗೀಣ ಬೆಳವಣಿಗೆಯ ಶ್ರದ್ಧಾ ಕೇಂದ್ರ ಅದು ದೇವ ಮಂದಿರಗಳು ಮತ್ತು ಗುರುಪೀಠಗಳು. ಅಲ್ಲಿ ಮಾಡುವಂತಹ ಸಂಕಲ್ಪ ಏನಿದೆ
ಅದು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಸಂಕಲ್ಪ ಆಗ್ತಿದೆಯೇ ಹೊರತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ಹೆಸರು ನಕ್ಷತ್ರವನ್ನು ಕೂಡ ಹೇಳೋದಿಲ್ಲ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ನಕ್ಷತ್ರವನ್ನು ಕೂಡ ಹೇಳೋದಿಲ್ಲ. ಇಡೀ ಲೋಕದ ಹಿತವನ್ನು ಬಯಸಿ ಸಂಕಲ್ಪ ಮಾಡತಕ್ಕಂಥ ಒಂದು ಪರಿಕಲ್ಪನೆಯ ಸ್ವರೂಪದ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಒಂದು ಪವಿತ್ರವಾದ ಸ್ಥಾನ ಅದು ದೇವಾಲಯ. ಇಲ್ಲಿ ಬಂದಾಗ, ಇಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ಇದು ಬಹಳ ಮುಖ್ಯವಾಗಿ ಆಗಬೇಕಾದ್ದು. ಬ್ರಹ್ಮಕಲಶ ಜೀರ್ಣೋದ್ಧಾರದ ಕಾರ್ಯಕ್ರಮ, ದೇವರ ಪುನಃಪ್ರತಿಷ್ಠಾ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಎಲ್ಲವನ್ನೂ ಮಾಡ್ತಿದ್ದೆ ಕ್ರಮಬದ್ಧವಾಗಿ, ಶಾಸ್ತ್ರಬದ್ಧವಾಗಿ, ತಾಂತ್ರಿಗಳ ಮಾರ್ಗದರ್ಶನದಂತೆ ನಡೆಸುವಂಥ ವ್ಯವಸ್ಥೆ ಏನು ಮಾಡ್ತೇವೆ, ಅದರ ಇನ್ನೊಂದು ಮುಖ ನಮ್ಮಲ್ಲಿ ಅದು ಆಗಬೇಕು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಹೇಗೆ ಹೊಸ ಆಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಬೇಕಾಗಿರ್ತಕ್ಕಂಥ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರ ಪ್ರತಿಷ್ಠಾ ಸಂಬಂಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹೇಗೆ ನಡೀತಿದೋ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಹೋಮ ಹವನಗಳು ನಡೀತಿದೋ, ಯಾವ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳು ನಡೀತಿದೋ, ಯಾವ ರೀತಿಯಾಗಿ ಬ್ರಹ್ಮಕಲಶೋತ್ಸವ ನಡೀತದೆ, ಅದೇ ರೀತಿಯಾಗಿ ನಮ್ಮ ಒಳಗೂ ಕೂಡ ಅದು ಆಗಬೇಕು. ಆದಾಗ ಮಾತ್ರ ಬ್ರಹ್ಮಕಲಶ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ಬಂದು ಭಾಗವಹಿಸಿ ಸಾರ್ಥಕ್ಯವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ನಾವು ಮರಿಬಾರದು. ಇನ್ನು ನಮ್ಮಲ್ಲಿ ಪರಿವರ್ತನೆ ಆಗಬೇಕು ಅಂದರೆ, ಈ ದೇವವೆಂಬ ದೇವಾಲಯದಲ್ಲಿ, ಹೃದಯವೆಂಬ ಗರ್ಭಗುಡಿಯಲ್ಲಿ ಒಳಗಿರುವ ಚೈತನ್ಯದ ಸ್ವರೂಪದಲ್ಲಿ, ಬಿಂದು ರೂಪದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಅಂತರಂಗದ ಹೃದಯದ ಮಂದಿರದಲ್ಲಿ ಇಟ್ಟು, ನಮ್ಮಲ್ಲಿರ್ತಕ್ಕಂಥ ಅರಿಷಡ್ಗಳನ್ನು ಅಟ್ಟಬಂಧವಾಗಿ ಹಾಕಿಟ್ಟು, ನಮ್ಮ ಕ್ರೋಧ, ಮದ, ಮತ್ಸರ ಇವನ್ನೆಲ್ಲವನ್ನು ಅಭಿಷೇಕ ರೂಪದಲ್ಲಿ ಒಳಗೆ ಚಿಂತನೆ ಮಾಡುವಂಥ ರೀತಿಯಲ್ಲಿ ಅಭಿಷೇಕ ಮಾಡುವ ಮುಖಾಂತರ ಅಂತರಂಗವನ್ನು ಶುದ್ಧಿಗೊಳಿಸಿ ಬಹಿರಂಗವನ್ನು ಶುದ್ಧಿಗೊಳಿಸುವಂಥ ಪವಿತ್ರವಾದ ಕಾರ್ಯಕ್ರಮ ನಿಜವಾದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗ್ತದೆ. ದೇವರಿಗೆ ಹೇಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವಾಗಿ ಜೈವಚೈತನ್ಯವನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೋ, ನಮ್ಮ ಒಳಗೆ ನಾವು ಜೀವಚೈತನ್ಯವನ್ನು ಅದನ್ನೇ ಶುದ್ಧೀಕರಿಸಿಕೊಂಡು ನೋಡುವಂತಹ ಅಂತರಂಗದ ಇಚ್ಛುವನ್ನು ತೆರೆದಿಟ್ಟುಕೊಂಡು ಬದುಕನ್ನು ಸಾಗಿಸುವಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಳಬೇಕಾದ್ದೇ ನಮ್ಮ ಜೀವನದ ಮಹಳ ಗುರಿ ಮತ್ತು ಬದುಕಿನ ನಿಜವಾದ ಇರ್ತಕ್ಕಂಥ ಕಾರ್ಯಸಾಧನೆ. ಈ ದೃಷ್ಟಿಯಿಂದ ನಾವು ಗಮನಿಸಿದಾಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ನೋಡಿ, ನಾವೆಲ್ಲ ವಾಸ ಮಾಡತಕ್ಕಂಥ ಮನೆ ಇಟ್ಕೊಂಡಿದ್ದೇವೆ. ಆ ಮನೆಯಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಇರಬೇಕು, ಆಗ್ನೇಯದಲ್ಲಿ ಅಡುಗೆ ಮನೆ ಇರಬೇಕು, ಇಲ್ಲ ವಾಯುವ್ಯದಲ್ಲಿ ಅಡುಗೆ ಮನೆ ಇರಬೇಕು, ಈಶಾನ್ಯ ಭಾಗದಲ್ಲಿ ದೇವಮೂಲೆ ಅಂತೇಳಿ ದೇವರ ಪ್ರತಿಷ್ಠೆಯನ್ನು ಆಗಬೇಕು, ನೈಋತ್ಯ ಮೂಲೆಯಲ್ಲಿ ಭಂಡಾರ ಇರಬೇಕು, ಬಂದು ಅತಿಥಿಗಳನ್ನು ಸ್ವಾಗತ ಮಾಡ್ತಕ್ಕಂಥ ಸ್ವಾಗತರು ಕೊಠಡಿ ಇರಬೇಕು ಅಂತ ಹೀಗೆಲ್ಲ ನಾವು ಆ ಮನೆಯನ್ನು ಮಾಡಿ ಅದಕ್ಕೆ ವಾಸ್ತುದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭ ಮುಹೂರ್ತದಲ್ಲಿ ಆ ದೇವರ ಆ ಮನೆಯನ್ನು ನಾವು ಪ್ರವೇಶ ಮಾಡ್ತೇವೋ, ನಾವೇನು ಬಯಸ್ತೇವೆ ಅಲ್ಲಿ ಅಂದರೆ, ಆ ವಾಸ್ತುದೇವತೆಯಲ್ಲಿ ನಿತ್ಯ ಕೇಳುವುದೇನು ಅಂತ ಕೇಳಿದ್ರೆ, ನಮಗೆ ನಿರಂತರವಾಗಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಂಭ್ರಮ, ಆನಂದ ಇದು ಶಾಶ್ವತವಾಗಿ ಈ ಮನೆಯಲ್ಲಿ ನೆಲೆಗೊಳ್ಳುವಂತಹ ಭಾಗ್ಯವನ್ನು ಕೊಡುವಂತ ಹೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಮನೆ ಪ್ರವೇಶವನ್ನು ಮಾಡ್ತೇವೆ. ಅದೇ ಪ್ರಾರ್ಥನೆ ದೇವಾಲಯದಲ್ಲಿ ಬಂದಾಗಲೂ ಕೂಡ ನಾವು ಅದನ್ನು ಮಾಡುವುದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ದೇವರ ಸನ್ನಿಧಿಯಲ್ಲಿ ಬಂದಾಗ ಮಾಡಬೇಕಾಗಿರ್ತಕ್ಕಂಥ ಪ್ರಾರ್ಥನೆ ಏನು ಅಂತ ಕೇಳಿದರೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನ. ಪರಮಾತ್ಮನಲ್ಲಿ ಕೇಳಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನನ್ನು ಕೇಳಬೇಕು ಅಂದರೆ, ಅನಾಯಾಸವಾಗಿರ್ತಕ್ಕಂಥ ಮರಣ, ವಿನಾ ದೈನ್ಯೇನ ಜೀವನ. ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಲ್ಲೂ ಯಾಚಿಸದೇ ಇರತಕ್ಕಂಥ ಬದುಕನ್ನು ಪರಮಾತ್ಮ ನನಗೆ ಅನುಗ್ರಹ ಮಾಡು ಅನ್ನುವಂಥ ಪ್ರಾರ್ಥನೆ ಇದೆಯಲ್ಲ, ಅದು ಸರ್ವಸ್ವವನ್ನೂ ತುಂಬಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಪ್ರಾರ್ಥನೆಯಾಗ್ತದೆ. ಹಾಗಾಗಿ ದೇವಾಲಯವನ್ನು ಆ ರೀತಿಯಾಗಿ ನೋಡುವಂಥದ್ದು, ಆ ದೇವಾಲಯಕ್ಕೆ ಬಂದಾಗ ಆ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡುವ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬಹಳ ದಿವಸಗಳಿಂದ ಇಲ್ಲಿ ಪ್ರಾರಂಭವಾಗಿದೆ. ನಿನ್ನೆ ತಾನೇ ಪ್ರತಿಷ್ಠೆ ಆಗಿದೆ, ಇವತ್ತು ಪ್ರತಿಷ್ಠೆ ಆಗಿದೆ, ಮೊನ್ನೆಗೆ. ನಾಳೆಗೆ ಬ್ರಹ್ಮಕಲಶೋತ್ಸವ ಆಗ್ತದೆ, ಮುಕ್ತಾಯ ಆಗ್ತದೆ. ಇವತ್ತಲ್ಲ ನಾಳೆ, ನಾಡಿದ್ದ 2 ದಿವಸದೊಳಗೆ ಇಡೀ ನಿಮ್ಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ, ಇದಕ್ಕೆ ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಊರಿನವರು ಇರ್ಬೋದು, ಭಾಳ ಶ್ರಮ ಹಾಕಿದೆ, ಶ್ರಮದಾನ ಆಗಿದೆ, ಸೇವೆ ಆಗಿದೆ, ಸಂಗ್ರಹ ಆಗಿದೆ, ಸದ್ವಿನಿಯೋಗ ಆಗಿದೆ.
ಊಟೋಪಚಾರಗಳಾಗಿದೆ, ಅತಿಥಿ ಸತ್ಕಾರ ಆಗಿದೆ, ಸನ್ಮಾನಗಳಾಗಿದ್ದಾವೆ. ಬ್ರಹ್ಮಕಲಶೋತ್ಸವದ ತಂತ್ರಿಗಳ ಜೊತೆಯಲ್ಲಿ ಇರತಕ್ಕಂಥ ಎಲ್ಲ ವಿಚಾರಗಳ ಚರ್ಚೆ ವಿಮರ್ಶೆಗಳೆಲ್ಲ ಆಗಿದ್ದಾವೆ. ಇನ್ನು 3 ದಿವಸ 4 ದಿವಸ ಮುಗಿದ ಮೇಲೆ ಆಡಳಿತ ಮಂಡಳಿ ಇರ್ಬೋದು, ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಜೀರ್ಣೋದ್ಧಾರ ಸಮಿತಿಯವರು ಇರ್ಬೋದು, ಹೆಗಲ ಮೇಲಿರೋ ಶೆಲ್ಲನ್ನು ಕೊಡುವಿ ವಾಪಸ್ಸು ನಿಮ್ಮ ಮನೆಗೆ ಹೋಗುವಂಥ ಕಾರ್ಯವೂ ಕೂಡ ಆಗ್ತದೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಶಲ್ಯ ಕೊಡುವಿ ಹೋದಷ್ಟು ಸುಲಭದಲ್ಲಿ ನಿಮಗೂ ದುರ್ಗಾ ಪರಮೇಶ್ವರಿಗೆ ಇರುವ ನಂಟು ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಮರಿಬೇಕು. ಇನ್ನೊಂದುಂಟು, ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ವಿಮರ್ಶೆ. ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ, ಆಡಳಿತ ಸಮಿತಿ, ವ್ಯವಸ್ಥಾಪನಾ ಸಮಿತಿ, ಅದಕ್ಕೆ ಆ ಅಧ್ಯಕ್ಷರು, ಇದಕ್ಕೆ ಈ ಅಧ್ಯಕ್ಷರು ಅಂತ ಅವರೆಲ್ಲ ಇದ್ದಾರೆ. ಜವಾಬ್ದಾರಿ ಯಾರು? ಎಲ್ಲ ಅವರದ್ದು. ಅವರೇ ಎಲ್ಲ ನೋಡ್ಕೊಳ್ಬೇಕು. ಅವ್ರ ಕಾರ್ಯಕ್ರಮ ಅವರಲ್ಲಿ ಅಧ್ಯಕ್ಷರಿದ್ದಾರೆ ಅವರದ್ದು. ನೀವು ಒಂದು ಸತ್ಯ ಹೇಳಿ, ನಾನು ಕೇಳ್ತೇನೆ, ಅಧ್ಯಕ್ಷರನ್ನ ನೀವು ಈ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯೋ ಅಥವಾ ವ್ಯವಸ್ಥಾಪನಾ ಸಮಿತಿಯೋ ಅಧ್ಯಕ್ಷರನ್ನ ಆಗಬೇಕು ಅಂತ ಹೇಳಿದ ಕೂಡಲೇ ಅಧ್ಯಕ್ಷರು ಓಡಿ ಬಂದು ನಾನು ಆಗ್ತೇನೆ ಅಂತ ಹೇಳಿ ಅಧ್ಯಕ್ಷರು ಆಗಿದಾರ ಕೇಳಿ ಅವ್ರ ಹತ್ರ. ಎಳಕಂಬಂದು ತಗೊಂಬಂದು ಕೂರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇ ಹೊರತು ಅವರಾಗಿ ಮನಪೂರ್ವಕವಾಗಿ ಬಂದು ಕೂತದ್ದಲ್ಲ. ಹಾಗಾಗಿ ಸೇವೆ ಮಾಡುವುದರ ಜೊತೆಗೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವಂಥ ವ್ಯವಸ್ಥೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ, ಬದ್ಧತೆ ಬಂಧುಗಳೇ. ಇವತ್ತು ನೀವು ಎಷ್ಟು ಆಸಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಆ ದುರ್ಗಾ ಪರಮೇಶ್ವರಿ ದೇವರಿಗೆ ನಿಮ್ಮ ಸೇವೆಯನ್ನು ಸಲ್ಲಿಸಿದ್ದೀರೋ, ಮುಂದಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದವರೆಗೆ ಈ ದೇವಾಲಯದ ವಾತಾವರಣ, ದೇವಾಲಯದ ಪರಿಸರ, ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಇದಕ್ಕೆ ಹಾಳಾಗದ ರೀತಿಯಲ್ಲಿ ನೋಡಿಕೊಂಡು ಹೋಗತಕ್ಕಂಥ ಹೊಣೆಗಾರಿಕೆಯ ಜವಾಬ್ದಾರಿಯೂ ಕೂಡ ಇಡೀ ಗ್ರಾಮದ ಸಮಸ್ತ ಜನರ ಜವಾಬ್ದಾರಿಯಾಗಿದೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಕಸ ಗುಡಿಸುವುದಕ್ಕೂ ಕೂಡ ಇವತ್ತು ಎಲ್ಲರೂ ಬಂದಿದ್ದಾರೆ. ಪಟ್ಟಿಯಲ್ಲುಂಟು, ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿ 36-40 ಸಮಿತಿಗಳಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲಿ ಪಟ್ಟಿಯಲ್ಲಿ ಬಂದಂಥ ಹೆಸರು ಆಹ್ವಾನ ಪತ್ರಿಕೆ ತೆಗೆದು ಬದಿಗಿಟ್ಟ ಮೇಲೂ ಕೂಡ ಬಂದ ಆ ಕರ್ತವ್ಯವನ್ನು ನಿರ್ವಹಿಸುವಂಥದ್ದು ಇದೆಯಲ್ಲ, ಅದು ನಿಜವಾಗಿ ದೇವರಿಗೆ ನೆಲೆಸ್ತಕ್ಕಂಥ ಬ್ರಹ್ಮಕಲಶೋತ್ಸವ ಮತ್ತು ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ. ಇದು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಹೊಣೆಗಾರಿಕೆ. ಇಲ್ಲಿ ಲೋಪ ಆಗಬಾರದು. ನಿಮ್ಮ ಮನೆಯನ್ನು, ನಿಮ್ಮ ಮನೆಯ ವ್ಯವಸ್ಥೆಯನ್ನು ಹೇಗೆ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಜೋಪಾನವಾಗಿ ನೋಡಿ ನಿರ್ವಹಿಸಿಕೊಂಡು ಹೋಗುವಂಥ ವ್ಯವಸ್ಥೆಗೆ ನೀವು ಮನೆಯಲ್ಲಿದ್ದವರೆಲ್ಲರೂ ಬದ್ಧರೋ, ಅದೇ ರೀತಿಯಾಗಿ ಇದು ನಿಮಗೆ ಸರ್ವಸ್ವವನ್ನು ಕೊಟ್ಟಿರತಕ್ಕಂಥ ದೇವಿಯ ಆಲಯದ ವ್ಯವಸ್ಥೆಯಲ್ಲೂ ಕೂಡ ಅಷ್ಟೇ ಭಕ್ತಿ, ಶ್ರದ್ಧೆ, ನಂಬಿಕೆ, ಪ್ರಾಮಾಣಿಕತೆಯ ಸೇವೆ ನಿರಂತರವಾಗಿ ಸಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಆಗಬೇಕಾಗ್ತದೆ. ಯಾಕೆ ಈ ಮಾತನ್ನು ಭಾಳ ಒತ್ತಿ ಹೇಳ್ತಾ ಇದ್ದೇವೆ ಅಂದರೆ, ಸುಮಾರು 300-350 ದೇವಸ್ಥಾನಗಳ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಮಾಡುವಂಥ ಭಾಗ್ಯವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಈಗಲೂ ಹೋಗ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಆದರೆ ಬಹಳಷ್ಟು ದೇವಸ್ಥಾನಗಳು ಇವತ್ತು 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ, 6 ಕೋಟಿ ಖರ್ಚು ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ಬಲೆ ಗುಡಿಸುವುದಕ್ಕೂ ಕೂಡ ಅವ್ಯವಸ್ಥೆ ಆಗಿರತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದು ವೇಳೆ ಆಡಳಿತ ಸಮಿತಿ ಆಗಲಿ, ವ್ಯವಸ್ಥಾಪನಾ ಸಮಿತಿಗಾಗಲಿ ದುರ್ಗಾ ಪರಮೇಶ್ವರಿ ಬಂದು ಈ ನನ್ನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡು, ನಾನಿಗೆ ನಿಮಗೆ ಬೇಕಾದ್ದೆಲ್ಲ ಕೊಡ್ತೇನೆ ಅಂತ ಹೇಳಿ ಅವರಿಗೆ ಯಾವತ್ತೂ ಕನಸಲ್ಲೂ ಬಂದು ಹೇಳಲಿಲ್ಲ, ಎದುರುಗಡೆ ಬಂದು ಕೂಡ ಹೇಳಲಿಲ್ಲ. ನಮ್ಮೂರಿನ ದೇವಾಲಯ, ನಮ್ಮ ದೇವರು, ನಮ್ಮ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು, ಅದರ ಅರ್ಥ ನಮ್ಮ ಬದುಕಿನ ಜೀರ್ಣೋದ್ಧಾರವಾಗಬೇಕು ಅನ್ನೋ ಕಾರಣಕ್ಕಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಂಡು ನೀವೆಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ದೀರಿ. ದೇವರು ಯಾರಿಗೂ ಬಂದು ಹೇಳಲಿಲ್ಲ, ನನಗೆ ಈ ದೇವಾಲಯ ಕೊಟ್ಟು ನಾನು ಇಲ್ಲಿ ಬಂದು ಇರ್ತೇನೆ, ನಿಮಗೆಲ್ಲ ಆಶೀರ್ವಾದ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ. ಯಾವುದಾದ್ರೂ 330 ಕೋಟಿ ದೇವಾದೇವತೆಗಳು ಇರ್ತಕ್ಕಂಥ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಈ ಥರ ಬಂದು ದೇವರು ಹೇಳಿದಾರ ಕೇಳಿ? ನಾವು ಮಾಡಿಕೊಂಡಿರುವಂಥ ವ್ಯವಸ್ಥೆ, ನಮಗೆ ಬೇಕಾಗಿ ಮಾಡಿಕೊಂಡಿರುವಂಥ ವ್ಯವಸ್ಥೆ, ನಮ್ಮ ಬದುಕಿನ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾಗಿ ಮಾಡಿಕೊಂಡಂಥ ವ್ಯವಸ್ಥೆಯನ್ನು ಪ್ರಾರಂಭದ ದಿನದಲ್ಲಿ ಎಷ್ಟು ಸಂತೋಷ ಸಂಭ್ರಮದಿಂದ ಸಂತೋಷ ಪಡ್ತೇವೋ, ಅದೇ ರೀತಿಯಾಗಿ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಆ ಶ್ರದ್ಧೆ, ಭಕ್ತಿ, ನಂಬಿಕೆ ಎನ್ನುವಂಥದ್ದು ಜೀವಂತವಾಗಿ ಉಳಿತುಕೊಂಥ ವ್ಯವಸ್ಥೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗ್ತದೆ. ದೇವಾಲಯ ಧರ್ಮದ ಬೀಡು. ಧರ್ಮ ಅನ್ನುವಾಗ ಭಾಳ ತುಂಬ ವಿಶ್ಲೇಷಣೆಯನ್ನು ಹೋಗ್ತೇವೆ ನಾವು.
ಧರ್ಮ ಅಂದ ಕೂಡಲೇ ಏನು ಅನ್ನುವಂಥದ್ದನ್ನು ಗಮನಿಸಿದಾಗ ವೇದ ಉಪನಿಷತ್ತುಗಳು ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತದೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಎಲ್ಲರಿಗೂ ಅರ್ಥವಾಗಿ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ವಿಶ್ಲೇಷಣೆ ಧರ್ಮಕ್ಕೆ ಏನು ಅಂತ ಕೇಳಿದರೆ, ನಮಗೆ ಯಾವುದು ಆಗಬಾರದೆಂದು ಬಯಸುತ್ತೇವೋ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಧರ್ಮದ ಮೂಲ ಸ್ವರೂಪ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸುವಂಥ ವ್ಯವಸ್ಥೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯವಾಗಬೇಕು. ಇದಕ್ಕೆ ಇನ್ನೊಂದು ವಿಶೇಷತೆ ಏನು ಅಂದರೆ, ನಾವು ಏನೆಲ್ಲವನ್ನು ಬಯಸುತ್ತೇವೆ ಪರಮಾತ್ಮನ ನಿತ್ತು ಯಾರೂ ಪಕ್ಕದ ಮನೆಯವನಿಗೆ ಒಳ್ಳೆಯದಾಗಲಿ, ಹಿಂದಿನ ಮನೆಯವನಿಗೆ ಒಳ್ಳೆಯದಾಗಲಿ ಯಾರು ಕೇಳೋದೇ ಇಲ್ಲ. ನಮಗೇನು ಬೇಕೋ ಅದನ್ನೇ ಕೇಳ್ತೇವೆ, ಕೇಳಿ ತೊಂದರೆ ಇಲ್ಲ. ನಾವು ಏನನ್ನು ಕೇಳ್ತೇವೆ, ಕಷ್ಟ ನಷ್ಟ ದುಃಖ ದುಮ್ಮಾನ ಸಂಕಟ ಪರಿಹಾರ ಮಾಡಿ ನನಗೆ ಉತ್ತಮವಾಗಿರ್ತಕ್ಕಂಥ ಬದುಕು ಕೊಡು, ಒಳ್ಳೆಯದಾಗಿರ್ತಕ್ಕಂಥ ಸಂಪತ್ತು ಕೊಡು, ಒಳ್ಳೆಯ ಮಕ್ಕಳನ್ನು ಕೊಡು, ಒಳ್ಳೆಯ ಸಂಸಾರ ಕೊಡು, ಒಳ್ಳೆಯ ರೀತಿಯಲ್ಲಿ ನೆಮ್ಮದಿ ಕೊಡು ಅಂತ ಏನು ಬೇಡ್ತೇವೆ, ಅದು ನನಗೂ ಸಿಗಲಿ, ನನ್ನ ಕುಟುಂಬಕ್ಕೂ ಸಿಗಲಿ, ನನ್ನ ಅಕ್ಕಪಕ್ಕದಲ್ಲಿರುವವರಿಗೂ ಗ್ರಾಮದವರಿಗೂ ಊರಿನವರಿಗೂ ಸಿಗಲಿ ಅನ್ನುವಂಥ ಪ್ರಾರ್ಥನೆ ಮಾಡೋದಿದೆಯಲ್ಲ, ಅದು ನಿಜವಾಗಿ ಧರ್ಮಕ್ಕೆ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಆಗುತ್ತೆ. ಇದು ಸಮಾಜದಲ್ಲಿ ಆಗಬೇಕು. ದೇವರ ಸನ್ನಿಧಿಯಲ್ಲಿ ನಿಂತಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳನ್ನು ವ್ಯಕ್ತಪಡಿಸಿಕೊಳ್ಳದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವೈಮನಸ್ಸುಗಳಿಗೆ ನಮ್ಮನ್ನು ತೊಡಗಿಸಿಕೊಳ್ಳದೆ, ಪರಿಶುದ್ಧವಾದ ಮನಸ್ಸಿನಿಂದ ಪರಿಶುದ್ಧವಾಗಿರ್ತಕ್ಕಂಥ ಚಿತ್ತದಿಂದ ಆ ಪರಮಾತ್ಮನನ್ನು ನಿಂತ್ಕೊಳ್ಬೇಕಾಗ್ತದೆ. ಅದಕ್ಕೆ ಹಿರಿಯರ ಅನುಭವದ ಮಾತು ಭಾಳ ಸಾಂಸ್ಕೃತಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತು ಸಂಸ್ಕೃತ ಪೂರ್ವದಲ್ಲಿ ಕೊಟ್ಟಿರತಕ್ಕಂಥ ಮಾತು, ಸದಾ ಸಂತುಷ್ಟ ಚಿತ್ತಾನಾಂ ಸಂಪದಸ್ತು ಪದೇ ಪದೇ ಸದಾ ಮಲೀನ ಚಿತ್ತಾನಾಂ ದರಿದ್ರಸ್ತು ದಿನೇ ದಿನೇ ಅಂತ ಹೇಳ್ತಾನೆ. ಅದರ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿಟ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸದಾ ಸಂತುಷ್ಟ ಚಿತ್ತಾನಾಂ ಸಂಪದಸ್ತು ಪದೇ ಪದೇ, ನಮ್ಮ ಚಿತ್ತ ಶುದ್ಧವಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ, ಅರ್ಥಾತ್ ನಮ್ಮ ಪಂಚೇಂದ್ರಿಯಗಳು, ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವೂ ಶುದ್ಧವಾಗಿದ್ದಾಗ ಸಂಪದ್ಭರಿತವಾಗಿರ್ತಕ್ಕಂಥ ಬದುಕನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆ ಬದುಕು ಅರ್ಥಪೂರ್ಣವಾಗ್ತದೆ, ಸಂತೋಷ ಸಂಭ್ರಮದಿಂದ ಕೂಡಿರ್ತದೆ. ಅದೇ ಮಲೀನ ಚಿತ್ತವಾದಾಗ ದರಿದ್ರಸ್ತು ದಿನೇ ದಿನೇ ಅಂತ ಸುಭಾಷಿತಕಾರ ಹೇಳ್ತಾನೆ. ಹಾಗಾಗಿ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ಕಲುಷಿತವಾಗದೇ ಇರತಕ್ಕಂಥ ರೀತಿಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಬದುಕು ಪರಿಪೂರ್ಣತೆಯ ಕಡೆಗೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ಸಂತುಷ್ಟವಾದ ಜೀವನವನ್ನು, ಸಂತುಷ್ಟವಾಗಿರ್ತಕ್ಕಂಥ ಬದುಕನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂತಾದರೆ ದೈವ ದೇವರುಗಳ ಮೇಲೆ ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಮತ್ತು ನಂಬಿಕೆ ಅದು ಜೀವಂತವಾಗಿ ಇರುವಷ್ಟು ದಿವಸವೂ ಕೂಡ ಶಾಶ್ವತವಾಗಿ ನೆಲೆಗೊಳಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಆಗಬೇಕು. ನಮಗೆಲ್ಲ ದೇವರು ಕಂಡು ಬರೋದು, ದೇವರ ಬಗ್ಗೆ ಶ್ರದ್ಧೆ ಬರುವುದು, ಪೂಜೆ ಕೈಂಕರ್ಯಗಳನ್ನು ಮಾಡೋದ್ರ ಬಗ್ಗೆ ಯೋಚನೆ ಬರೋದು ಯಾವಾಗ ಅಂತ ಕೇಳಿದರೆ, ನಮಗೆ ತೊಂದರೆ ಬಂದಾಗ, ಸಂಕಟ ಬಂದಾಗ, ತಾಪತ್ರಯ ಬಂದಾಗ ಆಗಲೇ ದೇವರ ಯೋಚನೆ ಆಗೋದು. ನಮಗೆ ಅಲ್ಲಿವರೆಗೆ ದೇವರ ಯೋಚನೆ ಬರೋದೇ ಇಲ್ಲ. ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದ ಕೂಡಲೇ ವೆಂಕಟರಮಣ ಕಾದು ನಿಂತು ನಮಗೆ ಬಂದು ಪರಿಹಾರ ಮಾಡೋದಿಲ್ಲ. ನಿತ್ಯ ಉಪಾಸನೆಯನ್ನು ಇಟ್ಟುಕೊಂಡಾಗ, ನಿತ್ಯ ಆರಾಧನೆಯನ್ನು ಇಟ್ಟುಕೊಂಡಾಗ ಪರಮಾತ್ಮನ ದೃಷ್ಟಿ ನಮ್ಮ ಕಡೆಗೆ ಇರಬೇಕು. ನಮ್ಮ ದೃಷ್ಟಿ ಎಷ್ಟು ಶುದ್ಧವಾಗಿರುತ್ತೋ ಹಾಗೆ ಲೋಕವೂ ಕೂಡ ಅಷ್ಟೇ ಶುದ್ಧವಾಗಿ ನೋಡುವುದಕ್ಕೆ ಸಮರ್ಥರಾಗಲಿಕ್ಕೆ ಸಾಧ್ಯವಾಗ್ತದೆ. ದೃಷ್ಟಿ ಇದ್ದ ಹಾಗೆ ಸೃಷ್ಟಿ ಇರ್ತದೆ ಅನ್ನೋದನ್ನು ಮರೆಯಬಾರದು. ನಾವು ಬದುಕಿನಲ್ಲಿ ಆ ರೀತಿ ಆಗಿರ್ತಕ್ಕಂಥ ಸ್ವರೂಪವನ್ನು ಕಂಡಾಗ ಮಾತ್ರ ನಮ್ಮ ಬದುಕು ಜೀವನ ಎಲ್ಲವನ್ನು ಕೂಡ ಪರಿಪೂರ್ಣತೆಯ ಕಡೆಗೆ ಸಾಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಸನ್ನಿಧಿಗೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರಾಗದ್ವೇಷಗಳನ್ನು ಮರೆಯಬೇಕು. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದೀರಿ. ನಮ್ಮ ಊರಿನ ಗ್ರಾಮದಿಂದ ಎಲ್ಲರೂ ಬಂದಿದ್ದಾರೆ, ಊರಿನ ಪಕ್ಕಪಕ್ಕದ ಮನೆಯವರು ಬಂದಿದ್ದಾರೆ. ಆದರೆ ಪಕ್ಕದ ಮನೆಯವರ ಹತ್ರ ಮಾತಾಡಿದ ಕೆಲವು 5 ವರ್ಷ ಆಗಿರ್ಬೋದು, 6 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಅವ್ರ ಮಗುವೇ ನೋಡದೇ ಇರ್ಬೋದು ಒಂದು ವರ್ಷ ಕಾಲದಲ್ಲಿ. ಆದರೆ ಆ ಮನುಷ್ಯನೂ ಕೂಡ, ಪಕ್ಕದ ಮನೆಯೂ ಕೂಡ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ನಡೆಯುವಂಥ ಪುನಃಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಬಂದು ರಥೋತ್ಸವಕ್ಕೆ ಹಗ್ಗಕ್ಕೆ ಕೈ ಕೊಟ್ಟಾಗ ನಾವು ನಿತ್ಯ ಹಿಡಿದು ಹಗ್ಗಕ್ಕೆ ಅವನು ಕೈ ಕೊಡ್ತಕ್ಕಂಥದ್ದು, ಎಳೆಯೋದಕ್ಕೆ ಕೊಟ್ಟಾಗ ನಾವು ಎಲ್ಲೂ ಉದ್ದತನದ ಮಾತಾಡೋದಿಲ್ಲ. ನಂಗೂ ನಿಂಗೂ ಮಾತಿಲ್ಲ, ನಿಂಗೂ ನಂಗೂ ನೋಡೇ ಇಲ್ಲ, 5-6 ವರ್ಷಗಳಿಂದ ನಿನ್ನ ನೋಡೇ ಇಲ್ಲ ನಾನು ಅಂತ ಹೇಳಿ ಅವನು ಕೈ ಬಿಡು ಅಂತ ಹೇಳೋದಾಗಲಿ, ಅಥವಾ ತಾನು ಹಿಡ್ಕೊಂಡಿರೋ ಹಗ್ಗವನ್ನು ಬಿಟ್ಟು ಹೋಗತಕ್ಕಂಥ ಪ್ರವೃತ್ತಿಯನ್ನು ಬಹುಶಃ ಯಾರೂ ಕೂಡ ಮಾಡೋದಿಲ್ಲ. ಕಾರಣ ಏನು? ಅಷ್ಟು ದ್ವೇಷ ಇದ್ದಂಥ ವ್ಯಕ್ತಿ ಪಕ್ಕದ ಮನೆಯವನ ಜೊತೆಯಲ್ಲಿ ದ್ವೇಷ ಇರ್ತಕ್ಕಂಥವ್ರು ದೇವರ ಮುಂದೆ ಬಂದಾಗ ಹಗ್ಗಕ್ಕೆ ಕೈ ಕೊಟ್ಟಾಗ ಇಬ್ಬರು ದೇವರ ರಥದ ಹಗ್ಗವನ್ನು ಎಳೆಯೋದಕ್ಕೆ ಇಬ್ಬರು ಕೈ ಕೊಡುವಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು?
ಅಲ್ಲಿ ನೋಡಬೇಕಾದಂಥ ಸೂಕ್ಷ್ಮತೆ ಏನು ಅಂದರೆ ನಮ್ಮ ಮನ ಪರಿವರ್ತನೆಯನ್ನು ಪರಮಾತ್ಮ ಮೇಲೆ ಕೂತಿರೋ ಪರಮಾತ್ಮ ನಮ್ಮಲ್ಲಿ ಮಾಡ್ತಾ ಇದ್ದಾನೆ ಅನ್ನುವ ಸತ್ಯ ದರ್ಶನವನ್ನು ಕಾಣಬೇಕು. ರಥದ ಮೇಲಿರಲಿ, ದೇವರ ಒಳಗಿರಲಿ, ಅರ್ಚನೆಗೆ ಪೂಜೆಗೆ ಕೂತಾಗ ಪಕ್ಕದಲ್ಲಿದ್ದವನ ಜೊತೆಯಲ್ಲೂ ಕೂಡ ನಾವು ಆತ್ಮೀಯವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಮಾತಾಡದೇ ಇದ್ರೂ ಕೂಡ ಅವನ ಜೊತೆಯಲ್ಲಿ ಯಾವುದೇ ಸಂಘರ್ಷಕ್ಕೆ ಒಳಗಾಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಪರಮಾತ್ಮನ ಮುಂದೆ ನಿಂತಾಗ ನಮಗೆ ಆಗ್ತದೆ ಅಂತಾದರೆ ಈ ಕಾರ್ಯಕ್ರಮದಿಂದ ಹೊರ ಹೋದ ಮೇಲೆ ಆ ಪರಿವರ್ತನೆ ಜೀವನದಲ್ಲಿ ಕೊನೆಯವರೆಗೂ ಇಟ್ಟುಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಫಲಶ್ರುತಿ. ಇದು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಸತ್ಯ. ಹಾಗಾಗಿ ಜೀವನ ಅಂತಕ್ಕಂಥದ್ದು ನಿರಂತರವಾಗಿ ಹರಿತಾ ಇರ್ತಕ್ಕಂಥ ನೀರು. ಆ ನೀರನ್ನು ಕಲುಷಿತ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಗೆ ನಾವು ಹೋಗಬಾರದು. ಅದರ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಜೋಡಿಸ್ಕೊಳ್ಬೇಕಾದ್ದು ಬಹಳ ಮುಖ್ಯ. ದೇವರ ಅನುಗ್ರಹವನ್ನು ಸಂಪಾದಿಸಬೇಕು ಅಂತಾದರೆ ನಮ್ಮ ದೇಹ ಮನಸ್ಸು ಎರಡೂ ಶುದ್ಧವಿರಬೇಕು. ಅದಕ್ಕೆ ಪೂರಕವಾಗಿರುವಂತಹ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೀವನ ಸಾಗಿಸಬೇಕು. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನೂ ಕೂಡ ಮಾನವನಾಗಿ ಪರಿವರ್ತನೆಗೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಬೇಕು. ಅಂದರೆ ಮನುಷ್ಯ ಮಾನವನಾಗೋದು ಸಹಜವಾಗಿ ಕೇಳ್ತಾರೆ, ನಾವೆಲ್ಲ ಮನುಷ್ಯರಲ್ಲ, ಮತ್ತು ಪುನಃ ಮಾನವನಾಗೋದು ಅಂದರೆ ಹುಟ್ಟುವಾಗ ವಿಶ್ವ ಸಂದೇಶವನ್ನು ಹೊತ್ತು ಬಂದಂಥ ನಾವು ಬೆಳೀತಾ 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 ಬರುವಾಗ ಅಲ್ಪ ಮಾನವರಾಗ್ತಕ್ಕಂಥ ಸ್ಥಿತಿಗೆ ಬರ್ತದೆ. ನೀವು ಗಮನಿಸಿ ನೋಡಿ, 5 ವರ್ಷ ಒಳಗಿರುವ ಮಗುವನ್ನು ದೇವರಿಗೆ ಸಮಾನ ಅಂತ ಕರೀತಾರೆ. ಏನು ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ? ಏನು ಶಂಖಚಕ್ರ ಗದಾಪದ್ಮವಾಗಿ ಅಷ್ಟ ಭುಜವಾಗಿ ಕೈಯಲ್ಲಿ ಎಲ್ಲ ಆಯುಧಗಳನ್ನು ಹಿಡ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಮಗುವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದಾ? ಇಲ್ಲ. 5 ವರ್ಷದ ಮಗುವನ್ನು ದೇವರಿಗೆ ಸಮಾನ ಅಂತ ನಾವು ಹೋಲಿಸ್ತೇವೆ. ಅದೇ 5 ವರ್ಷ ದಾಟಿದ ಮಗುವಿಗೆ ದೇವರು ಅಂತ ಕರೀದಿಲ್ಲ. ಯಾರಾದರೂ ಚಿಕ್ಕ ಮಗು 5 ವರ್ಷದ ಮಗುವಿಗೆ ಹೊಡೆಯೋದೋ ಬಡಿಯೋದೋ ಜೋರು ಮಾಡಿದರೆ ಬುದ್ಧಿ ಇದೆಯಪ್ಪ ನಿನಗೆ, ಇದೇನು ಹೇಳೋ ಮಾತಿದ್ದು, ಬುದ್ಧಿ ಇದೆಯಾ ನಿನಗೆ, ದೇವರ ಸಮಾನ ಆ ಮಗುವಿಗೆ ಬೈತಿಯಲ್ಲ ನೀನು ಅಂತ ಕೇಳ್ತಾರೆ, ಹೊಡಿತೀಯಲ್ಲ ಅಂತ ಕೇಳ್ತಾರೆ. ಏನು ದೈವತ್ವದ ಸಂಕೇತ? ಹಾಗಾದರೆ ಅದರಲ್ಲಿ ಏನಿದೆ ಅಂದರೆ ವಿಶಾಲವಾದಂಥ ಮನಸ್ಸಿದೆ, ಪರಿಶುದ್ಧವಾದಂಥ ಹೃದಯ ಇದೆ, ಸ್ಫಟಿಕದಷ್ಟೇ ಶುದ್ಧವಾಗಿರ್ತಕ್ಕಂಥ ಮಾತೃತ್ವದ ಸ್ವರೂಪ ಆ ಮಗುವಿನಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ವಿಶ್ವಮಾನವತ್ವವನ್ನು ಹೊತ್ತು ಬಂದಂಥ ಜೀವ ಯಾವುದು ಅಂತ ಕೇಳಿದರೆ ಮಗು ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತೇನೋ? ಅಲ್ಲಿ ಯಾವ ರಾಗದ್ವೇಷ ಇರೋದಿಲ್ಲ. 5 ವರ್ಷ 6 ವರ್ಷದ ಮಕ್ಕಳು ಆಟ ಆಡ್ತಾ ಇರ್ತಕ್ಕಂಥ ಸನ್ನಿವೇಶಗಳನ್ನು ನೀವು ಗಮನಿಸಿ ನೋಡಿ. ಅಲ್ಲಿ ಯಾವ ಜಾತಿ ಪದ್ಧತಿ ಇರೋದಿಲ್ಲ, ಆಹಾರ ಪದ್ಧತಿ ವಿಚಾರ ಗೊತ್ತಿರೋದಿಲ್ಲ, ರಾಗದ್ವೇಷ ಗೊತ್ತಿಲ್ಲ, ಸೌಕಾರ ಬಡವ, ಯಾವ ಭೇದ ಭಾವ ಆ ಮಕ್ಕಳಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಕಾಣುವುದಕ್ಕೆ ಶುರುವಾಗೋದು ಯಾವಾಗ ಗೊತ್ತಾ? ನಾವು ಜ್ಞಾನವಂತರಾಗಿ ವಿಕಾಸ ಮಾಡದಿದ್ದೇವೆ, ನಾವು ಅಕ್ಷರ ಜ್ಞಾನ ಕಲ್ತಿದ್ದೇವೆ, ನಾವು ವಿದ್ಯಾವಂತರಾಗಿದ್ದೇವೆ ಅಂತ ಹೇಳ್ತೀವಲ್ಲ, ಯಾರು ಅಕ್ಷರ ಜ್ಞಾನವನ್ನು ವಿಕಾಸವನ್ನು ಪಡೆದಂಥ ವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೋ ನಾವು ಅಲ್ಪ ಮಾನವರಾಗುವಂಥ ಸ್ಥಿತಿಗೆ ಬಂದು ನಿಲ್ತಕ್ಕಂಥ ಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ದೇವರ ಸನ್ನಿಧಿಯಿಂದ ಆಗಬೇಕಾದ ಪರಿವರ್ತನೆ ಇದು. ಇಲ್ಲಿ ಬಂದಾಗ ಆ ಸಂಸ್ಕಾರ ಸಿಗ್ತದೆ ನಮಗೆ, ಆ ಮಗುವಿನ ರೂಪದಲ್ಲಿ ಬರುವಂಥ ವ್ಯವಸ್ಥೆಗೆ ಕಾರಣವಾಗಬೇಕು. ಅದಕ್ಕೆ ನಾನು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಒಂದು ಫೇಸ್ಬುಕ್ನಲ್ಲಿ ಭಾಳ ಒಳ್ಳೆಯ ಒಂದು ಸಂದೇಶ, ಬಹಳಷ್ಟು ಬೇರೆ ಬೇರೆಲ್ಲ ಬರ್ತದೆ, ಆದರೆ ಕೆಲವೊಟ್ಟು ಭಾಳ ಒಳ್ಳೆಯ ಮಾಹಿತಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರು. ದೇವಾಲಯಕ್ಕೆ ದೇವರ ದರ್ಶನಕ್ಕೆ ಹೋಗುವಾಗ ನಿಮ್ಮಲ್ಲಿರ್ತಕ್ಕಂಥ ಅಹಂಕಾರ, ದುಡ್ಡು, ದರ್ಪ, ಅಧಿಕಾರ ಎಲ್ಲವನ್ನು ದೇವಸ್ಥಾನದ ಹೊರಗೆ ಮೆಟ್ಟು ಬಿಡುವ ಜಾಗದಲ್ಲಿ ಬಿಟ್ಟು ಒಳಗಡೆ ದೇವರ ದರ್ಶನಕ್ಕೆ ಬನ್ನಿ ಅನ್ನುವಂಥ ಫಲಕವನ್ನು ಹಾಕಿರ್ತಕ್ಕಂಥದ್ದೊಂದು ನೋಡಿದ್ದೀವಿ ನಾವು. ನಿಜವಾಗಿಯೂ ಸತ್ಯವಾದ ವಿಷಯ. ದೇವರ ಮುಂದೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಕೇಳಿದ್ರೆ, ನಾವು ನಮ್ಮ ತಾಯಿಯ ಮುಂದೆ ಹೋಗಿ ನಿಂತಾಗ ಹೇಗಿರಬೇಕೋ ಹಾಗೆ ದೇವರ ಮುಂದೆ ಹೋಗಿ ನಿಲ್ಲಬೇಕು. ನೀವು ಎಷ್ಟೇ ಕೋಟ್ಯಾಧಿಪತಿಯಾಗಲಿ, ಎಷ್ಟೇ ದೊಡ್ಡ ಸಂಪತ್ತನ್ನು ಸಂಪಾದಿಸಿದ್ರು ಕೂಡ ತಾಯಿ ಮುಂದೆ ಕೊನೆಯವರೆಗೂ ಕೂಡ ತಾಯಿ ಹುಟ್ಟ ದಿವಸವೂ ಕೂಡ ಅಲ್ಲಿ ಮಗುವಾಗಿಯೇ ಇರತಕ್ಕಂಥ ವ್ಯವಸ್ಥೆಗೆ ಹೋದರೆ ಮಾತ್ರ ಮಾತೃತ್ವದ ಪ್ರೀತಿ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೇಗೋ ಹಾಗೆ ದೇವರ ಮುಂದೆಯೂ ಕೂಡ ಮಗುವಾಗುವಂಥ ರೀತಿಯಲ್ಲಿ ಇರ್ತಕ್ಕಂಥ ಸ್ಥಿತಿಯನ್ನು ಪಡ್ಕೊಂಡಾಗ ಮಾತ್ರ ದೇವರ ದರ್ಶನ, ದೇವಾಲಯದ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿದ ಸಾತ್ವಿಕತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಪರಿವರ್ತನೆಯ ಶ್ರದ್ಧಾ ಕೇಂದ್ರ, ನಮ್ಮ ಬದುಕಿನ ಸಂಸ್ಕಾರದ ಶ್ರದ್ಧಾ ಕೇಂದ್ರ ಅದು ದೇವಾಲಯ. ನಾವು ಹೇಗೆ ನಮ್ಮ ಜೀವನಕ್ಕೆ ಬದುಕಿಗೆ ಪ್ರಾರಂಭದಿಂದ ಹಿಡಿದು ಚಿಕ್ಕ ಮಗುವಿನಿಂದ ಹಿಡಿದು ಎತ್ತರಕ್ಕೆ ಬೆಳೀತಕ್ಕಂಥ ಹೋದಾಗ ಬದುಕು ಕೊನೆಗೆ ಮುಕ್ತಾಯವಾಗ್ತದೆ. ಇವತ್ತಲ್ಲ ನಾಳೆ ನಮ್ಮ ಜೀವನ ಮುಕ್ತಾಯ ಆಗ್ತದೆ. ಆದರೆ ಆ ಮುಕ್ತಾಯದ ವ್ಯವಸ್ಥೆಯಲ್ಲಿ ಹೇಗಿರಬೇಕು ನಮ್ಮ ಬದುಕು ಅಂತ ಕೇಳಿದರೆ, ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಗೆ ಬಂದು ದೇವರ ದರ್ಶನ ಮಾಡಿದಾಗ
ಯಾವುದೇ ಊರಲ್ಲಿ ಎಲ್ಲೇ ಹೋಗಿ ಜೀವನ ಮಾಡ್ತಾ ಇದ್ರು ನಾನು ಅಲೆವೂರಿನ ದುರ್ಗಾಪರಮೇಶ್ವರಿ ದೇವರ ಭಕ್ತ ಅನ್ನುವಂಥದ್ದನ್ನು ಹೇಗೆ ನಾವು ತುಂಬ ಹೃದಯ ತುಂಬ ಇಟ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಮಾಡ್ತೀವೋ ಹಾಗೆ ನಮ್ಮ ಹುಟ್ಟಿನ ದಿನವನ್ನು ಮರೆಯದೆ ಗಮನಿಸುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು. ಹುಟ್ಟಿದಾಗ ನಾವೇನು ಮಾಡಿದ್ವಿ ಬಂಧುಗಳೇ, ಬಹಳ ಯೋಚನೆ ಮಾಡಿ ನೋಡಿ. ಹುಟ್ಟಿದಾಗ ಅಳ್ತಾ ಈ ಭೂಮಿಗೆ ಬಂದವರು, ತಾಯಿಯ ಪ್ರೀತಿ, ತಂದೆಯ ಆರೈಕೆ, ಗುರುವಿನ ಮಾರ್ಗದರ್ಶನ, ಸಮಾಜದ ಎಲ್ಲ ಶಕ್ತಿಗಳನ್ನು ತುಂಬಿ ನಮ್ಮನ್ನು ಬೆಳೆಸ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಯಿತು. ನಮಗೆ ಹುಟ್ಟಿದಾಗ ಉಸಿರಿರ್ತದೆ, ಹೆಸರಿರೋದಿಲ್ಲ. ಈ ಎಲ್ಲ ಸೌಭಾಗ್ಯಗಳು, ಈ ಎಲ್ಲ ವ್ಯವಸ್ಥೆಗಳ ಜೊತೆಯಲ್ಲಿ ಬದುಕನ್ನು ಸಾಗಿಸಿ ಒಂದು ದಿನ ಈ ಸಮಾಜದಿಂದ, ಈ ಭೂಮಿಯಿಂದ ನಿರ್ಗಮಿಸುವಂಥ ಸಂದರ್ಭ ಬಂದಾಗ ನಾವು ಇವರೆಲ್ಲರನ್ನೂ ಬಿಟ್ಟು ಹೋಗಿರ್ತೇವೆ, ಎಲ್ಲರನ್ನೂ ಬಿಡ್ತೇವೆ. ದೇವರ ಸಾನ್ನಿಧ್ಯವನ್ನು ಕೂಡ ಬಿಟ್ಟು ಹೋಗ್ತೇವೆ, ಎಲ್ಲವನ್ನು ಬಿಟ್ಟು ಹೋಗ್ತೇವೆ, ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ. ಆದಾಗ ಹೇಗಿರಬೇಕು ಅಂದರೆ, ಸತ್ತಾಗ ಉಸಿರಿರುವುದಿಲ್ಲ, ಹೆಸರಿರ್ತದೆ. ಆದರೆ ಸಮಾಜ ಈ ಹೆಸರನ್ನು ಶಾಶ್ವತವಾಗಿ ನೆನಪಲ್ಲಿ ಇಟ್ಟುಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಧರ್ಮ, ಕರ್ಮ, ಶ್ರದ್ಧೆ, ಬದುಕು, ಜೀವನ ಸಮರ್ಪಕವಾಗಿ ತುಂಬಿಸ್ಕೊಂಡು ಹೋಗತಕ್ಕಂಥ ಸೌಭಾಗ್ಯಕ್ಕೆ ಕಾರಣವಾಗುವಂಥ ರೀತಿಯಲ್ಲಿ ಜೀವನವನ್ನು ನಡೆಸುವುದೇ ನಿಜವಾಗಿ ಪರಮಾತ್ಮನಿಗೆ ಸಲ್ಲಿಸಿದಂಥ ಅಷ್ಟಬಂಧ ಬ್ರಹ್ಮಕಲಶೋತ್ಸವ. ನಮ್ಮ ಜೀವನಕ್ಕೆ ನಾವು ಕಲಿಸಿಕೊಳ್ಳಬಹುದಾಗಿರ್ತಕ್ಕಂಥ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂತಹ ಮಹಾಪುಣ್ಯದ ಮಹಾವಿಶೇಷವಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ನಮಗೆ ನಿಮಗೆ ದುರ್ಗಾಪರಮೇಶ್ವರಿ ದೇವ ಸನ್ನಿಧಿಯಲ್ಲಿ ನಡೆದಿರುವಂಥ ಈ ಬ್ರಹ್ಮಕಲಶೋತ್ಸವದಿಂದ ಶಾಶ್ವತವಾಗಿ ಪ್ರಾಪ್ತವಾಗುವಂಥ ಮಹಾಭಾಗ್ಯವನ್ನು ಆರಾಧ್ಯ ದೇವತೆಯಾದಂಥ ಆದಿಶಕ್ತಿ ಅನ್ನಪೂರ್ಣೇಶ್ವರಿಯು, ಜಗದ್ಗುರು, ಕ್ಷೇತ್ರಾದಿ ದೇವತೆಗಳು ನಮಗೆ ನಿಮಗೆ ನಿರಂತರವಾಗಿ ಅನುಗ್ರಹಿಸಲಿ. ಲೋಕಕ್ಕೆ ಸರ್ವ ರೀತಿಯಾಗಿರ್ತಕ್ಕಂಥ ಕ್ಷೇಮವನ್ನು, ನೆಮ್ಮದಿಯನ್ನು, ಸುಖ ಸೌಭಾಗ್ಯಗಳನ್ನು, ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳನ್ನು ನಿರಂತರವಾಗಿ ತುಂಬಲಿ. ಸೌಹಾರ್ದತೆ ಬೆಳೆಯಲಿ, ಪ್ರೀತಿ ಬೆಳೆಯಲಿ, ವಿಶ್ವಾಸ ಬೆಳೆಯಲಿ, ಧರ್ಮ ಬೆಳೆಯಲಿ, ಧರ್ಮ ಸಂರಕ್ಷಣೆಯಾಗಲಿ. ಸನಾತನ ಧರ್ಮದ ರಕ್ಷಣೆಯ ಎಲ್ಲ ಕಾರ್ಯಗಳಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಚಾಚೂ ತಪ್ಪದೆ ಶ್ರದ್ಧೆಯಿಂದ ನಿರ್ವಹಿಸುವಂತಹ ಮಹಾಭಾಗ್ಯದ ಶ್ರೀರಕ್ಷೆಯನ್ನು ಪರಮಾತ್ಮ ಜಗನ್ಮಾತೆ ನಮಗೆ ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥಿಸಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ತುಂಬ ಸಂತೋಷವನ್ನು, ಸಂಭ್ರಮವನ್ನು ಅನುಭವಿಸುವಂಥ ಸೌಭಾಗ್ಯವನ್ನು ಕೊಟ್ಟಂಥ ದುರ್ಗಾಪರಮೇಶ್ವರಿಯ ದಿವ್ಯ ಚರಣಗಳಿಗೆ ನಮ್ಮ ಈ ಎಲ್ಲ ಅನಿಸಿಕೆಯ ಪದಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಲೋಕ ಮಂಗಳವನ್ನು ಪ್ರಾರ್ಥಿಸಿ ವಿರಮಿಸ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು ಹಿರಿಯರಿಗೆ. ಶಿವಪ್ರಸಾದ ಶೆಟ್ಟಿ ಕಿನಾರ, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಮುಗೇರು ಸವಣೂರು ಅವರು ಉಪಸ್ಥಿತಿಗಾಗಿ ವೇದಿಕೆಗೆ ಒಂದು ಕ್ಷಣ ಬರಬೇಕು ಅಂತ ಕೇಳ್ತಾರೆ. ಅವರು ಇಂದು ಕೆಲವು ದಿನಗಳ ಹಿಂದೆ 26ನೇ ತಾರೀಕಿಗೆ ಅವರು ಬರಬೇಕಿತ್ತು, ಇವತ್ತು ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಅಧ್ಯಕ್ಷರು ಅವರಿಗೆ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ಜಯಪ್ರಕಾಶ್ ತುಮಿನಾಡು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ವೇದಿಕೆಯ ಗಣ್ಯರಿಗೆ ಶ್ರೀ ದೇವಸ್ಥಾನದ ಈ ಬ್ರಹ್ಮಕಲಶಾಭಿಷೇಕ ಮಹೋತ್ಸವದ ಸ್ಮರಣಿಕೆಯನ್ನು ನೀಡಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಜಯಪ್ರಕಾಶ್ ತುಮಿನಾಡು ಅವರು ವೇದಿಕೆಗೆ ಬರ್ತಾರೆ. JP ಸಿನಿಮಾದ ಶ್ರೀ JP ನಾಯಕ ಪಾತ್ರಧಾರಿ ಇನ್ನೋರ್ವ ಸಿನಿಮಾ ನಟ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಶಾಲು ಹಾಕಿ ಸ್ಮರಣಿಕೆ ನೀಡಿ ಸತ್ಕರಿಸ್ತಾ ಇದ್ದಾರೆ. ವೇದಿಕೆಯ ಗಣ್ಯರಿಗೆ ಬ್ರಹ್ಮಕಲಶಾಭಿಷೇಕ ಮಹೋತ್ಸವದ ಸ್ಮರಣಿಕೆಯನ್ನು ನೀಡಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ವೇದಿಕೆಯ ಗಣ್ಯರೆಲ್ಲರಿಗೆ ಶ್ರೀ ದೇವಳದ ಮಹೋತ್ಸವದ ಸ್ಮರಣಿಕೆಯನ್ನು ನೀಡಿ ಸತ್ಕರಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ವೇದಿಕೆಯ ಸಮಿತಿಯ ಸಂಚಾಲಕರಾದ ಶ್ರೀ ಶ್ರೀಪತಿರಾವ್ ಇವರಿಂದ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶರವರು ನವೀಕರಣ ಪುನಃ ಪ್ರತಿಷ್ಠಾ ಬಂದ ಬ್ರಹ್ಮಕಲಶೋತ್ಸವ ಇದರ ಸಂಭ್ರಮದ 9ನೇ ದಿವಸದ ಇಂದಿನ ಸಭಾ ಕಾರ್ಯಕ್ರಮದ ಎಲ್ಲ ಅತಿ ಧನ್ಯವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸಲಿಕ್ಕಿದ್ದೇನೆ. ಇದೀಗ ಇವತ್ತಿನ 8 ದಿವಸಗಳ ಈ ಒಂದು ಧೌಮ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಇದೀಗ ನಡೆದಂತಹ ಸಭಾ ಕಾರ್ಯಕ್ರಮ 10ನೆಯ ಸಭಾ ಕಾರ್ಯಕ್ರಮ. ಇಂದಿನ ಈ ಸಭಾ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತಹ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಜಿ ಭೀಮೇಶ್ವರ ಜೋಶಿ ಧರ್ಮಕರ್ತರು, ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು ಇವರಿಗೆ ಸಮಿತಿಯ ಜೀರ್ಣೋದ್ಧಾರ ಸಮಿತಿ ವ್ಯವಸ್ಥಾಪನಾ ನಕಲಿಗೆ ಮಾತೆರೆಗಳ ನಿಖಲ್ನ ಮೌಕ್ಯದ ಯಕ್ಷಬಳ್ಳಿ ಕಡಬ ದಿನೇಶ್ವರಿ ಮಲ್ಪನ ಉಡಲ್ ದಿಂಜಿನ ಸೊಲ್ಮೇಲು ಮಾತ ನಮ್ಮ ಹಿಂದೂ ಧರ್ಮದ ಭಗವದ್ಭಕ್ತರಿಗೆ ವಿಶೇಷವಾಯಿನ ಒಂಜಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಲ್ತೊಂದಿಲ್ಲೆ. ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಮ್ಮ ತುಲೆ ನಮ್ಮತ್ತೆ ಯಾನು ದೇವಸ್ಥಾನದ ದ್ವಾರಡಲ್ಲೇ ಇನಿ ದೇವಸ್ಥಾನಗೂ ವಿಶೇಷವಾದ ಭೇಟಿ ಕೊಡ್ದು ಅಪ್ಪನ ಒಂಜಿ ಅನುಗ್ರಹನು ಸಂಪಲ್ತ ನೋಡು ಬನ್ಪಿನ ಒಂಜಿ ಆಸೆ ಎನ್ನವಳ ಅಂಚಾದ ಮಾತ ಭಗವದ್ಭಕ್ತರ ಒಂಜಿ ವಿನಂತಿ ಎಲ್ಲೆ ಬ್ರಹ್ಮಕಲಶೋತ್ಸವ ಮುರಾನಿ ತುಮಕ ಆ ಒಂದು ಬೇತೆ ಬೇತೆ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಒಂದೇ ಉಳ್ಳ ಇನಿ ಯಾನ್ಲ ಕ್ಷೇತ್ರಕ್ಕೂ ಭೇಟಿ ಕೊರೊಂದಿಲ್ಲೆ ಎಲ್ಲೆ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ಬ್ರಹ್ಮಕಲಶೋತ್ಸವ ಅಂಚಾದ ಮಾತ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಡ್ ಬರಡು ನಿಖಲ್ನ ಬಂಧು ಮಿತ್ರರು ಇಷ್ಟರು ಇಲ್ಲಲ್ದಕ್ಲೇನು ಮಾತ್ರನಲ್ಲಿ ತಂದು ಬರಡು ದಯಬಂಡ ನಮ್ಮ ದೈವ ದೇವರನ್ನ ಆರಾಧನೆ ಮಲ್ತದ ಅಕ್ಕಲ ಒಂದು ಅನುಗ್ರಹ ತೆಕ್ಕಂಡ ನಮಗೆ ಬರ್ಪಿನಂಚಿನ ಇಂಚಿನ ಕಷ್ಟ ಇತ್ತಲ್ಲ ಅವು ದೂರ ಆಪುಣಿಗೆ ಅಂಚಾದ ಅಪ್ಪೆ ದುರ್ಗಾ ಪರಮೇಶ್ವರನ ಒಂದು ಅನುಗ್ರಹ ಸಂಪಲ್ತಲ್ಲಿ ಬಲೆ ಒಂದು ಸುವರ್ಣ ಅವಕಾಶ ಇಂಚಿನೊಂದು ಅವಕಾಶ ಏಪಲ ನಂಗೆ ತಿಕ್ಕುಜಿ ಅಂಚಾದ ಯಾನು ವಿಶೇಷವಾದ ನಿಕಟ ಮಾತೆರಡ ಭಿನ್ನಯ ಮಲ್ತಾನೆ ಎಲ್ಲೆ ಅಪ್ಪೆನ ಬ್ರಹ್ಮಕಲಶೋತ್ಸವ ಮಾತೆರ್ಲ ಬಲೆ ಯಾಲ್ಲ ಬರಂದಿಲ್ಲ ಯಾನ್ ಇನಿಯೇ ಬತ್ತದಿಲ್ಲ ಎಲ್ಲೆಲ್ಲ ಬರ್ಪೆ ನಿಖಲ್ ಮಾತೆರ್ಲ ಬಲೆ ಎಂದು ಕೇನೊಂದಿಲ್ಲ ಮಾತೆರಗಳ ಸೊಲ್ಮಿಲಿನ ಸಂದೈತ ಮಲ್ತಾನೆ ವಿಶೇಷವಾದ ಈ ಬ್ರಹ್ಮಕಲಶೋತ್ಸವದ ಒಂದು ಇಡೀ ಕಾರ್ಯಕ್ರಮನು ನಿಖಲ್ ಇಲ್ಲಲೇ ತೂಪಿನಂಚಿನ ವ್ಯವಸ್ಥೆಯನ್ನು ಮಲ್ತದೇರು ಸುದ್ದಿ ಬಿಡುಗಡೆ ಬಕ್ಕ ಅಭಿಮತ ತಗಲು ಈ ಕಾರ್ಯಕ್ರಮನು ನೇರ ಪ್ರಸಾರ ಮಲ್ತಂದುಲ್ಲೇರು ಅಕ್ಳೆಗಳ ಅಪ್ಪೆ ದುರ್ಗಾ ಪರಮೇಶ್ವರಿ ಅಂಚನೆ ನಮ್ಮನ್ನು ಮತ್ತು ಮಾತ ದೈವ ದೇವರು ಎಡ್ಡ ಮಲ್ಪಾಡು ಬೊಕ್ಕ ಆ ಮೂಲಕ ಒಂಜಿ ಧಾರ್ಮಿಕ ಕಾರ್ಯಕ್ರಮನು ಇಲ್ಲಿ ಮುಟ್ಟವನಂಚಿನ ಪ್ರಯತ್ನ ಆಕಲ್ನ ಐಕ್ ಸರಿಯಾಯಿನ ಪ್ರತಿಫಲ ತಿಕ್ಕಾಡು ಅಂಚಾಂದು ಇಲ್ಲಲೇ ತೋದು ಎಂಕ್ಳು ಸಂತೋಷ ಪಡೆಪ ಅಂದುಕೊಳ್ಳೊಚ್ಚಿ ದಯಬಂಡ ಸನ್ನಿಧಾನದ ಬಲೆ ಅಪ್ಪೆನ ಅನುಗ್ರಹವನ್ನು ಸಂಪಲ್ತೊಳ್ಳಿ ದಯಮಲ್ತದು ಮಾತೆರ್ಲ ಬಲೆ ಮಾತೆರ್ಗಳ ಸೋಲ್ಮೇಲು ಅರಿವಾದ ಫೋರ್ ವೀಲರ್ ಗಂಜಿ ಪ್ರತ್ಯೇಕ ಜಾಗ ಮಲ್ತ ಆ ಫೋರ್ ವೀಲರ್ ಉಂತಪಣೆ ವ್ಯವಸ್ಥೆ ಎಲ್ಲ ಎಂಕಲ್ನ ಕಾರ್ಯಕರ್ತರು ಮಲ್ತಂದಲ್ಲಿ ಸಾಧಾರಣ 35 to 40 ಜನ ಕಾರ್ಯಕರ್ತರು
ಒಟ್ಟಿಗೂ ಸೇರಂದು ಈ ವ್ಯವಸ್ಥೆಯನ್ನು ಮಲ್ತೊಂದಿಲ್ಲ. 4 ವೀಲರ್ ಪ್ರತ್ಯೇಕ, 2 ವೀಲರ್ ಪ್ರತ್ಯೇಕ. ಈ ಮುಖ್ಯ ರಸ್ತೆ ಏನು ಹೇಳ್ತಾರ ಒಂಚೂರು ವಾಹನ ಸಂಚಾರ ಮಲ್ಪನಾಗಲಿ ತೊಂದರೆ ಆರಬಲ್ಪನ ಉದ್ದೇಶ ಈ ರೋಡದ ಸೈಡ್ ಹೋಗಿ ಒಂಜಿ ವಾಹನ ಉಂಟಾವಂತೆ ಆಯ್ಕೆ ಪ್ರತ್ಯೇಕ ಸ್ಥಳವತ್ತು ಮಲ್ತದೆ. ಐನ ಮಲ್ಲ ಸಾಕ್ ಕೈ ಹಿಡಿದು ಕೊರಿಯರ್ ಆಪುಜಿ ಪನ್ಪುಣ ಒಂಜಿ ಸಾಮಾನ್ಯ ವರ್ಗದ ಜನಕ್ಕೆಲ್ಲ ಏನು ಹೇಳ್ತಾರೆ ಒಂಜಿ ಈ ರೀತಿ ಒಂದು ಸೇವೆ ಮಲ್ಪಡಿ ಪನ್ಪುಣ ಉದ್ದೇಶ ಈ ಸೇವೆಯನ್ನು ಪೂರ ಮಲ್ತಂದಿಲ್ಲ. ಸತತವಾದ ಸಾಧಾರಣ ಕಾರ್ಯಕರ್ತರು ದಿನೊಟ್ಟು 24 ಗಂಟೆ 15-16 ಗಂಟೆ ಈ ಜಾಗಡ್ ಉಂಟದ್ದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಪೂರ ತೂವೊಂದುಲ್ಲೇರು. ಅಂಚದು ಬತ್ತನಕ್ಕೆಲ್ಲ ಒಂಜಿ ಎಡ್ಡ ರೀತಿಯ ಸಹಕಾರ ಕೊರೊಂದುಲ್ಲೇರು. ದೇವರ ಜಾಗ ಪೋಯಿನಾಗ ಒಂಚೂರು ನಡತನಲ್ಲ ಮಲ್ಲೆ ಜೀವನ ಪುಣ ದೇಶ ಎಡ್ಡ ರೀತಿಯ ಸಹಕಾರ ಕೊರೊಂದುಲ್ಲೇರು. ಎಂಕಲ್ನ ಕಾರ್ಯಕರ್ತರು ಐನಾತ್ ಬೇಗನೆ ಮೂಲು ಸಾಧಾರಣ 7 ಎಲ್ಮ ಗಂಟೆ ತೊಲೈಟ್ ಮಾಂತೆಲ್ಲ ಸೇರುವ ಆ ಸೇರಿನಂಚಿನ ಸಂದರ್ಭ ಒಂಜಿ ಲೈನ್ ಆತು ಉಂತ ಒಂದು ಬುಕ್ಕ ಜನಕ್ಕುಲ್ಲಂಚನೆ ಈ ರನ್ನಿಂಗ್ ಮೂಮೆಂಟ್ ಡಿಪ್ಪೇರು ಬರೊಂದು ಬೋಂದು ಇಪ್ಪೇರು ಅಂಚದು ಸ್ವಲ್ಪ ಖಾಲಿ ಉಂಡ ಅಡೆಗೆ ಸೇರ್ಸವಂತು ಒಂಜಿ ನಡತೊಂದು ಪೋಪುಂಡು ವ್ಯವಸ್ಥಿತವಾತು. ಫಸ್ಟ್ಗೆ ಒಂಜಿ ವ್ಯವಸ್ಥೆ ನಡಪೇರಾಗ ಓಡಾತು ಇಂಚಿನ ಜಾಗಂದೇ ಉಂಡೆ 2 ವೀಲರ್ಗೆಲ್ಲ ಇನ್ನಕ್ಕೆ ಇಂಚಿನ ಅಡೆ ಬೋಳ್ಳಿಂದ ಆ 2 ವೀಲರ್ಗೆ ಪ್ರತ್ಯೇಕ ಕಾರ್ಯಕರ್ತರು ಉಳ್ಳೇರು ಅಕ್ಲೆ ಇಂಚಿನ ಬೋಳ್ ಉಂತಲೆಂದು ಬಂದು ಸೂಚನೆ ಕೊರ್ಪೇರು ಯಾಕೆ ಸ್ಪಂದನೆ ಕೊರ್ಪೇರು ಜನಕ್ಕೆಲ್ಲ. ಆರೋಗ್ಯ ಸಮಸ್ಯೆ ಇತ್ತನಾಗ್ಲಿ ಕೈಕಾರು ಬೇನೆ ಇತ್ತನಾಗ್ಲಿ ಅಗ್ಲಿಗೆ ಪ್ರತ್ಯೇಕ ಮಲ್ತು ಆಟೋ ರಿಕ್ಷಾ ಇದನ್ನ ಕಾರ್ ವ್ಯವಸ್ಥೆ ಮಲ್ತದ್ದು ತಿರ್ತುಮಟ್ಟಲ್ಲೇ ತೊಗೊಂಡು ಅಂಚನೆ ಅನ್ನ ಸಂತರ್ಪಣೆಗೆ ಬೋಪು ನಲ್ಪಳ ಅಂಚನೆ ಅಗ್ಲೇನು ಮಾಹಿತಿ ಕೇಂದ್ರದಲ್ಲಿ ಪಡೆದು ಅನ್ನ ಸಂತರ್ಪಣೆ ಲೆತ್ತ ಬರ್ಪಣೆ ವ್ಯವಸ್ಥೆ ಎಲ್ಲ ಪೂರ ಉಂಡು. ಅಂಚದ ಈ ಕ್ಷೇತ್ರಕ್ಕೆ ಬತ್ತನಕ್ಲಿ ಒವೇ ರೀತಿಯ ತೊಂದರೆ ಅವರ ಬಳ್ಳಿ ಮಾಂತೇರೆಲ್ಲ ಬೊರ್ಲೋಡು ದೇವರ ದರ್ಶನ ಮಲ್ಪಡು ಅನ್ಪಣ ಉದ್ದೇಶ ಜನ ಮಾತ ಮಲ್ತದ. ಅಂಚದ ನಾನು ಎಲ್ಲದ ದಿನಟ್ಲ ಅತಿ ಹೆಚ್ಚು ಸಂಖ್ಯೆ ಬರ್ತದೆ ದೇವರ ದರ್ಶನ ಮಲ್ಪಡು ಬಂದದ್ದು ಮಾಂತೇರೆಲ್ಲ ವಿನಂತಿ ಮಲ್ತಣ್ಣ. ವ್ಯವಸ್ಥೆ ಬಂದ ಹೆಂಗೆ ಕಂಪನಿ ಹಿಡಿದು ದನಿನ ವಾಡ್ರ್ ಬರ್ತದೆ ಇಂಚಂಚ ಮನ್ಪಲಿ ಪುಡ್ಸೋದು ಉಪ್ಪನಬೋದು ನೀರು ಬಾಡ್ಲಿ ಅಂದು ಐಟ್ಲ ಯಾನೊಂಜು ಊರ್ದೇವಾದ ಎಲ್ಲೊಂಜು ದೇವಸ್ಥಾನ ನೆರೆಕರದ ದೇವಸ್ಥಾನ ಅದು ಯಾನೊಂಚೂರು ಜಾಸ್ತಿ ಸೇವೆ ಮಂತೊಂದುಲ್ಲೆ ರಾತ್ರಿ ಪೂರ ಅವರು ಅವಳು ಲೆಕ್ಕದೀತಜಿ ಒಂಜಿ ಅಪ್ಪೆನ ಸೇವೆ ಅಂದ್ರೆ ನೆಂತದ್ದು ಮಂತೊಂದುಲ್ಲೆ. ನಂಬರ್ 1 ಎಂದ ಅವನು ನಪ್ಪೆನ ಖುಷಿ ಅವನು. ಸರಿ ಥ್ಯಾಂಕ್ಸ್. ಮೊದಲು ನಮ್ಮದು ಕೊಯ್ಲಾ PSCಯಿಂದ ನಾವು ಇಲ್ಲಿಗೆ ಜಾಯಿನ್ ಆದೆವು. ಅಂದರೆ ಆರೋಗ್ಯದ ಬಗ್ಗೆ ನಾವು ಮಾಹಿತಿ ಕೊಟ್ಟು ಅವರಿಗೆ ನಮ್ಮ ಅದ್ರ ಬಗ್ಗೆ ವಿವರಿಸಿದೆವು. ಮತ್ತು ಯಾವುದ ಇಲ್ಲಿನೇ ಆದಂಥ ಪೇಷಂಟ್ಗಳು ಯಾರಾದರೂ ಇದ್ದರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಹಕರಿಸ್ತೇವೆ. ನಮ್ಮಲ್ಲಿ ಅಂದರೆ ದಿನಕ್ಕೆ ಒಂದು 10-20 ಜನ ಕೂಡ ಬಂದವರು ಇದ್ದಾರೆ. ಅಂದರೆ BP ಶುಗರ್ ಎಲ್ಲ ಟೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಅಂದರೆ ನಮ್ಮಲ್ಲಿ BP ಶುಗರ್ ಅದು ಪ್ಯಾರಾಸಿಟಮಾಲ್ ಎಲ್ಲ ಇದ್ದದನ್ನು ನಾವು ಅವರಿಗೆ ಕೊಡ್ತೇವೆ. ದೊಡ್ಡ ಚಿಕಿತ್ಸೆ ಏನಿಲ್ಲ. ದೊಡ್ಡ ಚಿಕಿತ್ಸೆ ಇದ್ದರೆ ನಾವು ಬೇರೆ ಹಾಸ್ಪಿಟಲಿಗೆ ರೆಫರ್ ಮಾಡ್ತೇವೆ. ನಾವು ಅವರ ಸಹಯೋಗದಿಂದ ಎಲ್ಲ ನಾವು ಇಲಾಖೆಯ ಸಂಬಂಧಪಟ್ಟದ್ದು, ನಮ್ಮ ಆರೋಗ್ಯ ಇಲಾಖೆ ಸಂಬಂಧಪಟ್ಟದ್ದು. ವೈದ್ಯಾಧಿಕಾರಿಗಳಿಗೆ ನಮಗೆ ಅಂದರೆ ಇಲ್ಲಿಂದ ಲೆಟ್ರ್ ಬಂದಿದೆ, ನಾವು ಇಲ್ಲಿ ಫಸ್ಟ್ ಏಡ್ ಅಂದರೆ ಮಾಡಬೇಕಂತೇಳಿ. ಆದ ಕಾರಣ ನಮ್ಮನ್ನು ದಿವಸಕ್ಕೆ ಒಬ್ಬರು PSCO, ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್, ಅವರು ಯಾವಾಗಲೂ ಇರ್ತಾರೆ. ಇವತ್ತು ಅಂದರೆ ಇಲ್ಲ ಅವರು. ಆಮೇಲೆ ವೈದ್ಯಾಧಿಕಾರಿ, ಹಾಗೆ ಆಶಾ ಕಾರ್ಯಕರ್ತೆ, ಇಷ್ಟು ಮಂದಿ ನಾವು ಮತ್ತು CHನವರು, ಇಷ್ಟು ಮಂದಿ ನಾವು ಇಲ್ಲಿ ಡ್ಯೂಟಿಯನ್ನು ಮಾಡಿದ್ದೇವೆ. ಅದರ ದಿನಕ್ಕೆ ಒಂದು 20 ಪೇಷಂಟ್ ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ಏನಾದರೂ ಕಾಲಿಗೆ ತಾಗಿಕೊಂಡು ಆವಾಗ ಬ್ಯಾಂಡೇಜ್ ಮಾಡ್ತೇವೆ ನಾವು. ಮತ್ತು BP ಏನಾದರೂ ವೇರಿಯೇಷನ್ ಆದರೆ ಅವ್ರದ್ದು BP ನೋಡ್ತೇವೆ. ಆಮೇಲೆ ಶುಗರ್ ಇದೆಲ್ಲ ನಾವಿಲ್ಲಿ ಟೆಸ್ಟ್ ಮಾಡ್ತೇವೆ. ಆಮೇಲೆ ಅವರಿಗೆ ಏನಾದರೂ ಬ್ಯಾಂಡೇಜ್ ಅಂದರೆ ಏನಾದರೂ ಗಾಯಕ್ಕೆ ಮತ್ತು ತುರ್ತು ಏನಾದರೂ ಚಿಕಿತ್ಸೆ ಇದ್ದಾಗ ಆಂಬುಲೆನ್ಸ್ ಉಂಟು, ಅದರ ಮೂಲಕ ನಾವು ಬೇರೆ ಕಡೆ ಶಿಫ್ಟ್ ಕೂಡ ಮಾಡಿದ್ದೇವೆ. ಹಾಗೆ ಖಾಸಗಿ ಅಂದರೆ ಇಲ್ಲಿ ನಮಗೆ ಅಲಂಕಾರನ ಹತ್ತಿರಲ್ಲಿ ಆದಿತ್ಯ ಕ್ಲಿನಿಕ್, ಅಲ್ಲಿಗೆ ಕೂಡ 1-2 ಪೇಷಂಟನ್ನು ಕಲಿಸಿದ್ದೇವೆ. ಅಂದರೆ ನಮ್ಮಿಂದ ನಿಭಾಯಿಸಲಿಕ್ಕೆ ಸಾಧ್ಯವಾಗದಾಗ ಅವರಲ್ಲಿಗೆ ನಾವು ಕಲಿಸಿದ್ದೇವೆ. ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ ಕೂಡ ಅವರು ಕೂಡ.
ಭರತನಾಟ್ಯ ಮಾಡ್ತಿರುವಾಗ ಒಬ್ಬ ಹುಡುಗಿ ಅವಳು ಬಿದ್ದು ಅಂದ್ರೆ ಅವಳು ಬೆಳಗಿನಿಂದ ಅವಳು ಡ್ರೆಸ್ ಮಾಡಿಕೊಂಡು ಅವಳಿಗೆ ಊಟ ತಿಂಡಿ ಏನು ತಿನ್ನದೆ ಗ್ಯಾಸ್ಟ್ರಿಕ್ ಆಗಿ ಇದ್ರು. ಅವಳು ತುಂಬಾ ಅಂದ್ರೆ ಸೀರಿಯಸ್ ಆಗಿದ್ದಾಗಿದ್ಲು. ಮತ್ತೆ ಹೊರಗೆ ಡಾಕ್ಟರ್ ಬಳಿ ಕಳಿಸಿದೆ ನಾವು. ಮತ್ತೆ ಅವಳು ಹುಷಾರಾದ್ಲು. ಹಾಗೆ ಅದೊಂದು ಹೆದರಿಕೆ ಆಗಿತ್ತು ನಮ್ಗೆ.